ಹಲೋ ಹಲೋ ಹಲೋ. ಓಂ ನಮೋ ಭಗವತೆ ವಾಸುದೇವಾಯ. ಉಳ್ಳಾಲದ ನಾಡದೇವತೆ ವೀರರಾಣಿ ಹಬ್ಬಕ್ಕ, ಉಳ್ಳಾಲದ ನಾಡದೇವತೆ ವೀರರಾಣಿ ಹಬ್ಬಕ್ಕ, ಸೋಮನಾಥನ ಈ ಭೂಮಿಡು ಕತ್ತಿ ಪಕ್ಕದ ಪೆಟ್ಟು ಮಾತೆರು ದುಷ್ಟ ಜನಕಲಿನ ನೋತು ಗಿಡತೆರು, ಕತ್ತಿ ಪಕ್ಕದ ಪೆಟ್ಟು ಮಾತೆರು ದುಷ್ಟ ಜನಕಲಿನ ನೋತು ಗಿಡತೆರು. ಉಳ್ಳಾಲದ ನಾಡ ದೇವತೆ, ಉಳ್ಳಾಲದ ನಾಡ ದೇವತೆ, ನಾಡ ದೇವತೆ, ನಾಡ ದೇವತೆ, ನಾಡ ದೇವತೆ, ನಾಡ ದೇವತೆ. ಜಾತಿಗೊಜ್ಜಿ ದೇವಸ್ಥಾನ ಈ ಊರೇ ದೇವರ ಸ್ಥಾನ, ಜಾತಿಗೊಜ್ಜಿ ದೇವಸ್ಥಾನ ಈ ಊರೇ ದೇವರ ಸ್ಥಾನ. ದೇಶಗಾದ ಜೀವನೇ ತ್ಯಾಗ ಮಂತೇರು, ದೇವೀಶ್ವರು ಕೊಡಮೂಲು ನೆಲೆಯಾಯೇರು. ದೇಶಗಾದ ಜೀವನೇ ತ್ಯಾಗ ಮಂತೇರು, ದೇವೀಶ್ವರು ಕೊಡಮೂಲು ನೆಲೆಯಾಯೇರು. ಉಳ್ಳಾಲದ ನಾಡ ದೇವತೆ, ಉಳ್ಳಾಲದ ನಾಡ ದೇವತೆ, ನಾಡ ದೇವತೆ, ನಾಡ ದೇವತೆ, ನಾಡ ದೇವತೆ, ನಾಡ ದೇವತೆ. ಉಳ್ಳಾಲದ ನಾಡ ದೇವತೆ ವೀರರಾಣಿ ಹಬ್ಬಕ್ಕ, ಉಳ್ಳಾಲದ ನಾಡ ದೇವತೆ ವೀರರಾಣಿ ಹಬ್ಬಕ್ಕ, ಸೋಮನಾಥನ ಈ ಭೂಮಿಡು ಕತ್ತಿ ಪದ್ದದು ಪೆಟ್ಟು ಮಾತೆರು ದುಷ್ಟ ಜನಕಲಿನ ನೋತು ಗಿಡತೆರು, ಕತ್ತಿ ಪದ್ದದು ಪೆಟ್ಟು ಮಾತೆರು ದುಷ್ಟ ಜನಕಲಿನ ನೋತು ಗಿಡತೆರು. ಉಳ್ಳಾಲದ ನಾಡ ದೇವತೆ ಜಾತಿಗೊಜ್ಜಿ ದೇವಸ್ಥಾನ ಈ ಊರೇ ದೇವರ ಸ್ಥಾನ, ಜಾತಿಗೊಜ್ಜಿ ದೇವಸ್ಥಾನ ಈ ಊರೇ ದೇವರ ಸ್ಥಾನ. ದೇಶಗಾದ ಜೀವನೇ ತ್ಯಾಗ ಮಂತೇರು, ದೇವೀಶ್ವರು ಕೊಡಮೂಲು ನೆಲೆಯಾಯೇರು. ದೇಶಗಾದ ಜೀವನೇ ತ್ಯಾಗ ಮಂತೇರು, ದೇವೀಶ್ವರು ಕೊಡಮೂಲು ನೆಲೆಯಾಯೇರು. ಉಳ್ಳಾಲದ ನಾಡ ದೇವತೆ, ಉಳ್ಳಾಲದ ನಾಡ ದೇವತೆ, ನಾಡ ದೇವತೆ, ನಾಡ ದೇವತೆ, ನಾಡ ದೇವತೆ, ನಾಡ ದೇವತೆ, ನಾಡ ದೇವತೆ, ನಾಡ ದೇವತೆ. ಅಭಿನಂದನೆಗಳು ಧನಂಜಯವರಿಗೆ. ಈ ಸಂಭ್ರಮದ ಪೂರ್ವಭಾಗವಾಗಿ ಇದೇ ಅಬ್ಬಕ್ಕನ ನಾಡಿನಲ್ಲಿ ಹುಟ್ಟಿ ಬೆಳೆದು ಸಾಂಸ್ಕೃತಿಕ ಹಬ್ಬಗಳಾಗಿ ವಿಕಸಿತಗೊಂಡ ಕೊಲ್ಯ ಇವರ ಶಿಷ್ಯ ವೃಂದದಿಂದ ನೃತ್ಯ ಮೋಹನ ಮತ್ತು ವೀರರಾಣಿ ಹಬ್ಬಕ್ಕ ಕಿರು ನೃತ್ಯ ರೂಪಕ ಇದೀಗ ಸಂಪನ್ನಗೊಳ್ಳಲಿದೆ. ಈ ಪ್ರದರ್ಶನದಲ್ಲಿ ಇದರ ಪೂರ್ವದಲ್ಲಿ ಆಕೆಯ ಪುಟ್ಟ ಪರಿಚಯ ನೀಡುವ ಆಶಯ ನನ್ನದು. ಶ್ರೀಮತಿ ರಾಜಶ್ರೀ ಉಳ್ಳಾಲ್ ಪ್ರಖ್ಯಾತ ಭರತನಾಟ್ಯ ಪ್ರವೀಣೆ, ನಾಟ್ಯ ತಜ್ಞೆ, ನಾಟ್ಯ ಶಿಕ್ಷಕಿ, ನಾಟ್ಯ ಗುರು. ಪ್ರಸಿದ್ಧ ನಾಟ್ಯ ಗುರು ಉಳ್ಳಾಲ ಮೋಹನ್ ಕುಮಾರ್ ಮತ್ತು ಶ್ರೀಮತಿ ಸಬಿತಾ ಅವರ ಸುಪುತ್ರಿಯಾಗಿ 1962ರಲ್ಲಿ ಜನಿಸಿದ ಈಕೆ ತನ್ನ ತಂದೆಯವರು ಪಸರಿಸಿದ ಭರತನಾಟ್ಯದ ಪಾಂಡನಲ್ಲೂರು ನೃತ್ಯ ಶೈಲಿಯ ಪರಂಪರೆಯನ್ನು ಮತ್ತಷ್ಟು ಪ್ರಯೋಗಗಳು ಮತ್ತು ನಾವೀನ್ಯತೆಯ ಜೊತೆಗೆ ತನ್ನ ಜೀವಿತವನ್ನು ಭಾರತೀಯ ನಾಟ್ಯ ಪರಂಪರೆಗೆ ಮೀಸಲಾಗಿರಿಸಿದವರು. ಉಳ್ಳಾಲ ಮಾತ್ರವಲ್ಲ, ಇಡೀ ಮಂಗಳೂರಿನ ವಯಸ್ಕ ಮತ್ತು ಎಳೆಯ ಶಿಷ್ಯವೃಂದಗಳು ಪ್ರೀತಿಯಿಂದ ಕರೆಯುವ ಅಮ್ಮು ಅಕ್ಕ. ಎಳೆಯ ಪ್ರಾಯದಲ್ಲಿ ಈಕೆ ತಂದೆಯ ಜೊತೆ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕತೊಡಗಿದ ರಾಜಶ್ರೀ ಕರ್ನಾಟಕ ಸರ್ಕಾರದಿಂದ ನೃತ್ಯದಲ್ಲಿ ವಿದ್ವತ್ ಪದವಿ, ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್ ಮತ್ತು ಕೊರಿಯೋಗ್ರಫಿಯಲ್ಲಿ ಬೆಂಗಳೂರಿನಲ್ಲಿ ತರಬೇತಿ, ಭರತನಾಟ್ಯದಲ್ಲಿ ಸ್ನಾತಕೋತ್ತರ ಪದವಿ, ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದ ಶ್ರೀಮತಿ ಮಾಯಾರಾವ್ ಮತ್ತು ಚಿತ್ರ ವೇಣುಗೋಪಾಲ್ ಇವರ ತರಬೇತಿಯಲ್ಲಿ ಕಥಕ್ ಕಲಿಕೆ, ಪದ್ಮಭೂಷಣ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರ ಆಶ್ರಯದಲ್ಲಿ ಹಲವು ಕಮ್ಮಟಗಳಲ್ಲಿ ಭಾಗವಹಿಸಿದ ಅನುಭವಗಳ ಪಾತ್ರ ಈಕೆಯಲ್ಲಿದೆ. 38 ವರ್ಷಗಳಿಂದ ಬೆಳೆಸಿದ ನಾಟ್ಯ ನಿಕೇತನ ನೃತ್ಯ ಕೇಂದ್ರ
ಗುರುಗಳ ಮಾದರಿಯಲ್ಲಿ ಬೆಳೆದದ್ದು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವು ಅಂತಾರಾಷ್ಟ್ರೀಯ ಮಕ್ಕಳಿಗೂ ಸೇರಿಸಿ ಅರಂಗೇಟ್ರ, ರಂಗಪ್ರವೇಶ ಮಾತ್ರವಲ್ಲ, ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಉಚಿತ ನೃತ್ಯ ಶಿಕ್ಷಣ, ಮಂಗಳೂರು ವಿಶ್ವವಿದ್ಯಾಲಯದ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಡ್ಯಾನ್ಸ್, BA ಡಿಗ್ರಿ ವಿತ್ ಡ್ಯಾನ್ಸ್, ಪಠ್ಯಕ್ರಮಗಳ ರಚನೆಯಲ್ಲಿ ಬೋರ್ಡ್ ಆಫ್ ಎಕ್ಸಾಮಿನರ್ ಆಗಿ ಕರಾವಳಿ ನೃತ್ಯಕಲಾ ಪರಂಪರೆ ಇದರ ಅಧ್ಯಕ್ಷತೆ, ಕರಾವಳಿ ನೃತ್ಯಕಲಾ ಪರಿಷತ್ ಇದರ ಅಧ್ಯಕ್ಷತೆ, ಬೆಂಗಳೂರು ದೂರದರ್ಶನದ ಗ್ರೇಡೆಡ್ ಆರ್ಟಿಸ್ಟ್ ಮಾತ್ರವಲ್ಲದೆ ಆಗ್ರಾ, ಹಂಪಿ, ಕರಾವಳಿ ಅಪ್ಪಕ್ಕ ಉತ್ಸವಗಳಲ್ಲಿ ಇವರ ನೃತ್ಯ ತಂಡದ ಪ್ರದರ್ಶನಗಳು ಅಭೂತಪೂರ್ವವಾದದ್ದು. ಕೇರಳ, ಗೋವಾ, ಮಹಾರಾಷ್ಟ್ರ ಅಲ್ಲದೆ ಗಲ್ಫ್ ದೇಶಗಳಾದ ಅಬುಧಾಬಿ, ದೋಹಾ, ಕತಾರ್ ದೇಶಗಳಲ್ಲಿ ತಮ್ಮ ಪ್ರದರ್ಶನಗಳಿಗೆ ಸನ್ಮಾನಿತರಾದುದಲ್ಲದೆ ದುಬೈ, ಶ್ರೀಲಂಕಾ, ಮಲೇಷಿಯಾದಂತಹ ವಿದೇಶಗಳಲ್ಲೂ ಪ್ರದರ್ಶನಗಳನ್ನು ನೀಡುತ್ತಾ ಬಂದಿರುತ್ತಾರೆ. ಗಂಗಾಶಂಕರು, ವೀರರಾಣಿ ಅಪ್ಪಕ್ಕ, ರಾಮಾವತಾರ, ಮಹಿಷಾಸುರ ಮರ್ದಿನಿ, ರುಕ್ಮಿಣಿ ಸ್ವಯಂವರ, ಶ್ರೀ ಶಂಕರಾಚಾರ್ಯ, ಕ್ರಿಕಳಸ, ಶ್ರೀಕೃಷ್ಣ ಪಾರಿಜಾತ ಕೊಂಕಣಿ ಭಾಷೆಯಲ್ಲಿ, ಎಳುವೆಲ್ ತಯ್ಯಾರ್ ಅನ್ನುವಂತಹ ಪ್ರದರ್ಶನ 1500ಕ್ಕೂ ಮಿಕ್ಕಿ ಪ್ರದರ್ಶನಗಳನ್ನು ಒಳಗೊಂಡಿದೆ. ಇವರು ಹಲವು ಸಂಸ್ಥೆಗಳಿಂದ ಸನ್ಮಾನ ಪುರಸ್ಕೃತರಾದವರು. ಜೊತೆಗೆ ಪಡೆದಿರುವ ಪ್ರಶಸ್ತಿಗಳು ಕೂಡ ಅಸಂಖ್ಯಾತ. ಕರ್ನಾಟಕ ಕಲಾಶ್ರೀ ಅವಾರ್ಡ್ ಫ್ರಮ್ ದ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ, ಗೌರ್ಮೆಂಟ್ ಆಫ್ ಕರ್ನಾಟಕ, ಜಿಲ್ಲಾ ರಾಜ್ಯೋತ್ಸವ ಅವಾರ್ಡ್ ಇನ್ಸ್ಟಿಟ್ಯೂಟೆಡ್ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ, ಪಂಡಿತ ಪುಟ್ಟರಾಜ ಕೃಪಭೂಷಣ ನ್ಯಾಷನಲ್ ಯಂಗ್ ಆರ್ಟಿಸ್ಟ್ ಅವಾರ್ಡ್ ಪ್ರೆಸೆಂಟೆಡ್ ಬೈ ಕಲಾ ವಿಕಾಸ ಪರಿಷತ್ ಆಫ್ ಗದಗ, ದ್ವಾದಶ ಅವಾರ್ಡ್ ಫ್ರಮ್ ಒಡಿಯೂರು ಸ್ವಾಮೀಜಿ, ಅನುಗ್ರಹ ಅವಾರ್ಡ್ ಫ್ರಮ್ ಕುಂದ್ಯಾ ಸ್ವಾಮೀಜಿ, ರಾಷ್ಟ್ರೀಯ ಯುವ ಪ್ರತಿಭಾ ಅವಾರ್ಡ್, ವಸುಂಧರಾ ಪರ್ಫಾರ್ಮಿಂಗ್ ಆರ್ಟ್ಸ್ ಸೆಂಟರ್ ಅವಾರ್ಡ್ ಫ್ರಮ್ ಆರ್ಟ್ ಅಂಡ್ ಕಲ್ಚರ್ ಮೈಸೂರು, ನಾಟ್ಯ ವಿದ್ಯಾಮಣಿ, ನಾಟ್ಯ ವಾರಿಧಿ, ಕೊಂಕಣಿ ಮಾತಾ, ಸಾಧನಾ ಶ್ರೀ. ಇವು ಇವರು ಪಡೆದಿರುವ ಪ್ರಶಸ್ತಿಗಳಂತೆ ಹಲವು ಸಂಸ್ಥೆಗಳಿಂದ ದಿಬ್ಬಣ ಕರಾವಳಿ ಸಾಂಸ್ಕೃತಿಕ ಸಂರಕ್ಷಣಾ ಪರಿಷತ್, ಸರ್ವ ಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ, ಶ್ರೀ ಶೃಂಗೇರಿ ಮಾತಾ ಕೋಟೇಕರ್, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ, ರಾಜ ಮಹೋತ್ಸವ, ಶ್ರೀ ಚಕ್ರಪಾಣಿ ನೃತ್ಯ ಕಲಾ ಕೇಂದ್ರ, ನಾಟ್ಯ ನಿಲಯ ಉಳ್ಳಾಲ, ಕರಾವಳಿ ನೃತ್ಯ ಕಲಾ ಪರಿಷತ್, ಬೆಸೆಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಬ್ಯಾಂಗ್ಳೂರು, ಒಡಿಯೂರು ಶ್ರೀ ಗುರುದೇವ ಸೇವಾ ಗ್ರೂಪ್ ಮಂಗಳೂರು, ಭರತಾಂಜಲಿ ನೃತ್ಯ ಇನ್ಸ್ಟಿಟ್ಯೂಟ್ ಕೊಟ್ಟಾರ. ಈ ರೀತಿಯಾಗಿ ಹಲವು ಸಂಸ್ಥೆಗಳಿಂದ ನಿರಂತರವಾಗಿ ಪುರಸ್ಕೃತರಾಗಿ ಬಂದಿದ್ದಾರೆ. ಇಂದು ಈ ಸ್ಮರಣೀಯ ಐತಿಹಾಸಿಕ ಸಂದರ್ಭದಲ್ಲಿ ಅವರ ತಂದೆಯಾಗಿರುವಂತಹ ಗುರು, ನಾಟ್ಯ ಗುರು ಶ್ರೀ ಉಳ್ಳಾಲ ಮೋಹನ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಫೋನ್ ನೀಡಿ ಗೌರವಿಸಬೇಕು ಅಂತ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘದ ಕಾರ್ಯದರ್ಶಿಯಾಗಿರುವಂತಹ ಡಾಕ್ಟರ್ ಸುಧಾರಾಣಿ ಅವರ ಪರ ವಿನಂತಿಸಿಕೊಳ್ತಾ ಇದ್ದಾರೆ. ಅಂತೆಯೇ ಈ ಸ್ಮರಣೀಯ ಐತಿಹಾಸಿಕ ಸಂದರ್ಭದಲ್ಲಿ ವೀರರಾಣಿ ಅಪ್ಪಕ್ಕ ಪ್ರಶಸ್ತಿ ಸ್ವೀಕೃತರಾದಂತಹ ರಾಜಶ್ರೀ ಉಳ್ಳಾಲ್ ತಂಡದಿಂದ ವೀರರಾಣಿ ಅಪ್ಪಕ್ಕ ನೃತ್ಯ ರೂಪಕ ಪ್ರದರ್ಶನಗೊಳ್ಳುತ್ತಿರುವುದು ಶ್ಲಾಘನೀಯವಾದ ವಿಷಯ. ಈ ಕಾರ್ಯಕ್ರಮ ನಡೆಸಿಕೊಳ್ಳಲು ವಿನಂತಿಸುತ್ತಾ ಡಾಕ್ಟರ್ ವಿದುಷಿ ರಾಜಶ್ರೀ ಉಳ್ಳಾಲ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರನ್ನು ಹೂಗೊಟ್ಟು ವೇದಿಕೆಗೆ ಆಹ್ವಾನಿಸಬೇಕು ಅಂತ ಜಯಲಕ್ಷ್ಮಿ ಕಲ್ಲಡ್ಕ ಇವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಇಡೀ ಮೊಬೈಲ್ ಕಿಪಿಕೊರೊಂದು ಮುಲ್ಪ ಇಂಚಿನ ಗೊತ್ತಿಚ್ಚಿ ಅರಿಗೆ ಪೂಕೊರೆಲ್ಲ ಎತ್ತೊಂದು ಅರ್ಥನೇ ಆಗ್ತದೆ ಎತ್ತಲಂಚನೆ ಈತ್ ವೈಡ್ ಹಿಡಿದಿತ್ತು ಆಯ್ದೆ ಬೇರೆ ಕೊಂಚ ಸಿಂಗಲ್ ಮನ್ಕೊಂಡು
ಅಲ್ಲಿ ಪೂರ ತೂವಲ್ಲೆ ಒಟ್ಟರ ಸಿಕ್ಕೆ ಬಿಟ್ಟು ಶರಣವಾದಿಯೊಳೇಕದಂತಲೇ ಸರಸ್ವತಿ ಸರ್ವಿಷ್ಟ ದೈವಗೆ ಹೊರೆಮ ಜನನಿ ಜನಕರಿಗೆ ಅರಿವಲಿಯುವ ಗುರುವಿಗೆ ಹರಸಿತ ಕಾರ್ಯದಲ್ಲಿ ಸತ್ಕೃಪೆ ಕರುಣಿಸತಿ ಜಗದುರುಮೆನುವರವ ಮೆರೆಸಿಸಿದ ಸತ್ಕೀರ್ತಿ ಸಂಪದ ಸಕಲ ಯಶಗೊಳಿಸಿ ಮಾಗಣೆ ಒಡೆಯನಾಗಿರುವಂತಹ ಸೋಮೇಶ್ವರದ ಸೋಮನಾಥನ ಅಡಿದಾವರೆಗಳಿಗೆ ಸದ್ಭಕ್ತಿಪೂರ್ಣವಾದ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಹಾಗೆ ಈ ಸ್ಥಳ ಸಾನ್ನಿಧ್ಯದಲ್ಲಿ ಆರಾಧನೆ ಪಡೆಯುವಂತಹ ಪಂಚದೈವಿಕ ಶಕ್ತಿಗಳಿಗೂ ವರ್ಷಕ್ಕೊಮ್ಮೆ ನವರಾತ್ರಿಯ ಸಂಭ್ರಮದಲ್ಲಿ ನಾಡಿಗೆ ಹಬ್ಬವನ್ನು ಸಂಭ್ರಮಿಸುವ ರೀತಿಯ ವಾತಾವರಣವನ್ನು ಕಲ್ಪಿಸಿಕೊಡುವ ವಿದ್ಯಾದಿ ಮಾತೆ ಈ ಊರಿನ ಹಿರಿಯ ದೇವತೆ ಉಳ್ಳಾಳ ಶಾರದಾಂಬೆಯ ಪಾದ ಪದ್ಮಗಳಿಗೆ ವಂದಿಸುತ್ತ ಸ್ನೇಹಿತರೆ, ಈ ದಿನ ನಾವೆಲ್ಲರೂ ಇತಿಹಾಸದ ಪುಟಕ್ಕೊಮ್ಮೆ ಮುಖಾಮುಖಿಯಾಗುವಂತಹ ಸುಸಂದರ್ಭದಲ್ಲಿ ಸೇರಿಕೊಂಡಿದ್ದೇವೆ. ಆ ನೆಲೆಯಲ್ಲಿ ಒಟ್ಟು ಕಾರ್ಯಕ್ರಮದ ಪ್ರಾರಂಭ, ಒಂದಷ್ಟು ಐತಿಹಾಸಿಕ ವಿಚಾರಗಳ ವಿನಿಮಯ, ಒಳ ತಿರುಳು ಹೊಳಹುಗಳನ್ನು ನಾಡಿಗೆ ಪರಿಚಯಿಸಿಕೊಡುವಂಥ ಪ್ರಯತ್ನ ಎಲ್ಲವೂ ಸನ್ನದ್ಧವಾಗಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಅಕ್ಕ ಬಹಳ ವಿದ್ಯುಕ್ತವಾಗಿ ಸವಿಸ್ತಾರವಾಗಿರುವಂತಹ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ತಂಡದ್ದು. ಇದೀಗ ನೇರವಾಗಿ ಕಾರ್ಯಕ್ರಮವನ್ನು ಶುಭಾರಂಭಗೊಳಿಸೋಣ. ವೀರರಾಣಿ ಹಬ್ಬಗಳಿಗೆ 500 ತುಂಬುವಂತಹ ಈ ಸಂದರ್ಭದಲ್ಲಿ ನಾವು ನಾಡಿನ ರಾಣಿಯನ್ನು ಈ ನೆಲೆಯಲ್ಲಿ ಸಂಭ್ರಮಿಸಬೇಕು, ಅವಳ ವಿಚಾರಗಳನ್ನು ಹಂಚಬೇಕು ಎನ್ನುವ ಸದುದ್ದೇಶದಿಂದ ಕಾರ್ಯಕ್ರಮವನ್ನು ಯೋಜಿಸುತ್ತಾ ಆರಂಭದಲ್ಲಿ ಒಂದಷ್ಟು ವೈವಿಧ್ಯಪೂರ್ಣವಾಗಿರುವ ನೃತ್ಯ ವಿನೋದಾವಳಿ, ಕೊನೆಯಲ್ಲಿ ಬಹಳ ವಿಶೇಷವಾಗಿರುವಂತಹ ಹಬ್ಬಗಳ ಒಂದು ನಾಟ್ಯ ರೂಪಕದ ಪ್ರಸ್ತುತಿ ಒಳಗೊಂಡು 1 ಗಂಟೆ ಕಾರ್ಯಕ್ರಮ ಇದೀಗ ವೇದಿಕೆಗೆ ಮೂಡಿಬಂದಿದೆ. ನಾಟ್ಯ ನಿಕೇತನ ಕೊಲ್ಯ ಈಗಾಗಲೇ ಪರಿಚಯದ ಮುಖೇನ ನಿಮಗೆ ಗೊತ್ತಿರುವಂತಹ ಸಂಗತಿ. ಪಂದನನ್ನೂರು ಶೈಲಿಯನ್ನು ನಾಡಿನಾದ್ಯಂತ ಪ್ರಸರಿಸಿಕೊಂಡು ಗುರುಗಳನ್ನು ಪರಿಚಯಿಸಿಕೊಂಡ ಸಂಸ್ಥೆ ಇದು. ನಾಟ್ಯಾಚಾರ್ಯ ಉಳ್ಳಾಳ ಮೋಹನ್ ಕುಮಾರ್ ಅವರನ್ನು ಅವರ ದಿವ್ಯ ಉಪಸ್ಥಿತಿಯನ್ನು ಗೌರವಿಸುತ್ತಾ ಅಭಿಮಾನದಿಂದ ವಂದಿಸುತ್ತಾ ನಮ್ಮ ಗುರುಗಳಾಗಿರುವಂತಹ ನಾಟ್ಯ ವಿದೂಷಿ ಶ್ರೀಮತಿ ರಾಜಶ್ರೀ ಶೆಣೈ ಅವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಶುಭಾರಂಭಿಸೋಣ. ಆರಂಭದಲ್ಲಿ ವಾಡಿಕೆ ಪ್ರಕಾರ ವಿಘ್ನ ವಿನಾಶಕನಾಗಿರುವಂತಹ ಮಹಾಗಣಪತಿಯ ದಿವ್ಯವಾದ ಭವ್ಯವಾದ ಸ್ತುತಿ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. ಗಣಪತಿ ಸ್ತುತಿಗಾಗಿ ಕಿವಿಯಾಗಿದೆ.
ಅಪ್ಪಕ್ಕ 500 ಪ್ರೇರಣಾದಾಯಿ ಉಪನ್ಯಾಸ ಸರಣಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಸಾಂಸ್ಕೃತಿಕ ಮುನ್ನುಡಿಯಾಗಿ ಪಡಿಮೂಡುತ್ತಿರುವಂತಹ ನಾಟ್ಯ ವಿನೋದಾವಳಿ ಕಾರ್ಯಕ್ರಮದ ಮುಂದಿನ ಪ್ರಸ್ತುತಿ ಆನಂದ ನರ್ತನ ಗಣಪತಿ. ಮೂಲಾಧಾರ ಓಂಕಾರ ಗಜವದನ ಪರಮಂ ಪರಮಾನಂದನ ಗಣಪತಿ ಶಿವಾಕಾರ ಮೂಲಾಧಾರ ಓಂಕಾರ ಗಜವದನ ಪರಮಂ ಪರಮಾನಂದ ಗಣಪತಿ ಸಾನಂದ ಮುನೀಂದ್ರ ಗಣನುದ ಶಿವಶಂಕರ ಮಾನಸ ವಿಲೀಯಮಾನಂ ತಂದ್ರೀಲಯ ಸಮನ್ಯುದ ಗಂಧರ್ವ ಚಾರಣೋವರಣ ದೀಯಮಾನಂ ದೀನ ಜನಮಂದಾರ ಅನುಪಮ ದಿವ್ಯಗಳೇವರ ಶುಭಾಯಮಾನ ಭಾಸಮಾನಂ ಅಸಮಾನಂ ಭಜಮಾನಂ ಭಕ್ತಜನ ಸಂಮಾನಂ ದೀನ ಜನಮಂದಾರಂ ಅನುಪಮ ದಿವ್ಯಗಳೇವರ ಶುಭಾಯಮಾನ ಭಾಸಮಾನಂ ಅಸಮಾನಂ ಭಜಮಾನಂ ಭಕ್ತಜನ ಸಂಮಾನಂ ಪಾಗ ಮಗಜ ಸರಿಸ ತಕ್ಕದಣ್ಣಂ ದಿವ್ಯಿತ ಇಡತಳಂಗಿತ ಅಪ್ಪ ಮಗ ಮಗಜ ಸರಿಸ ತಗದಣ್ಣಂ ದಿವ್ಯಿತ ಇಡತಳಂಗಿತ ಧೀನುತ ಧೀಯತ ಧೀನುತ ಧೀನುತ ಧೀಯತ ಗಣಂ ಗರಿತ ತಕ್ಕದಣ್ಣಂ ಗಣಂ ಗರಿತು ಗಣಂ ತರಿದ ತಗದಣ್ಣಂ ಗಣಂ ತರಿದೆ ಗಣಂ ತರಿದಂ ಗಣಂ ತರಿದ
ಗದಿ ಪದ ಶಿರಸಿಜಂ ಮಗಬಮನಿದ ಮರಗದನಿಭಂ ಮದಗರಿ ಮುಖಂ ಪ್ರಣವಯುತಂ ಅಜಿತಂ ಅರಗಂ ಶುಭದಂ ಪರಮಂ ಕನಗಾಂಬರಧರ ಏಗಗಂಗಂ ಅಜಿತಂ ಅರಗಂ ಶುಭದಂ ಪರಮಂ ಕನಗಾಂಬರಧರ ಏಗಗಂಗಂ ತದ್ದಿ ತಗದಳಂ ಕನಗದಿ ದಿಕ್ಕಗದಳಂ ಕನಗದಿ ತಗದಳಂ ಕನಗದಿ ಮಿತಾ ತದ್ದಿ ತಗದಳಂ ತದ್ದಿ ತಗದಳಂ ತದ್ದಿ ತಗದಳಂ ಕನಗದಿ ದಿಕ್ಕಗದಳಂ ಕನಗದಿ ತಗದಳಂ ಕನಗದಿ ಮಿತಾ ಪರಮಂ ಪರಮಾನಂದನ ಗಣಪತಿ ಭಾವಯೇ ನರ್ತನ ಗಣಪತಿ ಭಾವಯೇ 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 ಏಕ ವ್ಯಕ್ತಿಯಾದರೂ ಅನೇಕರಿಗೆ ರಸರೋಮಾಂಚನ. ಇಂತಹ ಶಾಸ್ತ್ರೀಯ ರೇಖಾಬದ್ಧವಾದ ಕುಣಿತ ಪ್ರಸ್ತುತಿ ನಿಮ್ಮೆಲ್ಲರ ಹೃದಯ ತುಂಬಿದ ಮತ್ತೊಮ್ಮೆ ಚಪ್ಪಾಳೆಯ ಮೂಲಕ ಕಲಾವಿದರನ್ನು ಆಶೀರ್ವದಿಸಬೇಕಾಗಿ ಬಿನ್ನಹ. ಉಳ್ಳಾಳ ಎಂದಾಕ್ಷಣ ತಕ್ಷಣಕ್ಕೆ ನೆನಪಾಗುವ ಕೀರ್ತಿಯ ಹೆಸರಲ್ಲಿ ಉಳ್ಳಾಳ ಮೋಹನ್ ಕುಮಾರ್ ಕೂಡ ಒಬ್ಬರು. ಹಾಗಾಗಿ ಉಳ್ಳಾಳದ ಇತಿಹಾಸದ ಕೀರ್ತಿಯಾಗಿರುವ ಅಬ್ಬಕ್ಕಳ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಉಳ್ಳಾಳ ಮೋಹನ್ ಕುಮಾರ್ರವರ ನಾಟ್ಯನಿಕೇತನ ಸಂಸ್ಥೆಗೆಂದೇ ಈ ಸಾಂಸ್ಕೃತಿಕ ಅವಧಿಯನ್ನು ಮೀಸಲಿರಿಸಿದ್ದೇವೆ. ಇದೀಗ ಮುಂದಿನ ಪ್ರಸ್ತುತಿ ಕೃಷ್ಣನ ಕುರಿತಾದದ್ದು. ತಿಳಿಯ ಬೇಡುವೆನು ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂದದೆ ನೆಲಗೆ ಪಂಚಮ ಶ್ರುತಿಯನ್ನೊರೆವೆನು ಕೃಷ್ಣ ಮೆಚ್ಚಲಿಕೆ ಎನ್ನುವ ಹಾಗೆ ಕೃಷ್ಣ ಮೆಚ್ಚುವ ಹಾಗೆ ಕೃಷ್ಣ ಕಥೆಯನ್ನು ಕೃಷ್ಣ ಕಲಾಪ ನೃತ್ಯದಲ್ಲಿ ಪ್ರಸ್ತುತಪಡಿಸುವ ಪ್ರಯತ್ನ. ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ ಕೃಷ್ಣ ಕಲಾಪ. Krishna ni sa sa ga ga sa sa ni sa ni pa ni sa sa ga ga sa sa ni sa ni pa ni sa ni pa ma ga sa sa ni pa ma ga sa sa ni pa ma ga sa ni sa ga ma pa ta 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 Gama pani sa ni gama pani sa ni gama pani sa ni ga sa ni pa ma ta 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 sa ga ma pa ni pa sa ni ga sa ni pa ma ga ga sa ni sa ga ma ga sa ni sa pa pa ma ga ma ga ma sa ni pa ni sa ni pa ni ga ga sa ni sa ga sa ni sa
తరికిట తక తిరుగు తరికిట తక తిరుగు తరికిట తక తిరుగు తరికిట తక తరికిట తక దీప తరికిట తక సాని తరికిట తక గస తరికిట తక సాని పని పమ పమ గమ గస గమ పని స గమ పని స గమ పని స గమ పని స స సని పమ గని పమ గస పమ గస స మ ప ని స మ ప తి గమ పని గమ పని గమ పని గమ గని పమ గని పమ గని పమ గస గమ పని గమ పని గమ పని గమ బ్రూహి ముకుందేతి బ్రూహి ముకుందేతి రసనే బ్రూహి ముకుందేతి రసనే బ్రూహి ముకుందేతి రసనే బ్రూహి ముకుందేతి కేశవ మాధవ గోవిందేతి కృష్ణానంద సదానందేతి బ్రూహి ముకుందేతి రాధారమణ రాధారమణ హరే రామేతి రాజీవాచ హరశ్యామేతి బ్రూహి ముకుందేతి తదిం దిం తదిం దిం తదిం తకిట తకదిం తదిం దిం తదిం దిం తదిం ప్రగడదం 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 తక్కిట ప్రగడదం తకది తకచండు తకది తకచండు తకది తకచండు తక్కిట ప్రగడదం తక్కిట ప్రగడదం తకది తకచండు తకది తకచండు తకది తకచండు తక్కిట ప్రగడదం తక్కిట ప్రగడదం ప్రగడదం తకది తకచండు తకది తకచండు తకది తకచండు తక్కిం గిన్నతం తక్కిం గిన్నతం తక్కిం గిన్నతం తడి గిన్నతం తడి గిన్నతం తడి గిన్నతం గరుడగమన నందకహస్తేతి ఖండిత దశా కందరమస్తేతి బ్రూహి ముకుందేతి అక్రూర ప్రియ చక్రహరేతి హంస నిరంజన కంసహరేతి గోవింద
ಸ್ನೇಹಿತರೆ, ತಮ್ಮ ಗಮನಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದ ಪ್ರತಿಯೊಬ್ಬರಿಗೂ ಲಘು ಉಪಹಾರದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಈ ಶಾರದಾ ನಿಕೇತನದ ಕೆಳಗಿನ ಪ್ರಾಂಗಣದಲ್ಲಿ ಅದು ಲಭ್ಯ ಇದೆ. ಯಾರಾದರೂ ಸ್ವೀಕರಿಸಲು ಬಾಕಿದ್ದಲ್ಲಿ ಆದಷ್ಟು ಶೀಘ್ರವಾಗಿ ಅಲ್ಲಿಗೆ ತೆರಳಿ ಸ್ವೀಕರಿಸಬೇಕಾಗಿ ಬಿನ್ನಹ. ವೀರರಾಣಿ ಅಬ್ಬಕ್ಕಳ ಆಳ್ವಿಕೆಯ ಕಾಲ ಆರ್ಥಿಕವಾಗಿ ಉಳ್ಳಾಳದಲ್ಲಿ ವಹಿವಾಟುಗಳು ತ್ವರಿತವಾಗಿದ್ದ ಸಂದರ್ಭವದು. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ, ಸೌಲಭ್ಯ ಸವಲತ್ತುಗಳ ವಿಚಾರದಲ್ಲಿ ಅಬ್ಬಕ್ಕಳ ಅವಧಿ ನಿಜಕ್ಕೂ ಸ್ಮರಣೀಯ. ಉಳ್ಳಾಳದ ಪಾಲಿಗೆ ಭಾಗ್ಯದ ದೇವತೆಯಾಗಿದ್ದ ಅಬ್ಬಕ್ಕಳನ್ನು ಸ್ಮರಿಸುವ ಈ ಕಾರ್ಯಕ್ರಮದಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎನ್ನುವಂತಹ ಸೊಗಸಾದ ಸುಪ್ರಸಿದ್ಧವಾದ ಪುರಂದರದಾಸರ ರಚನೆಗೆ ಅಡಿಯಿಡುತ್ತಾ ವೇದಿಕೆಗೆ ಬರುತ್ತಿದ್ದಾರೆ ನಾಟ್ಯ ನಿಕೇತನದ ಎಳೆಯ ನೃತ್ಯಪಟುಗಳು. ಪುಟಾಣಿಗಳನ್ನು ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ. ಭಾಗ್ಯದ ಲಕ್ಷ್ಮೀ ಬಾರಮ್ಮ.
ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಳದೆ ಭಕ್ತರ ಮನೆಯೊಳು ನಿತ್ಯ ಸುಮಂಗಲ ನಿತ್ಯ ಮಹೋತ್ಸವ ಸತ್ಯ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾದಿರುವುದ ಬಾರಿ ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ ಪಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾದಿರುವುದ ಬಾರಿ ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ ಪಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪ ಕಾಲುವ ಹರಿಸಿ ಶುಕ್ರವಾರದ ಪೂಜೆ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪ ಕಾಲುವ ಹರಿಸಿ ಶುಕ್ರವಾರದ ಪೂಜೆ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಪುಟಾಣಿತ್ರಯರ ಬಹಳ ಸೊಗಸಾದ ಪ್ರಸ್ತುತಿ. ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ಅಭಿನಂದನೆಯನ್ನು ಅಭಿವಂದನೆಯನ್ನು ಆಶೀರ್ವಾದವನ್ನು ನೀಡೋಣ. ಶಾರದೆಯ ಮನೆಯಾಗಿರುವ ಶಾರದಾ ನಿಕೇತನದಲ್ಲಿ ನಾಟ್ಯದ ಮನೆಯಾಗಿರುವ ನಾಟ್ಯ ನಿಕೇತನದ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ನಿಜಕ್ಕೂ ಅರ್ಥಪೂರ್ಣವಾದ ಸಮನ್ವಯ ಇದು. ಅಬ್ಬಕ್ಕ ಚೇತನದ ಅನಿಕೇತನತ್ವವನ್ನು ಸಾಧಿಸುವ ಸರ್ವತ್ರ ಸರ್ವವ್ಯಾಪಿಯನ್ನಾಗಿಸುವ ಪ್ರಯತ್ನ ಇದು. ಇಂತಹ ಕಾರ್ಯಕ್ರಮದಲ್ಲಿ ನಾಟ್ಯ ನಿಕೇತನಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟ ಸಂಘಟಕರಿಗೆ ಮಗದೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ವೃಂದಾವನಿ ಎನ್ನುವ ಅಭಂಗ್ ಪ್ರಸ್ತುತಿ ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ವೃಂದಾವನಿ.
कुले निवात राहिली पक्षी कुले निवात राहिली पक्षी कुले निवात राहिली वैरभाव समुद्र विसरले वैरभाव समुद्र विसरली वृंदावनी वेणु आज वृंदावनी वेणु ध्वनि मंजुळ मंजुळ उमरती ध्वनि मंजुळ मंजुळ उमरती वाजी ऋण जुळ वाजती वाजी ऋण जुळ वाजती देव विमानी भैसोनी स्तुती गाते देव विमानी भैसोनी स्तुती गाते भानुदास मामली प्रेम भक्ति भानुदास मामली प्रेम भक्ति विठ्ठल वेणुनादे गोवर्धनु वासे वेणुनादे गोवर्धनु वासे वेणुनादे गोवर्धनु वासे वेणुनादे गोवर्धनु वासे वृंदावनी वेणु वृंदावनी वेणु वृंदावनी वेणु वृंदावनी वेणु वृंदावनी वेणु ಅಲ್ಲಿಕಡಲು ಕೊಲ್ಲಿಕಡಲು ನೆತ್ತೆರಕಡಲು ಪಾಮಾಜಿ ಕಡಲು ಇಂಚ ಏಳೇಳು ಕಡಲುದ ತನುಮದ್ಯೊಡು ಪುನ ಪೇರು ಕಡಲುಡು ಸಾರಜುಡೆತ್ತ ನಾಗಪಾಸುಡು ಓಲೆಗಾದು ಸಿರಿದೇವಿನ ಸಿರಿಸಿಂಗಾರದ ಸೇವೆಗೆತ್ತೊಂದು ಪುನಂಚಿನ ನಾಲ್ಕೈತ ನಾರಾಯಣ ದೇವರನ ಪತ್ತಬತಾರೋಡು ಎಣ್ಮೆನೆ ಸಿರಿಕಿಟ್ಟೆ ದೇವರನ ಬೃಂದಾವನದ ಕೊಂಡಾಟದ ಗೊಬ್ಬು ಗೌಜಿನು ಕಣ್ಣುದಿಂಜ ಅಂದಬತ್ತ ನನ ಏಳನೇ ಸಿರಿವರುವಾಯಿನ ಶ್ರೀರಾಮ ದೇವರನ ಸುಗಿಪು ನಲಿಪೆದಂಚಿ ಬರ್ಕ ಕಿನ್ನೆ ಕಿನ್ನೆಂದ ಜೋಕುಲು ಈಯೋಡು ಧರ್ಮದ ಕೊಡಿ ಏರಿನಂಚಿನ ಸರಯು ಸುದೆತ್ ಬರಿತ್ತ ಅಯೋಧ್ಯನ ರಾಮಚಂದ್ರ ದೇವರನ ಸುಗಿತ್ತು ಸುದಿಯಾವಂದಿನ ಭಕ್ತಿ ನಾಟ್ಯದೊಟ್ಟಿಗೆ ಜಿಡ್ಡೆಗೆ ಬರ್ಪೇರು ತಾಟಿಬೊಟ್ಟು ದೆದುಕೊನುಗ ಸಿರಿರಾಮದೇವೇರ್ನ ರಾಮರಾಮ ಪನ್ಪುನಂಚಿನ ಸುಗಿಪುನಲಿಕೆಗಾದು राम 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 जय राम 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 राम
बोलो अयोध्यापति श्री रामचंद्र की, बोलो भारत माता की, बोलो भारत माता की, बोलो भारत माता की, ವಂದೇ ವಂದೇ. ಆದರಣೀಯ ಬಂಧುಗಳೇ, ಬಹಳ ಅರ್ಥಪೂರ್ಣವಾಗಿರುವಂತಹ ಸಮಯ ಇದು. ಏಕೆಂದರೆ ಇದುವರೆಗೆ ನಾಡಿನ ಪ್ರಖ್ಯಾತ ನೃತ್ಯ ಸಂಸ್ಥೆಯಾಗಿರುವಂತಹ ನಾಟ್ಯನಿಕೇತನ ಕೊಲ್ಯ ಒಂದಷ್ಟು ವೈವಿಧ್ಯಪೂರ್ಣವಾಗಿರುವ ದೇವತಾ ನೃತ್ಯ, ಜನಪದೀಯ ನೃತ್ಯದ ಮುಖೇನ ಈ ಸಮಯದ ರಸದೂಟವನ್ನು ತಮಗೆ ಉಣಬಡಿಸಿತ್ತು. ಈಗ ಇಡೀ ಈ ಪ್ರಸ್ತುತಿಯ ಪ್ರಧಾನವಾದ ಭಾಗ ಅದು ವೀರರಾಣಿ ಅಬ್ಬಕ್ಕಳ ಕುರಿತ ನೃತ್ಯ ರೂಪಕ. ಸ್ನೇಹಿತರೆ, ಇತಿಹಾಸದ ಪುಟದಲ್ಲಿ ಅಬ್ಬಕ್ಕಳ ಕುರಿತು ಮಾಹಿತಿ ಬಹಳ ವಿರಳವಾಗಿ ಸಿಗ್ತದೆ. ಆದರೆ ಪ್ರತಿ ಸ್ಥಳೀಯ ನಾಯಕ ಕೂಡ ಆಯಾ ಸ್ಥಳೀಯ ಪುರಾಣದ ಜೊತೆಗೆ, ಸ್ಥಳ ಚರಿತ್ರೆ ಜೊತೆಗೆ, ಸ್ಥಳನಾಮದ ಜೊತೆಗೆ ಒಂದು ಅವಿನಾಭಾವತೆಯನ್ನು ಇಟ್ಟುಕೊಂಡಿರ್ತಾನೆ ಎಂಬುದು ನಮಗೆ ಇತಿಹಾಸದಿಂದ ತಿಳಿಯುವಂತಹ ಸತ್ಯ. ಸಾಮಾನ್ಯವಾಗಿ ತುಳುನಾಡಿನ ಅನೇಕ ಸ್ಥಳ ಪುರಾಣಗಳು, ಸ್ಥಳೀಯ ಚರಿತ್ರೆಗಳು ಇಂತಹ ಹೊಳಹುಗಳನ್ನು ನಾಡಿಗೆ ನೀಡುತ್ತಾ ಬಂದಿದೆ. ಅಬ್ಬಕ್ಕ ರಾಣಿ ಇತಿಹಾಸದಲ್ಲಿ ಹೇಗೆ ಕಾಣಿಸಿಕೊಳ್ತಾಳೋ ಅದೇ ಬಗೆಯಲ್ಲಿ ಇಲ್ಲಿಯ ಮಾತಿನಲ್ಲಿ ಮತ್ತು ಜನಪದ ಐತಿಹ್ಯದಲ್ಲಿ ಕೂಡ ಬಹಳ ಢಾಳಾಗಿ ಕಾಣಿಸಿಕೊಳ್ತಾಳೆ. ಅದರಲ್ಲಿ ಕೆಲವಾರು ವಿಷಯಗಳನ್ನು ನಾವು ನೆನಪಿಸಿಕೊಳ್ಳಲೇಬೇಕು. ನೇರವಾಗಿ ಈ ವೇದಿಕೆ ಉಳ್ಳಾಳದ ಕಡಲ ಕಿನಾರೆಗೆ ಅಭಿಮುಖವಾಗಿದೆ. ಉಳ್ಳಾಳದ ಶಾರದೆ ಕಡಲಿಗೆ ಬೆನ್ನು ಹಾಕಿ ಸಾಮಾನ್ಯವಾಗಿ ನವರಾತ್ರಿಯಲ್ಲಿ ಪೂಜೆಯನ್ನು ಸ್ವೀಕರಿಸುವುದು ಕ್ರಮ, ಪೂರ್ವಾಭಿಮುಖವಾಗಿ. ಆದರೆ ಅಭಿಮುಖವಾಗಿರುವಂಥ ಕಡಲ ಕಿನಾರೆಯಲ್ಲಿ ಒಂದು ಕಾಲದಲ್ಲಿ ಪೋರ್ಚುಗೀಸರು ಹಲವು ವಸಾಹತುಶಾಹಿ ಹಡಗಿನ ಜೊತೆಗೆ ಬರುವಾಗ ಆ ಹಡಗನ್ನು ನಾಡದೋಣಿಯ ಮುಖೇನ ಹೋಗಿ ಮೈಗೆಲ್ಲ ಕಪ್ಪು ಮಸಿಯನ್ನು ಪೂಸಿ ಬರಿಯ ಕೊರಳಲ್ಲಿರುವ ಹಾರವೊಂದೇ ಮಿನುಗುವ ಹಾಗೆ ಕೈಯಲ್ಲಿ ಕೈಸೂಟೆಗಳನ್ನು ಹಿಡಿದುಕೊಂಡು ನಾಡದೋಣಿಯಲ್ಲಿ ಹೋಗಿ ಆ ಹಡಗುಗಳನ್ನು ದಹನ ಮಾಡಿ ಒಂದು ದೇಸಿ ಪರಂಪರೆಯ ಯುದ್ಧ ತಂತ್ರವನ್ನು ಪರಿಚಯಿಸಿಕೊಟ್ಟಂತಹ ಬಹಳ ದೊಡ್ಡ ನೆಗಳ್ತೆ ಉಳ್ಳಾಳದ ವೀರರಾಣಿ ಅಬ್ಬಕ್ಕಳಿಗೆ ಸಲ್ತದೆ. ಅದೇ ರೀತಿಯಲ್ಲಿ 1000 ಕೊಳ್ಳಿಯ ಮೇಲೇರಿಯನ್ನು ಕೈಗೊಂಡು ಅಡ್ಕದ ಭಗವತಿಯರಿಗೆ ಸವಾಲನ್ನು ಹಾಕಿ ಆ ಮುಖೇನ ಆ ಸವಾಲಿನ ಪರಿಹಾರಾರ್ಥವಾಗಿ ಉಂಬಳಿಗಳನ್ನು ಅಡ್ಕದ ಭಗವತಿಯರಿಗೆ ಸಲ್ಲಿಸಿದಳು ಎನ್ನುವಂಥ ಐತಿಹ್ಯ ಕೂಡ ಇಲ್ಲಿಯ ಸ್ಥಳೀಯ ಚರಿತ್ರೆಯಲ್ಲಿ ಸಿಗ್ತದೆ. ಇನ್ನು ಉಳ್ಳಾಳದಿಂದ ನೇರವಾಗಿ ಪೇಟೆಗೆ ಬರುವಾಗ ಮಾಸ್ತಿಕಟ್ಟೆ ಎನ್ನುವಂಥ ಒಂದು ಪರಿಸರ ಸಿಗ್ತದೆ. ಅಲ್ಲಿ ಸ್ವಲ್ಪ ಒಳಗಡೆ ಹೋದಾಗ ಬೈದರಪಾಲು ಎನ್ನುವಂಥ ಒಂದು ಕ್ಷೇತ್ರ ಇದೆ, ಮಹಾಗಣಪತಿ ಕ್ಷೇತ್ರ. ಆ ಬೈದರಪಾಲು ಕ್ಷೇತ್ರಕ್ಕೆ ಸಿದ್ಧಮರ್ದ ವೈದ್ಯರು ಎನ್ನುವ ಮಾಂತ್ರಿಕರಿದ್ದಾಗ ಬರೀ ಹೋಮ ಮಾತ್ರದಿಂದ ವೈದ್ಯನಾಥನನ್ನು ಅಲ್ಲಿಗೆ ಕರೆಸಿಕೊಳ್ಳುವಂತಹ ಪವಾಡ ಪುರುಷರೂ ಆಗಿದ್ದರು. ಅವರಿಗೆ ಮಳೆ ಬರಿಸುವ ಹಾಗೆ ಹೋಮ ಮಾಡಿಸಿ ಪೋರ್ಚುಗೀಸರ ದಾಳಿಯನ್ನು ತಕ್ಷಣಕ್ಕೆ ಸೈನ್ಯದ ಕೊರತೆ ಇದ್ದಾಗ ನಿಭಾಯಿಸಿಕೊಂಡು ಆ ಸಂದರ್ಭೋಚಿತ ಪ್ರಜ್ಞೆಯನ್ನು ಮೆರೆದಂಥ ಐತಿಹ್ಯ ಕೂಡ ಬೈದರಪಾಲಿನ ಚರಿತ್ರೆಯಲ್ಲಿ ಸಲ್ತದೆ. ಇಲ್ಲಿ ಉಳ್ಳಾಳ ಬಂಡಿಕೊಟ್ಯದ ಪೂಜಾರಣ್ಣ ಇದ್ದಾರೆ. ಆ ಬಂಡಿಕೊಟ್ಯ ಕ್ಷೇತ್ರಕ್ಕೆ ಕೊಟ್ಟಾರಸ್ಥಾನ ಅಂತ ಹೆಸರು. ಅಲ್ಲೇ ಪಕ್ಕದಲ್ಲಿ ಐತಿಹ್ಯದ ದಾಸ್ತಾನು ಕೊಠಡಿಯಾಗಿರುವ ಬಂಡಸಾಲೆ ಕೂಡ ಇದೆ. ಈ ಕೊಟ್ಟಾರಸ್ಥಾನದಲ್ಲಿ ಆಲ್ಯಾರ ಬೂಡಿನ ತೂಗುಜ್ಜಾಲಿನಲ್ಲಿದ್ದಂತಹ ಮಲಾರು ಬೂಡಿನಿಂದ ಬಂದಂತಹ ಮಲಾರಾಯ ದೈವಕ್ಕೆ ತನ್ನ ಪತಿ ಕೊಟ್ಟಂತಹ ಅಮೂಲ್ಯವಾದ ರತ್ನವೊಂದು ಕಡಲ ಕಿನಾರೆಯಲ್ಲಿ ಕಣ್ಮರೆಯಾದಾಗ ಹರಕೆ ಹೇಳಿ ಆ ಮುಖೇನ ಮತ್ತೆ ಮಲರಾಯ ದೈವದ ಅನುಗ್ರಹದಿಂದ ಪಡೆದುಕೊಂಡು ಆ ಇಡೀ ಕೊಟ್ಟಾರ ಸ್ಥಾನಕ್ಕೆ ತನ್ನ ಒಂದಷ್ಟು ಉಂಬಳಿಗಳನ್ನು ಬಿಟ್ಟುಕೊಟ್ಟಳು ಎನ್ನುವ ಐತಿಹ್ಯ ಕೂಡ ಇದೆ. ಹೀಗೆ ಹಲವು ಸ್ಥಳೀಯ ಚರಿತ್ರೆಯ ಜೊತೆಗೆ ಸ್ಥಳೀಯ ವ್ಯಕ್ತಿಯ ಜೊತೆಗೆ ವಿಶೇಷವಾದ ಸಂಬಂಧವನ್ನಿಟ್ಟುಕೊಂಡದ್ದು ಅಬ್ಬಕ್ಕನ ಚರಿತ್ರೆ. ಇದು ಯಾವ ಇತಿಹಾಸ ಪುಟದಲ್ಲಿ ಕೂಡ ದಾಖಲಾಗಲಿಲ್ಲ. 2 ಸಂಗತಿಯನ್ನು ಈ ಶಾರದನಿಕೇತನದ ವೇದಿಕೆಯಲ್ಲಿ ನಾವು ಹೇಳಲೇಬೇಕು. ಒಂದು, ಉಳ್ಳಾಳ ವೀರರಾಣಿಯ ವೃತ್ತದಲ್ಲಿರುವಂತಹ ಅಬ್ಬಕ್ಕಳ ವಿಗ್ರಹವನ್ನು ಯಾರು ರಚಿಸಿದ್ರೋ ಅವರೇ ಉಮೇಶ್ ಬೋಳಾರವರು ಅನೇಕ ವರ್ಷದಿಂದ ಉಳ್ಳಾಳ ಶಾರದನಿಕೇತನದ ಶಾರದೆಯನ್ನು ಅದೇ ಮುಖಾಭಾವದಲ್ಲಿ ರಚಿಸ್ತಾ ಇದ್ದಾರೆ ಎಂಬುದನ್ನು ನಾವು ನೆನಪಿಸಿಕೊಳ್ಬೇಕು. ಎರಡನೆಯದ್ದು, ಉಳ್ಳಾಳ ರಾಣಿಯ ಚರಿತ್ರೆಯಲ್ಲಿ ಅವಳಿಗೆ ಸದಾ ಬೆಂಬಲವಾಗಿದ್ದಂತಹ ಚೆನ್ನಮರಕಾಲನನ್ನು ಪ್ರತಿನಿಧಿಸುವಂತಹ ಮೊಗವೀರ ಸಮುದಾಯದವರೇ ಇಲ್ಲಿಯ ಶಾರದೆಯ ಜಲಸ್ತಂಭನದ ಕಾರ್ಯವನ್ನು ಕಡಲ ಕಿನಾರೆಯಲ್ಲಿ ಅರ್ಥಪೂರ್ಣವಾಗಿ ಮಾಡಿಕೊಡ್ತಾ ಇದ್ದಾರೆ ಎಂಬುದನ್ನು ಕೂಡ ನಾವು ಸ್ಮರಣೀಯ ಸಂಗತಿ ಎನ್ನುವ ಅರ್ಥದಲ್ಲಿ ಸ್ವೀಕರಿಸಬೇಕು. ಇದೀಗ ಕಾರ್ಯಕ್ರಮದ ಕೊನೆಯ ಪ್ರಸ್ತುತಿಯಾಗಿ ನಾಟ್ಯನಿಕೇತನದ ಅರ್ಥಪೂರ್ಣವಾಗಿರುವಂತಹ ಜೋಡಣೆ ವೀರರಾಣಿ ಅಬ್ಬಕ್ಕಳ ಒಂದು ರೂಪಕ. ಚಪ್ಪಾಳೆಯ ಮೂಲಕ ಬರಮಾಡಿಕೊಳ್ಳೋಣ ವೀರರಾಣಿಯ ನೃತ್ಯ ರೂಪಕಕ್ಕಾಗಿ ಅಬ್ಬಕ್ಕ ಚರಿತ್ರೆ ನೃತ್ಯ ಪ್ರಸ್ತುತಿಯ ಮುಖೇನ.
ಸ ಸ ಗ ಮ ಗ ಸಾ ಸ ದ ದ ಪ ಪ ಮ ಮ ಗ ಗ ಸ ಸ ಗ ಮ ಗ ಸ ಗ ಮ ಗ ಮ ಪ ಪ ದ ಸ ಸಾ ಸ ದ ದ ಪ ಪ ಮ ಮ ಗ ಗ ಸ ಸ ಗ ಮ ಗ ಸ ಗ ಮ ಗ ಮ ಪ ಪ ದ ಸ ಸಾ ಸ ದ ದ ಪ ಪ ಮ ಮ ಗ ಗ ಸ ಸ ಗ ಮ ಗ ಸ ಗ ಮ ಗ ಮ ಪ ಮ ಪ ದ ಪ ದ ಸ ಸಾ ಸ ದ ದ ಪ ಪ ಮ ಮ ಗ ಗ ಸ ಸ ಗ ಮ ಗ ಸ ಗ ಮ ಗ ಮ ಪ ಪ ದ ಸ ದ ಸ ಗ ಸಾ ಸ ದ ದ ಪ ಪ ಮ ಮ ಗ ಗ ಸ ಸ ಗ ಮ ಗ ಭಾರತದ ವೀರ ವನಿತೆಯ ಚರಿತೆಯ ಆಲಿಸಿ ಗಮನಿಸಿ ಆಲಿಸಿ ಭಾರತದ ವೀರ ವನಿತೆಯ ಚರಿತೆಯ ಆಲಿಸಿ ಗಮನಿಸಿ ಆಲಿಸಿ ಸಾ ಸ ದ ದ ಪ ಪ ಮ ಮ ಗ ಗ ಸ ಸ ಗ ಮ ಗ ಸ ಗ ಮ ಗ ಮ ಪ ಮ ಪ ದ ಸ ಸ ಗ ಮ ಗ ಮ ಪ ಮ ಪ ದ ಗ ಸ ಗ ಮ ಗ ಮ ಪ ಮ ಪ ದ ಸ ಭಾರತದ ವೀರ ವನಿತೆಯ ಚರಿತೆಯಿದು ಆಲಿಸಿ ಕರುನಾಡ ಕಡಲ ಮಾತೆಯ ಕವಿತೆಯಿದು ಗಮನಿಸಿ ಭಾರತದ ವೀರ ವನಿತೆಯ ಚರಿತೆಯಿದು ಆಲಿಸಿ ಕರುನಾಡ ಕಡಲ ಮಾತೆಯ ಕವಿತೆಯಿದು ಗಮನಿಸಿ ಗಮನಿಸಿ ತಾಯಿ ಇಲ್ಲದ ತಪಲಿ ಆದರವಳು ಹೆಬ್ಬುರಿ ತಾಯಿ ಇಲ್ಲದ ತಪ್ಪಲಿ ಆದರವಳು ಹೆಬ್ಬುರಿ शास्त्र समर शस्त्र कोविदे मधुर धात्री क्षात्र पुत्री शारदे अमर शास्त्र समर शस्त्र कोविदे मधुर धात्री क्षात्र पुत्री शारदे शारदे पमरि सरि स स स पमरि सरि म म म प म प द नि द द द
ಸ ನಿ ನಿ ದ ದ ಪ ಪ ಮ ಮ ರಿ ರಿ ಸ ರಿ ಸ ಸ ರಿ ಮ ಪ ದ ಸ ಸ ನಿ ದ ಪ ಮ ರಿ ಸ ನಿ ದ ಪ ಸ ನಿ ದ ಪ ಮ ನಿ ದ ಪ ಮ ರಿ ಮಧುರ ಧಾತಿ ಕ್ಷಾತ್ರ ಪೂರ್ತಿ ಶಾರದೆ ಉಲ್ಲಾಲ ರಾಣಿ ಅಪ್ಪಕ್ಕ ದೇವಿ ಪೋರ್ಚುಗೀಸ್ ದಾಕ್ಷಿಣ್ಯ ಇಚ್ಛಿಸದೈಲೆ ಮಹಿಳೆ ಮೊಳಗಿಸಿದಳು ಛಲದಲ್ಲಿ ಸ್ವಾತಂತ್ರ್ಯ ರಣಕಹಳಿ ಪೋರ್ಚುಗೀಸ್ ದಾಕ್ಷಿಣ್ಯ ಇಚ್ಛಿಸದ ಇಳೆ ಮಹಿಳೆ ಮೊಳಗಿಸಿದಳು ಛಲದಲ್ಲಿ ಸ್ವಾತಂತ್ರ್ಯ ರಣಕಹಳಿ ಉಲ್ಲಾಳ ರಾಣಿ ಅಪ್ಪಕ್ಕ ದೇವಿ ತಜುಂ 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 ಉಲ್ಲಾಳ ರಾಣಿ ಅಪ್ಪಕ್ಕ ದೇವಿ ತಜುಂ 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 ಕಡಲೈರ ಸೊಕ್ಕನ್ನು ಮುರಿದಂತ ರಣಮಾಡಿ ಕಂಕಣ ಕಟ್ಟಿ ಕದನವನ್ನು ಕೈದಂತ ಹಠಮಾಡಿ ಉಲ್ಲಾಳ ರಾಣಿ ಅಪ್ಪಕ್ಕ ದೇವಿ ಉಲ್ಲಾಳ ರಾಣಿ ಅಪ್ಪಕ್ಕ ದೇವಿ ಅಪ್ಪಕ್ಕ ದೇವಿ ಮಂಗಳೂರಿನ ಕೋಟೆ ಆಗಿತ್ತು ಪೋರ್ಚುಗೀಸರ ಪೇಟೆ ಕಪ್ಪ ಕಾಣಿಕೆ ಕೊಟ್ಟೆ ಮೆರೆದಿತ್ತು ಹೇಡಿ ಅರಸರ ನಿಷ್ಠೆ ಬಂಗಾಡಿ ರಾಜ ವೀರ ನರಸಿಂಹ ಪತ್ನಿ ಉಲ್ಲಾಳ ರಾಣಿ ವೀರ ಅಪ್ಪಕ್ಕ ದೇವಿ ಪತಿಯ ಮಾತು ಕೇಳಲಿಲ್ಲ ಪರರ ಆಜ್ಞೆ ಒಪ್ಪಲಿಲ್ಲ ದೇಶಭಕ್ತಿ ಮರೆಯಲಿಲ್ಲ ತಪ್ಪ ಕಾಣಿಕೆ ನೀಡಲಿಲ್ಲ ಕೆರಳಿ ನಿಂತರು ಪೋರ್ಚುಗೀಸರು ದಾಳಿ ಮಾಡಲು ಸಿದ್ಧರಾದರು ಸುದ್ದಿ ಮುಟ್ಟಲು ಬುದ್ಧಿ ನೆನೆದಳು ಉಗ್ರ ವ್ಯಾಘ್ರದಂತೆ ಗರ್ಜಿಸುತ್ತ ಸುದ್ದಿ ಮುಟ್ಟಲು ದುರ್ಗಿ ನೆನೆದಳು ಉಗ್ರ ವ್ಯಾಘ್ರದಂತೆ ಗರ್ಜಿಸುತ್ತ ಯುದ್ಧ ಸಾರಿದಳು ಚಿತ್ತು ತೋರಿದಳು ಕೆಟ್ಟು ಬೀಗಿದಳು ಮತ್ತು ಸಿಡಿಸಿದಳು ರಾಣಿ ಅಪ್ಪಕ್ಕ ದೇವಿ ರಾಣಿ ಅಪ್ಪಕ್ಕ ದೇವಿ ಮಂಗಳೂರ ಕೋಟೆ ಮೇಲಾರಿತ್ತು ಉಲ್ಲಾಳ ಬಾವುಟ ಒಬ್ಬ ಅಧಿಕಾರಿ ಹೊಟ್ಟೆ ಉರಿದು ಮಾಡಿದನು ಆರ್ಭಟ ಒಬ್ಬ ಅಧಿಕಾರಿ ಹೊಟ್ಟೆ ಉರಿದು ಮಾಡಿದನು ಆರ್ಭಟ ಕಂಕಣ ತೋಟಳು ಮಲೆನಾಡ ಮಲೆ ಮಗಳು ಸ್ವರಾಜ್ಯ ಕಟ್ಟಳು ಮಾತೃಋಣ ತೀರಿಸಲು ಕಂಕಣ ತೋಟಳು ಮಲೆನಾಡ ಮಲೆ ಮಗಳು ಸ್ವರಾಜ್ಯ ಕಟ್ಟಳು ಮಾತೃಋಣ ತೀರಿಸಲು ಮನೆಗೆ ಕೆಂಡ ಸುರಿವ ಬಂದ ಜನರ ಮುಂಡ ಮುರಿವ ಮುಟ್ಟಿ ನೆಲವ ಮೆಟ್ಟಿ ಮೆರೆವ ವೀರ ಸೇನೆ ನಮ್ಮದೆನ್ನುವ ಹೀಗುತ್ತ ಬರುವ ಪೋರ್ಚುಗೀಸರ ಬಲಿಷ್ಠ ಸೇನೆಗೆ ಎದುರು ಬಿದ್ದರು. ಹಡಗು ಸುಟ್ಟರು, ಹಿಡಿದು ಬಡಿದರು, ಗೆಲ್ಲುತ್ತ
ಮಣಿಸಿದಳು ಭಕ್ತಿ ತೋರಿದಳು ಧರೆಗೆ ನಮಿಸಿದಳು ರಾಣಿ ಅಬ್ಬಕ್ಕ ದೇವಿ 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 ರಾಣಿ ಅಬ್ಬಕ್ಕ ದೇವಿ. बोलो अब्बक्का देवी की, बोलो भारत माता की. ಇದುವರೆಗೆ ಶಾಂತಲಾ ಪ್ರಶಸ್ತಿ ಪುರಸ್ಕೃತ ಕರ್ನಾಟಕ ಕಲಾ ತಿಲಕ ನಾಟ್ಯಾಚಾರ್ಯ ಶ್ರೀ ಉಳ್ಳಾಳ ಮೋಹನ್ ಕುಮಾರ್ ಇವರ ಮಾರ್ಗದರ್ಶನದಲ್ಲಿ ನಾಟ್ಯವಿದೂಷಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ನಾಟ್ಯವಿದೂಷಿ ಶ್ರೀಮತಿ ರಾಜಶ್ರೀ ಶೆಣೈ ಇವರ ನಿರ್ದೇಶನದಲ್ಲಿ ಬಹಳ ಸೊಗಸಾದ ವಿವಿಧ ನೃತ್ಯ ವಿನೋದಾವಳಿಗಳನ್ನು ಒಳಗೊಂಡ ವೀರರಾಣಿ ಅಬ್ಬಕ್ಕ ರೂಪಕ ಮೂಡಿಬಂತು. ಈ ರೂಪಕದ ಸಂಗೀತವನ್ನು ನಮಗೆ ಒದಗಿಸಿಕೊಟ್ಟವರು ಬೆಂಗಳೂರಿನ ಖ್ಯಾತ ಛಾಯಾಚಿತ್ರಕಾರ ಕಲಾಪೋಷಕ ಶ್ರೀ ಶ್ರೀವತ್ಸ ಶಾಂಡಿಲ್ಯ ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತೇವೆ. ಈ ರೂಪಕ ಮತ್ತು ಪ್ರಸ್ತುತಿಯ ಸಂಪೂರ್ಣ ಮಾರ್ಗದರ್ಶನ ಕರ್ನಾಟಕ ಕಲಾ ತಿಲಕ ಉಳ್ಳಾಳ ಮೋಹನ್ ಕುಮಾರ್ ಇವರ ಸುಪುತ್ರಿ ನಾಟ್ಯ ನಿಕೇತನ ಕೊಲ್ಯ ಇದರ ನಿರ್ದೇಶಕಿಯಾಗಿರುವ ಶ್ರೀಮತಿ ರಾಜಶ್ರೀ ಶೆಣೈ. ಪ್ರಸ್ತುತಿ ನಾಟ್ಯ ನಿಕೇತನ ಕೊಲ್ಯ. ಇದುವರೆಗೆ ನಡೆದಂತಹ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟ ಅಬ್ಬಕ್ಕ 500 ಪ್ರೇರಣಾದಾಯಿ ಉಪನ್ಯಾಸ ಸರಣಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಆಯೋಜಕರು ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ರಿಜಿಸ್ಟರ್ ಮಂಗಳೂರು ವಿಭಾಗ ಹಾಗೂ ನಿರ್ಮಲ ಭಾರತ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು, ಈ ಸಂಸ್ಥೆದ್ವಯಗಳಿಗೆ ಹೃದಯವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಇನ್ನು ಮುಂದಕ್ಕೆ ಅರ್ಥಪೂರ್ಣವಾಗಿರುವಂತಹ ಸಮಾರೋಪ ಸಮಾರಂಭದ ಸಭಾ ಕಲಾಪ ವೇದಿಕೆಯಲ್ಲಿ ಮೂಡಿಬರಲಿಕ್ಕಿದೆ. ಅಬ್ಬಕ್ಕ 500 ಅಬ್ಬಕ್ಕ ನಡೆದಾಡಿದ ಮಣ್ಣಿನಲ್ಲೇ ಸಂಭ್ರಮಿಸುವಂತಹ ಸುಘಳಿಗೆ ಇದು. ಹಾಗಾಗಿ ಕಾರ್ಯಕ್ರಮದ ಕೊನೆಯವರೆಗೂ ಉಪಸ್ಥಿತರಿದ್ದು ಚಂದಗಾಣಿಸಿಕೊಡಬೇಕಾಗಿ ಈ ಮೂಲಕ ಭಿನ್ನಹ. ಬಂಧುಗಳೇ, ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ಪುರಸ್ಕೃತ ಗುರುಶ್ರೀ ರಾಜಶ್ರೀ ಉಳ್ಳಾಲ್ ನಾಟ್ಯ ನಿಕೇತನ ಕೊಲ್ಯ ಇವರ ಶಿಷ್ಯವೃಂದದಿಂದ ಈವರೆಗೆ ನೃತ್ಯ ಮೋಹನ ಹಾಗೂ ಕಿರು ರಾಣಿ ಅಬ್ಬಕ್ಕ ಕಿರು ನೃತ್ಯ ರೂಪಕ ಪ್ರದರ್ಶನಗೊಂಡಿದೆ. ನಾಟ್ಯ ನಿಕೇತನ ಕೊಲ್ಯ ಇವರಿಗೆ ಸಮಿತಿಯ ಪರವಾಗಿ ಹಾಗೂ ಅಬ್ಬಕ್ಕ ಎಟ್ 500ರ ಸಂಭ್ರಮದಲ್ಲಿ ಅಬ್ಬಕ್ಕ ನೆನಪಿನೈಸಿರಿ ಸಂಚಿಕೆ ಲೋಕಾರ್ಪಣೆ ಸಮಿತಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಾ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಎಲ್ಲರಿಗೂ ಶುಭ ಸಂಜೆಯ ಶುಭ ನಮನಗಳು. ಅಬ್ಬಕ್ಕ ಆಟ್ 500 ಪ್ರೇರಣಾದಾಯಿ ಉಪನ್ಯಾಸ ಸರಣಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಹಾಗೂ ಈ ಶುಭ ಸಂದರ್ಭದಲ್ಲಿ ಅಬ್ಬಕ್ಕ ನೆನಪಿನೈಸಿರಿ ಸಂಚಿಕೆ ಲೋಕಾರ್ಪಣೆಗೊಳ್ಳಲಿದ್ದು ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ರಿಜಿಸ್ಟರ್ಡ್ ಮಂಗಳೂರು ವಿಭಾಗ ಹಾಗೂ ನಿರ್ಮಲಾ ಭಾರತ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇವರ ಸಹಯೋಗದೊಂದಿಗೆ ಇದೀಗ ಇಲ್ಲಿ ಸಂಪನ್ನಗೊಳ್ಳಲಿದೆ. ಸಮಾರೋಪವೆಂದರೆ ಸಮಾರಂಭದ ಅಂತ್ಯವಲ್ಲ, ಹೊಸತರ ಪ್ರಾರಂಭ. ಅರ್ಥಪೂರ್ಣವಾದ ಶತಕ ಕಾರ್ಯಕ್ರಮಗಳನ್ನು ನಡೆಸಿದ ಯಶಸ್ಸಿನ ಕಿರೀಟ ಮುಡಿಗೇರಿದ ಈ ಶುಭ ಸಂದರ್ಭದಲ್ಲಿ ಅಬ್ಬಕ್ಕನ ಪರಿಕಲ್ಪನೆ, ಚಿಂತನೆ, ಜೀವನ ಶೈಲಿ, ತಂತ್ರಗಾರಿಕೆ, ದೇಶಪ್ರೇಮ, ಧೈರ್ಯ ಮತ್ತು ಶೌರ್ಯವನ್ನು ಜನಸಾಮಾನ್ಯರಿಗೆ, ಮುಖ್ಯವಾಗಿ ವಿದ್ಯಾರ್ಥಿ ಸಮುದಾಯಕ್ಕೆ ಪರಿಚಯಿಸುವ ಪ್ರಯತ್ನವನ್ನು ನಾವು ಮಾಡಿರುತ್ತೇವೆ. ಪ್ರತಿಯೊಬ್ಬರ ಹೃದಯದಲ್ಲಿ ವೀರ ಮಹಿಳೆ ಅಬ್ಬಕ್ಕ ಸದಾ ಜಾಗೃತವಾಗಿರಲಿ. ರಾಣಿ ಅಬ್ಬಕ್ಕ ಕೇವಲ ಈ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರದೆ ವಿಶ್ವವ್ಯಾಪಿಯಾಗಲಿ ಎನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಸರಸ್ವತಿ ನಮಸ್ತುಭ್ಯಂ ಸರ್ವದೇವಿ ನಮೋ ನಮಃ. ಶಾಂತರೂಪೇ ಶಶಿಧರೆ ಸರ್ವಯೋಗೇ ನಮೋ ನಮಃ. ಸಭಾ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಸರಸ್ವತಿ ದೇವಿಯ ಚರಣಾರವಿಂದಗಳಿಗೆ ಪುಷ್ಪಾರ್ಚನೆಗೈಯುವುದರ ಮೂಲಕ
ಅತಿಥಿಗಳು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ಅತಿಥಿಗಳಾದ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್, ಶ್ರೀ ಸುಧೀರ್ಜಿ, ಶ್ರೀ ಜಯಶ್ರೀ ಕೋಟ್ಯಾನ್, ಪ್ರವೀಣ್ ಕುಮಾರ್ ಇಂದ್ರ, ಡಾಕ್ಟರ್ ಗುರುನಾಥ ಬಡಿಗೇರ್, ಸಂದೀಪ್ ಬೂದಿಹಾಳ್ ಹಾಗೂ ಶ್ರೀ ಕೆ ರಮೇಶ್ ಮತ್ತು ಪ್ರಕಾಶ್ ಎಸ್ ಇವರನ್ನು ನಮ್ಮ ಸಂಘದ ನೂತನ ಅಧ್ಯಕ್ಷರಾದ ಮೇಜರ್ ಡಾಕ್ಟರ್ ಸುಧಾಯು ಅವರು ವೇದಿಕೆಗೆ ಬರಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಸಜ್ಜನರಲ್ಲಿ ವಿನಂತಿ, ಕೆಳಗೆ ಹಾಲ್ ಫುಲ್ ಆದರೆ ಮೇಲೆ ಕೂತ್ಕೊಳ್ಳಿಕ್ಕೆ ಸ್ಥಳ ಅವಕಾಶವಿರ್ತದೆ. ದಯವಿಟ್ಟು ಎಲ್ಲರೂ ಆಸನಗಳನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೌನ ಮನಸ್ಸು ಶುದ್ಧಿ ಮಾಡುತ್ತದೆ, ಸ್ನಾನ ದೇಹ ಶುದ್ಧಿ ಮಾಡುತ್ತದೆ, ಪ್ರಾರ್ಥನೆ ಆತ್ಮ ಶುದ್ಧಿ ಮಾಡುತ್ತದೆ. ಸರಸ್ವತಿ ವಂದನೆಯೊಂದಿಗೆ ಕಾರ್ಯಕ್ರಮಕ್ಕೆ ನಾಂದಿ ಹಾಡಲಿದ್ದಾರೆ ಕುಮಾರಿ ಪ್ರಿಯಾ ಭಟ್, ಶ್ರೀಮತಿ ಕಾಜಲ್ ಮತ್ತು ಶ್ರೀಮತಿ ಜಯಲಕ್ಷ್ಮಿ ಕಲ್ಲಡ್ಕ. या कुन्देन्दु तुषारहारधवला या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माच्युतशङ्कर प्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापः शुक्लां ब्रह्मविचारसारपरमाम् आद्यां जगद्व्यापिनीं वीणापुस्तकधारिणीमभयदां जाड्यान्धकारापः हस्ते स्फाटिकमालिकां विदधतीं पद्मासने संस्थितां वन्दे तां परमेश्वरीं भगवतीं बुद्धिप्रदां शारदाम्. ಪ್ರಾರ್ಥನೆಯನ್ನು ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ಗೆಲ್ಲುತ್ತಾ ಹೋಗುವವನು ಇತಿಹಾಸವನ್ನು ಸೃಷ್ಟಿಸುತ್ತಾನೆ, ಸೋತು ಗೆದ್ದವನು ಇತಿಹಾಸವನ್ನು ಬದಲಿಸುತ್ತಾನೆ ಎಂಬ ನುಡಿಯಂತೆ ಹಬ್ಬಕ್ಕ ಸರಣಿ ಕಾರ್ಯಕ್ರಮದ ಸಂಯೋಜನೆಯ ಪ್ರಮುಖ ಪಾತ್ರಧಾರಿ ಡಾಕ್ಟರ್ ಮಾಧವ ಎಂಕೆ, ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಇವರು ತಮ್ಮ ಪ್ರಸ್ತಾವನೆಯ ನುಡಿಯೊಂದಿಗೆ ಅತಿಥಿ ಮಹೋದಯರನ್ನು ಸ್ವಾಗತಿಸಲಿದ್ದಾರೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಈ ಸಾನ್ನಿಧ್ಯದಲ್ಲಿ ಆರಾಧಿಸಲ್ಪಡುತ್ತಿರುವಂತಹ ತಾಯಿ ಶಾರದಾಂಬಿಕೆಗೆ ವಂದಿಸಿಕೊಂಡು ಈ ಊರಿನ ದೇವಾದಿ ದೇವತೆಗಳಾದ ವ್ಯಾಘ್ರಚಾಮುಂಡಿ ಅಮ್ಮನವರು, ಲಕ್ಷ್ಮೀ ನರಸಿಂಹದೇವರು, ಸೀಮೆಯ ಅಧಿಪತಿಯಾದಂತಹ ಯಾವ ಹಬ್ಬಕ್ಕ ಜೈ ಸೋಮನಾಥ
ಎಂಬ ಉದ್ಗಾರದೊಂದಿಗೆ ಪೋರ್ಚುಗೀಸರ ಸದ್ದಡಗಿಸಿದಳು. ಅಂತಹ ಸೋಮನಾಥ ದೇವರಿಗೆ ವಂದಿಸಿಕೊಂಡು ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ಆಗಮಿಸಿರುವಂತಹ ಸಜ್ಜನ ಸುಹೃದಯಿ ಬಂಧುಗಳೇ, ಮಾತಾ ಭಗಿನಿಯರೇ, ರಾಷ್ಟ್ರಕ್ಕಾಗಿ ಶಿಕ್ಷಣ, ಶಿಕ್ಷಣಕ್ಕಾಗಿ ಶಿಕ್ಷಕ, ಶಿಕ್ಷಕನೊಂದಿಗೆ ಸಮಾಜ, ಈ ಧ್ಯೇಯವನ್ನು ಇಟ್ಟುಕೊಂಡು ಇಡೀ ದೇಶದಾದ್ಯಂತ ಕಾರ್ಯನಿರ್ವಹಿಸುತ್ತಿರುವಂಥ ಈ ದೇಶದ ಅತ್ಯಂತ ದೊಡ್ಡ ಶಿಕ್ಷಕ ಸಂಘಟನೆ ಅಖಿಲ ಭಾರತೀಯ ರಾಷ್ಟ್ರೀಯ ಶೈಕ್ಷಿಕ ಮಹಾಸಂಘ. ನಮ್ಮ ಸದಸ್ಯತ್ವ ಸುಮಾರು 14 ಲಕ್ಷ. ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಒಂದು ಸಂಘಟನೆ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ. ನಮ್ಮ ಉದ್ದೇಶ ಅಧ್ಯಾಪಕರ ಕ್ಷೇಮ ಪಾಲನೆ ಮತ್ತು ಅಧ್ಯಾಪಕರ ಶ್ರೇಯೋಭಿವೃದ್ಧಿ. ಆದರೆ ಅಷ್ಟಕ್ಕೆ ಅದು ಸೀಮಿತಗೊಂಡಿಲ್ಲ. ನೇಷನ್ ಫಸ್ಟ್, ರಾಷ್ಟ್ರ ಮೊದಲು ಅನ್ನುವ ಉದ್ದೇಶದೊಂದಿಗೆ ಕಾರ್ಯನಿರ್ವಹಿಸುತ್ತಾ ಈ ದೇಶದ ಸಂಸ್ಕೃತಿ, ಇತಿಹಾಸ, ಪರಂಪರೆಯನ್ನು ಮುಂದಿನ ಜನಾಂಗಕ್ಕೆ ಪರಿಣಾಮಕಾರಿಯಾಗಿ ತಲುಪಿಸಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಇದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಸಂಘದ ಅಖಿಲ ಭಾರತೀಯ ಪ್ರತಿನಿಧಿ ಸಭಾದಲ್ಲಿ ಕಳೆದ ವರ್ಷ ತೀರ್ಮಾನ ಆದ ಹಾಗೆ ರಾಣಿ ಅಬ್ಬಕ್ಕ, ತುಳುನಾಡಿನ ವೀರ ಮಹಿಳೆಯನ್ನು ಜಗತ್ತಿನಾದ್ಯಂತ ಅವಳ ಸಾಧನೆಯನ್ನು ಪಸರಿಸಬೇಕು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕದಲ್ಲಿ ಅಬ್ಬಕ್ಕನ 500ನೇ ಜನ್ಮವಾರ್ಷಾಚರಣೆಯ ಪ್ರಯುಕ್ತ 500 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ಅದು 500ನ್ನು ಮೀರಿ 586 ತಲುಪಿತು. ನಮ್ಮ ಮಂಗಳೂರು ವಿಭಾಗದಲ್ಲಿ ದಕ್ಷಿಣ ಕನ್ನಡ, ಕೊಡಗು ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ನಾವು 100 ಕಾರ್ಯಕ್ರಮಗಳನ್ನು, ಸಂಘಕ್ಕೆ 100 ವರ್ಷ ಆದ ಹಿನ್ನೆಲೆಯಲ್ಲಿ 100 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಬೈಂದೂರು, ಬಾರ್ಕೂರ್ನಿಂದ ತೊಡಗಿ ಕುಶಾಲನಗರ, ಗೋಣಿಕೊಪ್ಪದವರೆಗೂ ವ್ಯಾಪಿಸಿ ನಾವು 100 ಕಾರ್ಯಕ್ರಮಗಳನ್ನು ಸಂಘಟಿಸಿ ಇವತ್ತು ಅಬ್ಬಕ್ಕನ ಕರ್ಮಭೂಮಿಯಾದಂತಹ ಉಳ್ಳಾಲದಲ್ಲಿ ಸಮಾರೋಪಕ್ಕಾಗಿ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಸೇರಿದ್ದೇವೆ. ನಮ್ಮ ಈ ಕಾರ್ಯಕ್ರಮ ನಿರಂತರವಾಗಿ ನಡೆದಿದ್ದು ವೈವಿಧ್ಯಮಯವಾಗಿ ಕೂಡ ನಡೆಯಿತು. ನಮ್ಮ ಭಾಷಣಕ್ಕಷ್ಟೇ ನಮ್ಮ ಕಾರ್ಯಕ್ರಮಗಳು ಸೀಮಿತಗೊಳ್ಳಿಲ್ಲ. ತೋನ್ಸೆ ಪುಷ್ಕಲ್ ಕುಮಾರ್ ಅಂತ ಹಿರಿಯರ ಹರಿಕಥಾ ಕಥಾ ಕೀರ್ತನ, ಅದರ ಜೊತೆಗೆ AI ತಂತ್ರಜ್ಞಾನದಿಂದ ರಚನೆಗೊಂಡಂಥ ಒಂದು ಸಿನಿಮಾ, ನಾವು ಅದನ್ನು ತೋರಿಸಬೇಕಿತ್ತು. ಸಭಾ ಕಾರ್ಯಕ್ರಮದ ಅನಂತರ ನಾವು ಅದನ್ನು ಪ್ರದರ್ಶನ ಮಾಡ್ತಾ ಇದ್ದೇವೆ. ಬಹಳ ಅದ್ಭುತವಾದಂತಹ ಸಿನಿಮಾ, ಪ್ರಕಾಶ್ ಮಲ್ಪೆಯವರ ಒಂದು ನಿರ್ದೇಶಕತ್ವದಲ್ಲಿ ಅದನ್ನು ಕೂಡ ನಾವು ನಮ್ಮ 13ನೇ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿದೆವು. 25ನೇ ಕಾರ್ಯಕ್ರಮವನ್ನು ಬಾಲ ಸಂರಕ್ಷಣಾ ಕೇಂದ್ರದಲ್ಲಿ ಮಾಡಿದೆವು. ಕಟೀಲ್ನಲ್ಲಿ 50ನೇ ಕಾರ್ಯಕ್ರಮ 1200 ಜನರ ಒಂದು ಸೇರುವಿಕೆಯಲ್ಲಿ ನಡೆಯಿತು. 42ನೇ ಕಾರ್ಯಕ್ರಮ ಕುಂದಾಪುರದ ಬಂಡಾರ್ಸ್ಕರ್ ಕಾಲೇಜ್ನಲ್ಲಿ 1600 ವಿದ್ಯಾರ್ಥಿಗಳು ಮತ್ತು ಗುರುಗಳ ಒಂದು ಸಮ್ಮುಖದಲ್ಲಿ ನಡೆಯಿತು. 75ನೇ ಕಾರ್ಯಕ್ರಮವನ್ನು ನಾವು ಅಷ್ಟಾವಧಾನದ ಮೂಲಕ ಏಕಕಾಲದಲ್ಲಿ 8 ಗಮನವನ್ನು ಕೊಡುವಂಥ ಒಂದು ಅದ್ಭುತ ಭಾರತೀಯ ಕಲೆ ಅಷ್ಟಾವಧಾನ, ಇದರ ಮೂಲಕ ಮಂಗಳೂರಿನ ಕೆನರಾ ಕಾಲೇಜ್ನಲ್ಲಿ ಈ ಕಾರ್ಯಕ್ರಮ ನಡೆಯಿತು. 100ನೇ ಕಾರ್ಯಕ್ರಮ ವಿವೇಕಾನಂದ ಕಾಲೇಜು ಪುತ್ತೂರು, ಇಲ್ಲಿ ಇಡೀ ದಿವಸದ ಒಂದು ವಿಚಾರ ಸಂಕಿರಣದ ಮೂಲಕ ಈ ಕಾರ್ಯಕ್ರಮ ನಡೆಯಿತು. ಪ್ರಾರಂಭದ ಕಾರ್ಯಕ್ರಮ ಕೂಡ ಒಂದು ರಾಜ್ಯ ಮಟ್ಟದ ವಿಚಾರ ಸಂಕಿರಣದ ಮೂಲಕ ಮಂಗಳೂರಿನ SS ಕಾಲೇಜ್ನಲ್ಲಿ ನಡೆಯಿತು. ಈ ಒಟ್ಟು ಚಟುವಟಿಕೆಯ ಒಂದು ಅಂತಿಮ ಕಾರ್ಯಕ್ರಮವಾಗಿ ನಾವು ಇಲ್ಲಿ ಸೇರಿದ್ದೇವೆ. ಕೇವಲ ನಾವು ಮಾತಾಡಿದಂತಹ ಭಾಷಣಗಳು ಅದು ಗಾಳಿಯಲ್ಲಿ ಹಾರಿ ಹೋಗಬಾರದು ಅನ್ನುವ ಕಾರಣಕ್ಕೆ ಆ ಎಲ್ಲ ಕಾರ್ಯಕ್ರಮಗಳನ್ನು ದಾಖಲೀಕರಣ ಮಾಡಿ ಒಂದು ಪುಸ್ತಕದ ರೂಪದಲ್ಲಿ ನಾವು ಹೊರತರಬೇಕು ಅಂಥೇಳಿ ಇಚ್ಛಿಸಿ ಹಿರಿಯರ ಮಾರ್ಗದರ್ಶನದ ಮೇರೆಗೆ ನಾವು ಆ ಪುಸ್ತಕವನ್ನು ಕೂಡ ಇವತ್ತು ಲೋಕಾರ್ಪಣೆ ಮಾಡಲಿಕ್ಕೆ ಇದ್ದೇವೆ. ಆ ಸಲುವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು. ಮೂಡಬಿದಿರೆಯ
ಚೌಟರ ಅರಮನೆಯಲ್ಲಿ ಜನಿಸಿ ಅಬ್ಬಕ್ಕನ ವಂಶಸ್ಥರಾಗಿ ಜನಿಸಿ ದಿಗಂಬರ ಜೈನ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ತನ್ನ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಪಡೆದು ಮೂಡಬಿದ್ರೆಯ ಮಹಾವೀರ ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಪಡೆದ ನಂತರ 1979ರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕೀರ್ತಿಶೇಷ ರತ್ನವರ್ಮ ಹೆಗ್ಗಡೆ ಮತ್ತು ದಾನ ಚಿಂತಾಮಣಿ ಖ್ಯಾತಿಯ ಮಾತೃಶ್ರೀ ರತ್ನಮ್ಮ ಹೆಗ್ಗಡೆಯವರ ಸುಪುತ್ರರಾದಂತಹ ಶ್ರೀಯುತ ಸುರೇಂದ್ರ ಕುಮಾರ್ ಅವರನ್ನು ವರಿಸಿ ಆನಂತರ ಬೆಂಗಳೂರಿನಲ್ಲಿ ಅವರು ವಾಸವಾಗಿದ್ದಾರೆ. ತನ್ನ ಸಂಪೂರ್ಣ ಸಮಯವನ್ನು ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಿಗೆ ನೀಡುವುದರ ಮೂಲಕ ಅನೇಕ ಶ್ರಾವಕಿಯರನ್ನು ಅರ್ಚಿಸಿ ಅವರ ಒಂದು ಸೇವೆಯಲ್ಲಿ ಅವರು ತೊಡಗಿದ್ದಾರೆ. ಬಹಳ ವಿಶೇಷ ಅಂತ ಹೇಳಿದರೆ ಅವರು ಒಬ್ಬರು ಒಳ್ಳೆಯ ಗಾಯಕಿ ಕೂಡ ಹೌದು, ವೀಣೆಯನ್ನು ನುಡಿಸುವವರು ಕೂಡ ಹೌದು. ಅಬ್ಬಕ್ಕನ ಒಂದು ಇತಿಹಾಸದಲ್ಲಿ ನಾವು ಕಲೆ ಸಂಸ್ಕೃತಿಗೆ ಅಬ್ಬಕ್ಕ ನೀಡಿದಂತಹ ಮಹತ್ವವನ್ನು ಓದಿದ್ದೇವೆ. ಆ ಪರಂಪರೆಯನ್ನು ಅವರು ಮುಂದುವರಿಸಿಕೊಂಡು ಬಂದು ಅವರು ಪ್ರಾರಂಭಿಸಿದಂತಹ ಭಜನಾ ಕಮ್ಮಟಗಳು, ಮೊನ್ನೆ ಪಿಲಿಕುಳದಲ್ಲಿ ನಡೆದಂತಹ ಒಂದು ಭಜನಾ ತರಬೇತಿ ಕಮ್ಮಟದಲ್ಲಿ ಇವರ ಒಂದು ಕಲ್ಪನೆಯಲ್ಲಿ ಮೂಡಿಬಂದಂಥ ಕಾರ್ಯಕ್ರಮ ನಾ ಭೂತೋ ನಾ ಭವಿಷ್ಯತಿ ಅನ್ನುವ ರೀತಿಯಲ್ಲಿ ಮೂಡಿಬಂತು. ಅಂತ ಅಮ್ಮ ಒಳ್ಳೆಯ ಅಧ್ಯಯನಕಾರರು ಮತ್ತು ಮಾತುಗಾರರು. ಅವರು ಇವತ್ತು ದೀಪ ಪ್ರಜ್ವಲನೆ ಮಾಡಿ 5ರಿಂದ 10 ನಿಮಿಷ ಉದ್ಘಾಟನಾ ಭಾಷಣ ಮಾಡ್ತಾರೆ. ಅವರು ತುಂಬ ವಾಗ್ಮಿ. ಈ ಸಂದರ್ಭದಲ್ಲಿ ಅಮ್ಮ ನಿಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಸಮಾರೋಪದ ಮಾತುಗಳನ್ನು ಯಾರು ಆಡಬೇಕು ಅಂತ ಹೇಳಿ ನಾವು ಎಲ್ಲರೂ ಯೋಚನೆ ಮಾಡಿದಾಗ ನಮಗೆ ಹಿರಿಯರ ಮಾರ್ಗದರ್ಶನ ಆಗಿರುವಂಥದ್ದು ಇದಕ್ಕೆ ಶ್ರೀಯುತ ಸುಧೀರ್ಜಿಯವರು, ಅಖಿಲ ಭಾರತೀಯ ಸಹ ಬೌದ್ಧಿಕ್ ಪ್ರಮುಖ ಅವರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ್ದು. ಅವರು ತಮ್ಮ ನಿರಂತರ ಕೆಲಸ ಕಾರ್ಯಗಳ ಮಧ್ಯೆಯೂ ನಮಗೆ ಸಮಯ ಕೊಟ್ಟು ಇಲ್ಲಿ ಆಗಮಿಸಿದ್ದಾರೆ. ಸಂಘದ ಪ್ರಚಾರಕರು ಯಾವುದೇ ಹೊಗಳಿಕೆ ಇರಬಹುದು ಅಥವಾ ತೆಗಳಿಕೆ ಇರಬಹುದು, ಈ ಸಂದರ್ಭದಲ್ಲಿ ಅವರು ನಿರ್ಲಿಪ್ತರಾಗಿರ್ತಾರೆ. ಅವರು ಅದು ಯಾವ ಪರಿಣಾಮವನ್ನು ಕೂಡ ಮಾಡುವುದಿಲ್ಲ. ಆದರೆ ನಾವು ಸಮಕಾಲೀನ ಸಮಾಜಕ್ಕೆ ಒಂದು ಮೇಲ್ಪಂಕ್ತಿ ಅನ್ನುವ ನಿಟ್ಟಿನಲ್ಲಿ ಒಂದು ವಿಷಯವನ್ನು ಉಲ್ಲೇಖ ಮಾಡುವುದಂತಾದರೆ, ನಾವೆಲ್ಲ ಇಲ್ಲಿ ತಂದೆ ತಾಯಿಗಳಿದ್ದೇವೆ. ಇದು ಕ್ಯಾರಿಯರ್ ಯುಗ, ಕ್ಯಾರಿಯರ್ ಬಿಲ್ಡ್ ಮಾಡುವಂಥ ಯುಗ. ಎಲ್ಲರೂ ಕೂಡ ಮಗ 8ನೇ ಕ್ಲಾಸಿಗೆ ಸೇರಿದರೆ ಸಾಕು, ನನ್ನ ಮಗ SLC, ನನ್ನ ಮಗ PUC, ಆನಂತರ ತಮ್ಮ ಆಸ್ತಿ ಬದುಕು ಚಿನ್ನ ಎಲ್ಲ ಮಾರಿ PUCಯಲ್ಲಿ 99.99 ಅಂಕ ಬಂದರೂ ಸಾಕಾಗೋದಿಲ್ಲ. ಕಡೆಗೆ ಎಲ್ಲ ಆಗಿ ಇಂಜಿನಿಯರಿಂಗ್ ಮೆಡಿಕಲ್ ಮಾಡಿ ಮಗ ಅಮೇರಿಕ, ಮಗಳು ಇಂಗ್ಲೆಂಡ್. ಲಾಸ್ಟಿಗೆ ನಾವು ಮೊನ್ನೆ ಮನೆ ಸಂಪರ್ಕದಲ್ಲಿ ನೋಡಿದ್ದೇವೆ, ಅಪ್ಪ ಅಮ್ಮ CC ಕ್ಯಾಮರಾದಲ್ಲಿ ನೋಡುದು ಮಕ್ಕಳನ್ನು. ಆದರೆ ನಮ್ಮ ಸಮಾಜಕ್ಕೊಂದು ಮೇಲ್ಪಂಕ್ತಿ ಏನು ಅಂತ ಹೇಳಿದರೆ, SSLCಯಲ್ಲಿ ರ್ಯಾಂಕು, PUCಯಲ್ಲಿ ರ್ಯಾಂಕು, NITK ಕ್ಯಾಂಪಸ್ಸಿನ ಒಳಗೆ ಹೋಗ್ಲಿಕ್ಕೂ ಎಷ್ಟೋ ಜನಕ್ಕೆ ಆಗಲಿಲ್ಲ. ಆದರೆ NITK ಸುರತ್ಕಲ್ನಲ್ಲಿ ಗೋಲ್ಡ್ ಮೆಡಲ್ನೊಂದಿಗೆ ಫಸ್ಟ್ ರ್ಯಾಂಕ್. ಇಷ್ಟೆಲ್ಲ ಆಗಿ ಯಾವ ಅಮೇರಿಕಕ್ಕೂ ಹೋಗಿಲ್ಲ. ತನ್ನ ಒಂದು ಬದುಕನ್ನು, ತನ್ನ ಒಂದು ಜೀವನವನ್ನು ಅದು ರಾಷ್ಟ್ರಕ್ಕಾಗಿ ಸಮರ್ಪಿತ, ರಾಷ್ಟ್ರಕ್ಕಾಗಿ ಸೀಮಿತ ಅನ್ನೋದನ್ನು ಇಟ್ಟುಕೊಂಡು 35 ವರ್ಷಗಳಿಂದ ಈ ರಾಷ್ಟ್ರ ಕಾರ್ಯವನ್ನು ಮಾಡ್ತಿರುವಂತಹ ಸನ್ಮಾನ್ಯ ಶ್ರೀ ಸುಧೀರ್ಜಿ ಅವರಿಗೆ ನಮ್ಮ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಎಲ್ಲರೂ ಸಾಧಕರೇ ಇದ್ದಾರೆ. ಈ ಕಾರ್ಯಕ್ರಮದ ಒಂದು ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥವರು ಸನ್ಮಾನ್ಯ ಶ್ರೀ ಜಯಸಿ ಕೋಟ್ಯಾನವರು. ಅವರು ಕೂಡ ವಿದ್ಯಾಭ್ಯಾಸದಲ್ಲಿ ಒಬ್ಬರು ಇಂಜಿನಿಯರ್, MIT ಮಣಿಪಾಲದಿಂದ ಇಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಅವರು ಇಂಜಿನಿಯರಿಂಗ್ ಪದವಿ ಪಡೆದು, ಆದರೆ ಅವರು ಮತ್ತೆ ತೊಡಗಿಕೊಂಡದ್ದು ಸಾಮಾಜಿಕ ಕಾರ್ಯ. ಸಮಾಜದ ಅನೇಕ ನೊಂದವರ, ಕಷ್ಟದಲ್ಲಿದ್ದವರ ಬದುಕಿಗೆ ಅವರು ಸಹಾಯವಾಗಿ ಬಂದಿದ್ದಾರೆ. ಮೊಗವೀರ ಯುವ ವೇದಿಕೆಯ ಒಂದು ಚುಕ್ಕಾಣಿಯನ್ನು ಹಿಡಿದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂಥ ಒಂದು ಸಂಘಟನೆಯ ಪ್ರಮುಖರು. ಮಾತ್ರವಲ್ಲ, ರಕ್ತದಾನ ಶಿಬಿರದಂಥ ಶಿಬಿರವನ್ನು ಸಂಘಟಿಸಿ 1 ಲಕ್ಷ ಯೂನಿಟ್ಗಳಷ್ಟು ರಕ್ತವನ್ನು ಸಂಗ್ರಹಿಸಿ ಉಡುಪಿ ಜಿಲ್ಲೆಯನ್ನು ರಕ್ತದಾನದ ಜಿಲ್ಲೆಯನ್ನಾಗಿ ರೂಪಿಸಿದಂತಹ ಒಂದು ಹಿರಿಮೆ ಶ್ರೀಯುತ
ಜಯಸಿ ಕೋಟ್ಯಾನೆ ಅವರಿಗೆ ಸಲ್ತದೆ. ಮಾತ್ರವಲ್ಲ, ನಾವು ಹೈವೇಯಲ್ಲಿ ಹೋಗುವಾಗ, ಮಂಗಳೂರು ಉಡುಪಿಗೆ ಹೋಗುವಾಗ ಕಾಣುವ ಭವ್ಯವಾದಂಥ ಒಂದು ದೇವಸ್ಥಾನ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ. ಡಾಕ್ಟರ್ ಜಿ ಶಂಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ, ಜಯಸಿ ಕೋಟ್ಯಾನವರ ಒಂದು ನೇತೃತ್ವದಲ್ಲಿ ಭವ್ಯವಾಗಿ ಆ ದೇವಸ್ಥಾನದ ಬ್ರಹ್ಮಕಲಶ ಆಗಿದೆ. ಅದ್ಭುತವಾದಂಥ ದಸರಾ ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ. ಖಂಡಿತ ಹೀಗೆ ಹೇಳ್ತಾ ಹೋದರೆ ನಾನು ತುಂಬ ಜಯಕೋಟ್ಯಾನ್ರ ಬಗ್ಗೆ ಹೇಳಬೇಕಾಗ್ತದೆ. ಇಂತಹ ಒಬ್ಬರು ಸಾಧಕರು ಮತ್ತು ಸಾಮಾಜಿಕ ಕಳಕಳಿಯ ಒಬ್ಬ ಸಾಧಕರು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ದೊರಕಿರುವುದು ನಮ್ಮೆಲ್ಲರ ಪುಣ್ಯ ವಿಶೇಷ ಅಂತ ಭಾವಿಸ್ತಾ, ಸರ್ ತಮಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸರ್. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವಂಥವರು ಶ್ರೀಯುತ ಪ್ರವೀಣ್ ಕುಮಾರ್ ಇಂದ್ರ ಅವರು, ವೇಣೂರಿನ ಮಸ್ತಕಾಭಿಷೇಕ ಸಮಿತಿಯ ಕಾರ್ಯದರ್ಶಿಗಳಾಗಿ ಮತ್ತು ಒಬ್ಬ ಸಾಮಾಜಿಕವಾದಂಥ ಅನ್ಯಾನ್ಯ ಚಟುವಟಿಕೆಯಲ್ಲಿ ಕೊಡುಗೈದಾನಿಯಾಗಿ ಸಮಾಜಕ್ಕೆ ಸಹಾಯ ಮಾಡ್ತಿರುವಂಥ ಶ್ರೀಯುತ ಪ್ರವೀಣ್ ಕುಮಾರ್ ಇಂದ್ರ ಅವರಿಗೆ ಅತ್ಯಂತ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಮಾರ್ಗದರ್ಶನ ಮತ್ತು ನಮ್ಮ ಪುಸ್ತಕವನ್ನು ಸಂಚಿಕೆಯನ್ನು ಹೊರತರುವಲ್ಲಿ ಕೂಡ ವಿಶೇಷವಾದಂಥ ಮುತುವರ್ಜಿ ಸಮಯ ಕೊಟ್ಟು ಮಾರ್ಗದರ್ಶನ ಮಾಡಿದಂತಹ ನಮ್ಮ ಕರ್ನಾಟಕ ದಕ್ಷಿಣ ಪ್ರಾಂತದ ಸಹ ಕಾರ್ಯವಾರಾದಂತಹ ಶ್ರೀಯುತ PS ಪ್ರಕಾಶ್ ಅವರಿದ್ದಾರೆ. ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಗುರುನಾಥ್ ಬಡಿಗೇರ್ ಅವರಿದ್ದಾರೆ. 5,000 ವಿದ್ಯಾರ್ಥಿಗಳಿರುವಂಥ ಒಂದು ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರವರು. ಅದೇ ರೀತಿ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸಂದೀಪ್ ಬೂದಿಹಾಳ್ ಅವರಿದ್ದಾರೆ. ಹಾಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರುವಂಥ ನಿರ್ಮಲ ಭಾರತ ಚಾರಿಟಬಲ್ ಟ್ರಸ್ಟಿನ ವಿಶ್ವಸ್ತರಾದಂಥ ಸನ್ಮಾನ್ಯ ಶ್ರೀ ಕೆ ರಮೇಶ್ ಅವರಿದ್ದಾರೆ. ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಾಪಕ ಸಂಘಟನೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಸುಧಾ ಯು ಅವರಿದ್ದಾರೆ. ಈ ಎಲ್ಲರ ಗಣ್ಯರನ್ನು ಕೂಡ ಸ್ವಾಗತಿಸುತ್ತಾ, ಸಭಾಂಗಣದಲ್ಲಿ ನಮ್ಮಿಂದ ವಿಶೇಷ ಗೌರವವನ್ನು ಪಡೀಲಿಕ್ಕಿರುವಂಥವರು ಡಾಕ್ಟರ್ ತುಕಾರಾಮ ಪೂಜಾರಿ ಮತ್ತು ಡಾಕ್ಟರ್ ಆಶಾಲತಾ ಸುವರ್ಣ ಅವರು. ಈ ದಂಪತಿಗಳ ಬಗ್ಗೆ ನಾನು ಒಂದು ಮಾತನ್ನು ಹೇಳಲೇಬೇಕು. ಯಾಕೆಂದರೆ ತಮ್ಮ ನಿರುಗಾಲದ ಬದುಕನ್ನು ರಾಣಿ ಅಬ್ಬಕ್ಕನ ಹೆಸರಿನಲ್ಲಿರುವಂತಹ ಒಂದು ವಸ್ತು ಸಂಗ್ರಹಾಲಯದ ಪೋಷಣೆಗೆ, ಪಾಲನೆಗೆ, ಅದ್ಭುತವಾದಂಥ ಸಂಗ್ರಹವನ್ನು ಮಾಡುವುದಕ್ಕೆ ತಮ್ಮ ಸಂಪಾದನೆಯನ್ನೆಲ್ಲ ಮೀಸಲಾಗಿಟ್ಟಿದ್ದಾರೆ, ಸಮಯವನ್ನು ಕೊಟ್ಟಿದ್ದಾರೆ. ಇಂತಹ ಸಾಧಕರು 30 ವರ್ಷದ ಹಿಂದೆಯೇ ಈ ಅಬ್ಬಕ್ಕನ ಹೆಸರನ್ನು ನಾಡಿಗೆ ಪರಿಚಯಿಸಿದ್ದಾರೆ. ನಿಮ್ಮನ್ನು ಕೂಡ ಗೌರವದಿಂದ ಸ್ವಾಗತಿಸುತ್ತಾ, ಹಿರಿಯರಾದಂತಹ ಡಾಕ್ಟರ್ ಕೆ ಕಲ್ಲಡಿಕ ಪ್ರಭಾಕರ್ ಭಟ್ ಅವರಿದ್ದಾರೆ, ಮಾನ್ಯ ಭುಜಬಲಿ ಅವರು ಇದ್ದಾರೆ, ಮಂಗಳೂರಿನ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ವೇದವ್ಯಾಸ್ ಕಾಮತ್ ಅವರಿದ್ದಾರೆ. ಹೀಗೆ ನಿರ್ಮಲ ಭಾರತ್ ಚಾರಿಟಬಲ್ ಟ್ರಸ್ಟಿನ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರುವಂತಹ ಮತ್ತು ನಮಗೆ ಮಾರ್ಗದರ್ಶಕರಾಗಿದ್ದಂಥ ಸನ್ಮಾನ್ಯ ಶ್ರೀ ಚಾನ ಶಂಕರ್ರಾವ್ ಅವರಿದ್ದಾರೆ. ಅನೇಕ ನಮ್ಮ ಮಂಗಳೂರು ಮಹಾನಗರದ ಸಂಘಚಾಲಕರಾದಂಥ ಡಾಕ್ಟರ್ ಸತೀಶ್ ರಾವ್ ಇದ್ದಾರೆ. ಅನೇಕ ಗಣ್ಯಾತಿ ಗಣ್ಯರು ಇಲ್ಲಿ ಇದ್ದಾರೆ. ಸಾಂದರ್ಭಿಕವಾಗಿ ಅವರನ್ನು ಸ್ವಾಗತಿಸ್ತಾ ನನ್ನ ಈ ಸ್ವಾಗತದ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ರಿಗೂ ಹಾಗೆ ಮಾಧ್ಯಮದ ಬಂಧುಗಳನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಅತಿಥಿ ದೇವೋ ಭವ, ಇದು ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿ. ವೇದಿಕೆಯಲ್ಲಿ ಇರುವ ಎಲ್ಲ ಅತಿಥಿಗಳಿಗೆ ಇದೀಗ ಸಾಂಪ್ರದಾಯಿಕವಾಗಿ ಸ್ವಾಗತಿಸುವ ಕ್ಷಣ. ಈ ಕಾರ್ಯಕ್ರಮವನ್ನು ಶ್ರೀ ಪುಷ್ಪರಾಜ್ ಕುಂಪಲ ಹಾಗೂ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಮೇಜರ್ ಡಾಕ್ಟರ್ ಸುಧಾ ಯು ಅವರು ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ದೀಪಜ್ಯೋತಿ ಪರಬ್ರಹ್ಮ, ದೀಪಜ್ಯೋತಿ ಜನಾರ್ದನ,
ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸ್ತುತೆ. ದೀಪವೆಂದರೆ ಶಾಂತಿ, ಸಮೃದ್ಧಿ, ಬೆಳಕು, ಆರೋಗ್ಯ, ಸಂಪತ್ತು, ಪ್ರಖರತೆ. ದೀಪ ಜೀವನದ ಸಕಾರಾತ್ಮಕ ಬೆಳವಣಿಗೆ. ಇವೆಲ್ಲದರ ಸಂಕೇತವಾಗಿರುವ ಈ ದೀಪ ಪ್ರಜ್ವಲನ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ನೆರವೇರಿಸಿಕೊಟ್ಟು ಶುಭ ನುಡಿಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಠಾಮಿ ಸಿದ್ಧಿರ್ಭವತು ಮೇ ಸದಾ. ಚಂದ್ರಾರ್ಕ ಕೋಟಿ ಕಟೇಜ್ಕಲ ದಿವ್ಯಮೂರ್ತೆ ಶ್ರೀ ಚಂದ್ರಿಕಾಲಿತ ನಿರ್ಮಲ ಶುಭ್ರವಾಸೆ ಕಾಮಾರ್ತತೆ ಚಲಕಲ ಹಂಸ ಸಮಾಧಿರೂಢೆ ವಾಗೀಶ್ವರಿ ಪ್ರತಿದಿನಂ ಮಮ ರಕ್ಷ ದೇವಿ. ಓಂ ಶ್ರೀ ಸೋಮನಾಥಾಯ ನಮಃ. ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಮಂಗಳೂರು ವಿಭಾಗ ಹಾಗೂ ನಿರ್ಮಾ ಭಾರತ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇವರ ಸಹಯೋಗದಿಂದ ಹಬ್ಬಕ್ಕ 500 ಪ್ರೇರಣಾದಾಯಿ ಉಪನ್ಯಾಸ ಸರಣಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಹಾಗೂ ಹಬ್ಬಕ್ಕ 500 ಸಂಚಿಕೆಯ ಲೋಕಾರ್ಪಣೆ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂತೋಷವಾಗುತ್ತಿದೆ. ಅಧ್ಯಕ್ಷತೆ ವಹಿಸಿರುವ ಶ್ರೀ ಜಯಸಿ ಕೋಟ್ಯಾನರವರೇ, ಮುಖ್ಯ ಅತಿಥಿಗಳಾದ ಶ್ರೀ ಪ್ರವೀಣ್ ಕುಮಾರ್ ಇಂದ್ರವರೇ ಹಾಗೂ ಇಲ್ಲಿ ವೇದಿಕೆಯಲ್ಲಿರುವ ಗಣ್ಯರುಗಳು ಶ್ರೀ PS ಪ್ರಕಾಶ್, ಶ್ರೀ ಸಂದೀಪ್ ಬುದಿಹಾಳ್, ಶ್ರೀ ಕೆ ರಮೇಶ್, ಹಾಗೆ ಇವತ್ತು ಏನು ನಾವು ಸನ್ಮಾನ ಮಾಡ್ತಾ ಇದ್ದೇವೆ ತುಕಾರಾಮ್ ಪೂಜಾರಿ ಅವರು ಮತ್ತು ಆಶಾಲತಾ ಸುವರ್ಣ ಅವರ ಸಂಶೋಧನಾ ಒಂದು ಏನು ಕ್ಷೇತ್ರ ಇದೆ, ಅದಕ್ಕೆ ನಾನು ಹೋಗಿದ್ದೇನೆ. ಅಲ್ಲಿ ಒಂದು ಹಬ್ಬಕ್ಕನ ಸ್ಟ್ಯಾಚು ಅವರು ಇಟ್ಟಿದ್ದಾರೆ. ಬಹಳ ಎಲ್ಲರೂ ನೋಡಬೇಕಾದಂತಹ ಜಾಗ. ಒಳ್ಳೆಯವರನ್ನು ಅಭಿನಂದನೆಗೆ ಆಯ್ಕೆ ಮಾಡಿದ್ದೀರ. ಇಲ್ಲಿ ಸುಧೀರ್ ಅವರಿದ್ದಾರೆ, ಹಾಗೆ ಇನ್ನಷ್ಟು ಜನ ಹಬ್ಬಕ್ಕನ ಅಭಿಮಾನಿಗಳು ಅಂತ ಹೇಳ್ತೇನೆ. ಇಷ್ಟು ಜನ ಸೇರಬೇಕಾದ್ರೆ ಇವರಿಗೆಲ್ಲ ಹಬ್ಬಕ್ಕನ ಮೇಲೆ ಅಭಿಮಾನ. ಎದುರಲ್ಲೂ ಗಣ್ಯರೆಲ್ಲ ಕೂತಿದ್ದಾರೆ. ಅವರ ಎದುರು ಹಬ್ಬಕ್ಕನಿಗೆ ಇಲ್ಲಿ ಬಂದ ಪ್ರೇಕ್ಷಕರು ಅಂದರೆ ಈ ಉಳ್ಳಾಲದ ನೆಲದಲ್ಲಿ ಹಬ್ಬಕ್ಕ ನಡೆದಾಡಿದ್ದಾಳೆ.
ಈಗ 500 ವರ್ಷದ ನಂತರ ಅವಳ ಹತ್ರ ಅಭಿಮಾನ ಇದೆ, ಇಷ್ಟು ಜನ ಸೇರಿದ್ದಾರೆ ಅಂದರೆ ಅವಳ ಒಂದು ಪಾವಿತ್ರ್ಯತೆ ಮತ್ತು ಅವಳು ಉಳ್ಳಾಲಕ್ಕಾಗಿ ಮಾಡಿದ ಕೆಲಸದ ಪ್ರಭಾವ ಅಂತ ತಿಳ್ಕೊಂಡು ಎದುರಿನಲ್ಲಿರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ ಮತ್ತು ಸಂತೋಷವನ್ನು ನಾನು ತೋರ್ಪಡಿಸುತ್ತೇನೆ. ಎಕ್ಸಲೆಂಟ್ ಯುವರಾಜ್ ದಂಪತಿಗಳು ಹಬ್ಬಕ್ಕ 500 ಎನ್ನುವ ಸಂಭ್ರಮವನ್ನು ಆಯೋಜಿಸಿದ್ದರು. ಆ ಸಮಾರಂಭದಲ್ಲೂ ನಾನು ಪಾಲ್ಗೊಂಡಿದ್ದೆ. ಹಬ್ಬಕ್ಕನ ಸ್ಟ್ಯಾಂಪ್ ಬಿಡುಗಡೆನೂ ಅವರು ಮಾಡಿದ್ದರು. ಆದ್ದರಿಂದ ಮುಂಚಿನಿಂದಲೂ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಬಂದಿದ್ದಾರೆ. ಕಳೆದ 1 ವರ್ಷದಿಂದ ರಾಣಿ ಹಬ್ಬಕ್ಕ ದೇವಿಯವರ ನೆನಪುಗಳನ್ನು ಮೆಲುಕು ಹಾಕಿ 500ರ ಸಂಭ್ರಮದಲ್ಲಿ ನಾನಾ ಸ್ಥಳಗಳಲ್ಲಿ ಹಬ್ಬಕ್ಕನ ಧೈರ್ಯ ಸಾಧನೆಯ ಬಗ್ಗೆ ಜನ ಮನಗಳಲ್ಲಿ ತುಂಬಿ ಅವರ ಬಗ್ಗೆ ಹಾಗೂ ಚರಿತ್ರೆಯ ಬಗ್ಗೆ ತಿಳಿಯಪಡಿಸಿದ್ದಾರೆ. ನಮ್ಮ ಶಿಕ್ಷಕ ಏನು ಸಂಘ ಇದೆ, ರಾಜ ಮಹಾವಿದ್ಯಾಲಯ, ಈಗಷ್ಟೇ ಅವರು ಪ್ರಸ್ತಾವನೆಯಲ್ಲಿ ಎಲ್ಲವನ್ನು ಭಾಳ ಚೆನ್ನಾಗಿ ರೂಪಿಸಿದ್ದಾರೆ. ಇಂತಹ ಕೆಲಸಗಳು ಶಿಕ್ಷಕರ ಸಂಘ ಮಾಡ್ಕೊಂಡು ಬಂದರೆ ಮಕ್ಕಳಿಗೂ ಒಳ್ಳೆಯದು. ಯಾರಿಗೆಲ್ಲ ನಮಗೆ ಹಬ್ಬಕ್ಕನ ಬಗ್ಗೆ ಅಲ್ಲ ಅಂದರೆ ಚರಿತ್ರೆ ತಿಳ್ಕೊಳ್ಬೇಕಂದ್ರೆ ಇವತ್ತು ಬಹಳ ಅಗತ್ಯ. ಆದ್ದರಿಂದ ಏನು ಈ ಶಿಕ್ಷಕರ ಸಂಘ ಮಾಡಿದೆ ಅದು ನಮ್ಮ ದೇಶಕ್ಕೆ ಒಳ್ಳೆಯ ಕೆಲಸ ಅಂತ ಅಂದ್ಕೊಂಡಿದ್ದೇನೆ. ಮೂಡುಬಿದ್ರೆಯ ಚೌಟರ ರಾಣಿ ಹಬ್ಬಕ್ಕಳ ವಂಶಸ್ಥಳಾದ ನನ್ನನ್ನು ಅತ್ಯಂತ ಗೌರವದಿಂದ ಇಲ್ಲಿ ಮರಮಾಡಿ ಗೌರವಿಸಿದ್ದೀರಿ. ಅದಕ್ಕಾಗಿ ನಿಮಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಪ್ರಾರ್ಥಸ್ಮರಣೀಯಳಾದ ಹಬ್ಬಕ್ಕ ರಾಣಿಯ ವಂಶಸ್ಥಳು ಮೂಡುಬಿದ್ರೆಯ ಚೌಟರ ಅರಮನೆಯಳು ಎಲ್ಲ ನಾನು ಹೆಮ್ಮೆ ಪಡುತ್ತೇನೆ. ಈಗಲೂ ನಮ್ಮ ಪುತ್ತಿಗೆಯ ದೇವಸ್ಥಾನದಲ್ಲಿ ಸೋಮನಾಥೇಶ್ವರನ ಒಳ್ಳೆ ದೇವಸ್ಥಾನ 1 ವರ್ಷದ ಹಿಂದೆ ಅಷ್ಟೇ ಪೂರ್ಣಗೊಂಡಿದೆ. ಅವಳ ಆರಾಧ್ಯ ದೈವ ಸೋಮನಾಥ. ಈಗ ಅಲ್ಲಿ ಜಾತ್ರೆ ಆಗ್ತಾ ಇದೆ. ನನ್ನ ತಮ್ಮ ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದಾನೆ. ಹಾಗೆ ನನಗೆ ಹೆಮ್ಮೆ ಆಗ್ತಾ ಇದೆ. ನಾನು ಯಾವಾಗಲೂ ಹೇಳ್ತೇನೆ, ಯಾರಾದರೂ ನಮ್ಮ ವಂಶದಲ್ಲಿ ಒಳ್ಳೆ ಕೆಲಸ ಮಾಡಿದರೆ ಹಬ್ಬಕ್ಕನಿಂದಾಗಿ ನಮಗೆ ಇವತ್ತು ಹೆಸರು. 500 ವರ್ಷ ಹಿಂದೆ ಅವಳು ಈ ನಮಗೆ ದೇಶಕ್ಕೆ ಹೋರಾಡಿದ್ರಿಂದ ಇವತ್ತು ನಾವು ಅವಳಿಂದಾಗಿ ನಾವು ಗೌರವ ಪಡಿತಾ ಇದ್ದೇವೆ. ಒಂದು ಸಭೆಯಲ್ಲಿ ಒಬ್ಬರು ಮುನಿಗಳು ಒಬ್ಬರನ್ನು ಕರೆದು ನಿಂತು ಕೇಳಿದ್ರಂತೆ, ನಿನ್ನ ತಂದೆಯ ಹೆಸರೇನು ಅಂತ. ತಂದೆಯ ಹೆಸರು ಹೇಳಿದ ಅಂತೆ. ನಿನ್ನ ಅಜ್ಜನ ಹೆಸರು ಏನು ಅಂತ ಕೇಳಿ ಅಜ್ಜನ ಹೆಸರು ಹೇಳಿದ ಅಂತೆ. ಅವರ ತಂದೆಯ ಹೆಸರು ಕೇಳಿದರೆ ಅವನಿಗೆ ಗೊತ್ತಿರಲಿಲ್ಲ. ಆದರೆ ಗಾಂಧಿ ಯಾರು ಅಂತ ಕೇಳಿದರೆ ಗೊತ್ತಿದೆ, ವಿವೇಕಾನಂದರು ಯಾರು ಅಂತ ಕೇಳಿದರೆ ಗೊತ್ತಿದೆ, ಪ್ರಧಾನಿ ಯಾರು ಅಂತ ಕೇಳಿದರೆ ಗೊತ್ತಿದೆ, ಇಲ್ಲಾಂದರೆ ಸಮಾಜದ ಒಳ್ಳೆಯ ಕೆಲಸ ಮಾಡಿದವರ ಹೆಸರು ಕೇಳಿದರೆ ಅವನಿಗೆ ಗೊತ್ತಿದೆ. ಆದರೆ ಸ್ವಂತ ಅಜ್ಜನ ತಂದೆಯ ವಿಷಯ ಅವನಿಗೆ ಗೊತ್ತಿಲ್ಲ. ಯಾಕೆ ಅಂದರೆ ಅಷ್ಟು ಒಳ್ಳೆಯ ಕೆಲಸ ಅವರು ಸಮಾಜಕ್ಕಾಗಿ ಮಾಡಲಿಲ್ಲ. ಅದಕ್ಕಾಗಿ ಅವನಿಗೆ ತನ್ನ ಅಜ್ಜನ ತಂದೆಯ ಹೆಸರು ಗೊತ್ತಿರಲಿಲ್ಲ. ಆದರೆ ನಾವು ಇವತ್ತು ಹೆಮ್ಮೆಯಲ್ಲಿ ನಮ್ಮ ಹಬ್ಬಕ್ಕನ ವಿಷಯವನ್ನು ಹೇಳ್ತಾ ಇದ್ದೇವೆ. ಆದ್ದರಿಂದ ಒಂದು ವಂಶದಲ್ಲಿ ಒಬ್ಬರು ಒಳ್ಳೆ ಕೆಲಸ ಮಾಡಿದರೆ ಅದು 500 ವರ್ಷ ಉಳಿದಿದೆ ಅನ್ನೋದಕ್ಕಿಂತ ಅಂತ ಇದು ಒಂದು ಹಬ್ಬಕ್ಕನ ಸಾಕ್ಷಿ. ಆದ್ದರಿಂದ ಸಮಾಜಕ್ಕಾಗಿ ಯಾರು ಕೆಲಸ ಮಾಡ್ತಾರೆ, ದುಡಿತಾರೆ, ಖಂಡಿತ ಅವರ ಹೆಸರು ಶಾಶ್ವತ ಎನ್ನುವುದಕ್ಕೆ ಹಬ್ಬಕ್ಕ ಉದಾಹರಣೆ. ರಾಣಿ ಹಬ್ಬಕ್ಕ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದ ಎಲ್ಲರಿಗಿಂತಲೂ ಮುಂಚೂಣಿಯಲ್ಲಿದ್ದ ಮಹಿಳೆ ಎನ್ನುವುದು ನಿಸ್ಸಂದೇಹ. ಹಾಗಾಗಿ ಹಬ್ಬಕ್ಕ ಉತ್ಸವಕ್ಕೆ ಇದ್ದು ನಾಡ ಹಬ್ಬದ ಸ್ವರೂಪ ಬಂದಿದೆ. ಭಾರತೀಯ ಮಹಿಳೆ ಸ್ತ್ರೀ ಶೋಷಣೆಯ ವಿರುದ್ಧ ಧ್ವನಿ ಎತ್ತಲು ಸ್ವಾತಂತ್ರ್ಯ ಹೋರಾಟದಲ್ಲಿ ದುಡಿದ ಹಬ್ಬಕ್ಕನಂಥ ವೀರ ಮಹಿಳೆಯರು ಸ್ಫೂರ್ತಿಯಾಗಿದ್ದಾರೆ. ಗೃಹಿಣಿಯಾಗಿ, ಮಾತೆಯಾಗಿ, ಸಂತಾನ ಬೆಳಗುವ ಹೆಣ್ಣು ಸಂದರ್ಭ ಬಂದಾಗ ರಾಷ್ಟ್ರ ಕಟ್ಟುವ ಸಿಪಾಯಿಯೂ ಆಗಬಲ್ಲಳು ಎಂಬುದನ್ನು ಆಕೆ ತೋರಿಸಿಕೊಟ್ಟಿದ್ದಾಳೆ ಹಬ್ಬಕ್ಕ. ನಮ್ಮಲ್ಲಿ ಯಾವಾಗಲೂ ಮಹಿಳೆಯರಿಗೆ ಅಂದರೆ ಇಲ್ಲಿ ನಮ್ಮ ಮಂಗಳೂರಿನ ಕಡೆಯಲ್ಲಿ ನಾವೇನು ಹೇಳ್ತೇವೆ ಅಂದರೆ ಅಳಿಯ ಸಂತಾನ ಅಂತ ಹೇಳ್ತೇವೆ. ಅದರಿಂದಾಗಿ ಮುಂಚಿನಿಂದಲೂ ಮಹಿಳೆಯರಿಗೆ ಪ್ರಾಧಾನ್ಯ, ಆಸ್ತಿಯಲ್ಲಿ ಹಕ್ಕು, ಯಾವುದಕ್ಕೂ ಮಹಿಳೆಯರು ಹೋರಾಡಬೇಕು ಅಂತ ಅನ್ನುವ ಪರಿಸ್ಥಿತಿಯೇ ನಮ್ಮಲ್ಲಿಲ್ಲ. ಮಹಿಳೆಯರಿಗೆ ನಮ್ಮ ಮುಂಜಿನವರು, ನಮ್ಮ ಹಿರಿಯರು ಅಷ್ಟು ಪ್ರಾಧಾನ್ಯ ಕೊಟ್ಟು ಬಂದಿದ್ದರಿಂದ 200 ವರ್ಷ ಹಿಂದೆ ಹಬ್ಬಕ್ಕ ಹೋರಾಡಲಿಕ್ಕೆ ಕಾರಣ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲದಲ್ಲಿ ಆರಂಭಗೊಂಡ ಹಬ್ಬಕ್ಕ ಉತ್ಸವ ಮಾನವ ಮನಸ್ಸುಗಳನ್ನು ಬೆಸೆಯುವ ಸೌಹಾರ್ದದ ವೇದಿಕೆಯಾಗಿ ಪರಿಸರದ ಜನತೆಯನ್ನು ಒಗ್ಗೂಡಿಸಿದೆ. ಇತಿಹಾಸವನ್ನು ಬೆಳಗಿದ ರಾಣಿಯೊಬ್ಬಳ ಸ್ಮರಣೆ ಇಂದು ಆಗುತ್ತಿದೆ. ಸುಮಾರು 500 ವರ್ಷಗಳ ಹಿಂದೆ ಪೋರ್ಚುಗೀಸರನ್ನು ದೇಶದಿಂದ ಹೊಡೆದೋಡಿಸಲು
ಸತತ ಪ್ರಯತ್ನ ಮಾಡಿ ಯಶಸ್ವಿಯಾದ ಚೌಟರ ರಾಣಿ ಅಬ್ಬಕ್ಕ ರಾಣಿಯ ನೆನಪು ಸದಾ ಜನರ ಮನಸ್ಸಿನಲ್ಲಿ ಉಳಿಯಲು ಇಂತಹ ಕಾರ್ಯಕ್ರಮಗಳು ಬಹಳ ಅಗತ್ಯವಾಗಿದೆ. ಅಬ್ಬಕ್ಕ ಮಹಿಳೆಯರ ಆತ್ಮಾಭಿಮಾನದ ಸಂಕೇತ. ಆಕೆಯ ಹೆಸರು ಚಿರಸ್ಥಾಯಿಯಾಗಿರಬೇಕು. ಇತಿಹಾಸದ ಬಗ್ಗೆ ನಮ್ಮಲ್ಲಿರುವ ಅವಜ್ಞೆಯಿಂದಾಗಿ ಅಬ್ಬಕ್ಕ ರಾಣಿಯಂತಹ ಧೀರ ಮಹಿಳೆಯ ಕುರಿತು ನಮ್ಮಲ್ಲಿ ಹಲವರಿಗೆ ಇನ್ನೂ ಸರಿಯಾಗಿ ತಿಳಿದಿಲ್ಲ. ಈ ನಿಟ್ಟಿನಲ್ಲಿ ಸಂಘಟಿತ ಹೋರಾಟದ ಅಗತ್ಯವಿದೆ. ಕೋಮು ಸೌಹಾರ್ದಕ್ಕೆ ಹೆಸರಾದ ಅಬ್ಬಕ್ಕ ಅಂದು ಪೋರ್ಚುಗೀಸರನ್ನು ಜಾಣ್ಮೆಯಿಂದಲೇ ಎದುರಿಸಿದ್ದಾಳೆ. ಉಳ್ಳಾಲ ನೋಡಿದರೆ ಗೊತ್ತಾಗ್ತದೆ. ದರ್ಗಾ ಇದೆ, ನಮ್ಮ ಜೈನರ ಬಸ್ತಿ ಇದೆ, ದೇವಸ್ಥಾನ ಇದೆ, ಎಲ್ಲವೂ ಈ ಉಳ್ಳಾಲದಲ್ಲಿ ಇದೆ ಅಂದರೆ ಅಬ್ಬಕ್ಕನ ಸೌಹಾರ್ದತೆಯಿಂದಾಗಿ ಇದಿದೆ. ನಮ್ಮ ಎಳೆಯ ಪೀಳಿಗೆಗೆ ಅಬ್ಬಕ್ಕನ ಚರಿತ್ರೆಯು ಗೊತ್ತಾಗಲು ಆಕೆಯ ಹೆಸರು ಪಠ್ಯಪುಸ್ತಕದಲ್ಲಿ ಬರಬೇಕು. ಆಕೆ ನಾಡಿನ ಪ್ರಾತಸ್ಮರಣೀಯಳು, ತುಳುನಾಡಿನ ಸಂಸ್ಕೃತಿಗೆ ಗೌರವ ತಂದ ಮಹಾತಾಯಿ. ಪರಾಕ್ರಮಿಯಾದ ಅಬ್ಬಕ್ಕ ರಾಣಿಯು ಸಮಾಜ ಕಟ್ಟುವಲ್ಲಿ ತನ್ನ ಜೀವಮಾನವನ್ನೇ ಮುಡುಪಾಗಿಟ್ಟಿದ್ದಳು. ರಾಣಿ ಅಬ್ಬಕ್ಕ ದೇವಿಯ ಭಾರತದ ಮೊದಲ ಸ್ವಾತಂತ್ರ್ಯ ಯೋಧೆ ಹಾಗೂ ಸ್ತ್ರೀ ಮುಕ್ತಿ ಚಳವಳಿಯ ಪ್ರೇರಣೆಯಾಗಿದ್ದಾಳೆ. ಅವಳು ಅಪ್ಪಟ ಧಾರ್ಮಿಕಳು, ಜನತಾ ಪ್ರೇಮಿ, ಪ್ರಜಾಹಿತ ರಕ್ಷಾ, ಮುತ್ಸದ್ದಿ, ದೂರದರ್ಶಿ, ಧರ್ಮ ನಿರಾಪೇಕ್ಷಿ, ನ್ಯಾಯಪ್ರಿಯೆ. ಪ್ರತಿದಿನ ತಡರಾತ್ರಿಯವರೆಗೆ ತನ್ನ ಜನತೆಯ ನ್ಯಾಯ ನಿರ್ಣಯ ಮಾಡುವವಳು, ಕಠೋರ ಪರಿಶ್ರಮ ಮಾಡುವವಳು, ಸರ್ವಸಾಮಾನ್ಯರ ವೇಷಭೂಷಣ ಧರಿಸುವವಳು, ಪ್ರಜೆಗಳನ್ನು ಮಕ್ಕಳಂತೆ ನೋಡ್ತಾಳೆ. ಅವಳು ರಾಣಿಯೇ ಆಗಿರ್ಬೋದು, ಆದರೆ ಅವಳನ್ನು ನೋಡುವಾಗ ಅವಳು ರಾಣಿಯ ಹಾಗೆ ವೇಷಭೂಷಣದಲ್ಲಿ ಇರ್ತಿರಲಿಲ್ಲ ಅಂತೆ, ಸರ್ವಸಾಮಾನ್ಯರಾಗಿ ಇರ್ತಾ ಇದ್ಲಂತೆ. ಮಹಾರಾಣಿಯ ಈ ಎಲ್ಲ ಅಲೌಕಿಕ ಗುಣಗಳಿಂದಲೇ ಜನರು ಅವಳನ್ನು ರಾಣಿ ಅಬ್ಬಕ್ಕ ಮಹಾದೇವಿ ಎಂದು ಗುರುತಿಸುತ್ತಿದ್ದರು. ಆಕೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮರಿಂದ ಸರಿಮಿಗಿಲೆನಿಸಿದವಳು ಎಂಬುದನ್ನು ಇತಿಹಾಸ ತಿಳಿಸುತ್ತಿದೆ. ರಾಣಿಯು ಜೈನಳಾಗಿದ್ದರೂ ಅವಳ ಸೈನ್ಯದಲ್ಲಿ ಹಾಗೂ ರಾಜ್ಯ ಪ್ರವಾಸದಲ್ಲಿ ಎಲ್ಲ ಜಾತಿ, ಪಂಥ ಮತ್ತು ಧರ್ಮದ ಜನರನ್ನು ನಿಯುಕ್ತಿ ಮಾಡಿದಳು. ಈ ಮೂಲಕ ರಾಣಿ ಅಬ್ಬಕ್ಕ ದೇವಿ ಧರ್ಮ ನಿರಪೇಕ್ಷಳು ಮತ್ತು ಸರ್ವಧರ್ಮ ಸಮಭಾವದಿಂದ ಪ್ರೇರಿತಳಾಗಿದ್ದಳು ಎನ್ನುವುದು ಗೊತ್ತಾಗ್ತದೆ. ಲಿಖಿತ ಮತ್ತು ಮೌಖಿಕ ಪರಂಪರೆಗಳಲ್ಲಿ ಅಬ್ಬಕ್ಕ ಕಾಲದ ಕಟ್ಟುಪಾಡುಗಳನ್ನು ತೊರೆದು ವಿಮೋಚನೆಯ ಪ್ರತೀಕವಾಗಿ ತುಳುವರ ಮನಸ್ಸಿನಲ್ಲಿ ನೆಲೆಯೂರಿದ್ದಾಳೆ. ವಿದೇಶಿಯರ ಆಕ್ರಮಣದ ವಿರುದ್ಧ ವಸಾಹತುಶಾಹಿಗೆ ಪ್ರತಿಭಟನೆಯಾಗಿ ಹೋರಾಡಿದ ಸಾಹಸಿಗಳ ಸಾಲಿನಲ್ಲಿ ಅಬ್ಬಕ್ಕ ಮೊದಲಿಗಳಾಗಿ ನಿಲ್ಲುತ್ತಾಳೆ. ಮಾತೃಪ್ರಧಾನ ವ್ಯವಸ್ಥೆಯ ತುಳುನಾಡಿನಲ್ಲಿ ನಾಡಿನ ರಕ್ಷಣೆಯನ್ನು ತನ್ನ ಕೈಯ ಕಂಕಣವನ್ನಾಗಿ ಧರಿಸಿದ ಅಬ್ಬಕ್ಕ ಇತಿಹಾಸವೂ ಹೌದು, ಆಧುನಿಕರಿಗೆ ಒಂದು ಕನಸೂ ಹೌದು. ಈಗ ಅಬ್ಬಕ್ಕ 500 ಸಂಚಿಕೆ ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಿರ್ಮಲ್ ಭಾರತ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು KRMSS ಮಂಗಳೂರು ವಿಭಾಗದ ಎಲ್ಲ ಸದಸ್ಯರುಗಳಿಗೆ ಇದನ್ನು ಮಾಡಿದಂಥ ಎಲ್ರಿಗೂ, ಯಾಕೆಂದರೆ ಇವತ್ತು ನಾನು ಭಾಷಣ ಮಾಡ್ಬೋದು, ಹೋಗ್ಬೋದು, ಕೆಲವರು ಕೇಳಿರ್ಬೋದು, ಕೇಳದೇ ಇರ್ಬೋದು, ಆದರೆ ಅದು ಪುಸ್ತಕದಲ್ಲಿ ರೂಪವಾಗಿ ಬಂದರೆ ಶಾಶ್ವತವಾಗಿರ್ತದೆ. ಸರಸ್ವತಿಯ ಪೂಜೆ ಆದಾಗ್ತದೆ. ಅದು ಶಾರದೆಗೂ ಪ್ರೀತಿಯಾದಂಥ ಕೆಲಸ. ಆದ್ದರಿಂದ ಇದನ್ನು ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯದ ಶಿಕ್ಷಕ ಸಂಘದವರು ಭಾಳ ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಇದನ್ನು ಅರ್ಪಿಸಿಕೊಂಡು ಬಂದಿದ್ದಾರೆ. ಒಂದು ಸಭೆ ಸಮಾರಂಭ ಮಾಡೋದು ಭಾಳ ಕಷ್ಟ, ಆದರೆ 100 ಸರಣಿ ಅವರು ಅಬ್ಬಕ್ಕ ನಮಗೆ ಮಾಡಿದ್ದಾರೆ ಅಂದರೆ ಅದೊಂದು ಬಹಳ ದೊಡ್ಡ ಕೆಲಸವೇ ಸರಿ. ಯಾಕೆಂದರೆ ಸಭೆ ಮಾಡಿದವರಿಗೆ ಅದರ ಕಷ್ಟ ಗೊತ್ತಿದೆ. ಜನ ಬರೋದಿಲ್ಲ, ಮುಖ್ಯಸ್ಥರನ್ನು ಕರಿಬೇಕು ಅಂದರೆ ಬರೋದಿಲ್ಲ, ಅಧ್ಯಕ್ಷರನ್ನು ಯಾರು ಮಾಡಬೇಕು, ಎಲ್ಲದಕ್ಕೂ ಕಷ್ಟ ಇದೆ. ಅದಕ್ಕೆ ಜಾಗ ಹುಡುಕಲಿಕ್ಕೂ ಕಷ್ಟ ಇದೆ. ಆದರೆ 100 ಸರಣಿಯನ್ನು ಅವರು ಮಾಡಿದ್ದಾರೆ ಅಂದರೆ ಅವರು ಪಟ್ಟ ಶ್ರಮ ಎಷ್ಟು ಅಂತ ನಾವು ಇವತ್ತು ತಿಳ್ಕೊಳ್ಬೇಕು. ಹಾಗೆ ಬಂಟ್ವಾಳದಲ್ಲಿರುವ ರಾಣಿ ಅಬ್ಬಕ್ಕ ದೇವಿ ತುಳು ಅಧ್ಯಯನ ಕೇಂದ್ರ ಹಾಗೂ ತುಳು ಬದುಕು ವಸ್ತು ಸಂಗ್ರಹಾಲಯ ಒಂದು ಸಾಧನಾಶೀಲ ವ್ಯಕ್ತಿಗಳ ಸಾಧನೆಯ ಫಲ. ಇತಿಹಾಸ ಉಪನ್ಯಾಸಕರಾಗಿರುವ ಶ್ರೀ ತುಕಾರಾಮ್ ಪೂಜಾರಿ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಆಶಾಲತಾ ಸುವರ್ಣರವರ ಸತತ ಪರಿಶ್ರಮ ಸಾಧನೆಯಿಂದ ಇದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ ಆಗಿದೆ. ತುಳುನಾಡಿನ ಸ್ವಾಭಿಮಾನ, ಸ್ವಾತಂತ್ರ್ಯ, ಪ್ರೇಮ ಹಾಗೂ ಹೋರಾಟದ ಮನೋಭಾವದ ಹೆಗ್ಗುರುತಾಗಿರುವ ಕಡಲ ಕಿನಾರೆಯ ವೀರರಾಣಿ ಅಬ್ಬಕ್ಕನಿಗೆ ಸಿಗಬೇಕಾದ ಸ್ಥಾನ, ಮಾನ, ಗೌರವವನ್ನು ಅವರ ಪ್ರತಿಮೆಯನ್ನು ಅನಾವರಣ ಮಾಡಿ ಅವರ ಅಧ್ಯಯನ ಕೇಂದ್ರಕ್ಕೆ ಇನ್ನೂ ಹಿರಿಮೆ ತಂದಿದೆ. ನಾವೆಲ್ಲ ಮಾಡಬೇಕಾದ್ದನ್ನು ಅವರು ಮಾಡಿದ್ದಾರೆ. ದಂಪತಿಗಳ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಆಗಿದೆ.
ಅದರಿಂದ ಅವರನ್ನು ನಾನು ಇಲ್ಲಿ ಪ್ರತ್ಯೇಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಈ ದಿನಕರ ಉಳ್ಳಾಲ ಅವರು ಉಳ್ಳಾಲದಲ್ಲಿ ವೀರರಾಣಿ ಅಬ್ಬಕ್ಕನ ಉತ್ಸಾಹ ಸಮಿತಿಯಿಂದ ವರ್ಷ ವರ್ಷ ಉಳ್ಳಾಲದಲ್ಲಿ ಅವಳ ಹೆಸರು ಉಳಿಸುವಂಥ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಸಂಚಿಕೆಯ ಲೋಕಾರ್ಪಣೆಯನ್ನು ಸಹ ಬಹಳ ಮಹತ್ವದ್ದಾಗಿದೆ. ಅದನ್ನು ಇವತ್ತು ಲೋಕಾರ್ಪಣೆ ಮಾಡುವವರಿಗೂ ನಾನು ಅಭಿನಂದನೆ ಹೇಳ್ತಾ ಇದ್ದೇನೆ. ಕನ್ನಡದ ಕಣ್ಮಣಿ ರಾಣಿ ಅಬ್ಬಕ್ಕ ಯುವಕರಿಗೆ ಓದಬೇಕಾದಂತಹ ಒಂದು ಪುಸ್ತಕ. ಇದನ್ನು ಪ್ರೇರಣಾದಾಯಿ 100 ಉಪನ್ಯಾಸಗಳ ಸರಣಿ ಕಾರ್ಯಕ್ರಮದಲ್ಲಿ ಅರ್ಥಪೂರ್ಣವಾಗಿ ಮುಗಿದಿದೆ. ಇವತ್ತು ಸಮಾರೋಪ ಸಮಾರಂಭ. 100 ಕಾಲ ಜನ ಅಬ್ಬಕ್ಕನನ್ನು ನೆನಪಿಟ್ಟುಕೊಳ್ಳುವಂತಾಗಲಿ ಎಂದು ಆಶಿಸುತ್ತಾ ಈ ಕೆಲಸವನ್ನು ಕಾರ್ಯವನ್ನು ಮಾಡಿದಂಥ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ಇಲ್ಲಿ ಬಂದಂಥ ಎಲ್ಲ ಗಣ್ಯರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳುತ್ತಾ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿರುವ ಡಾಕ್ಟರ್ ಮಾಧವ್ MK, ಪ್ರೊಫೆಸರ್, ಕನ್ನಡ ಯೂನಿವರ್ಸಿಟಿ ಮಂಗಳೂರು, ಅಂದರೆ ಒಂದು ದಿವಸ ಫೋನ್ ಮಾಡಿದರು ನೀವು ಬರಬೇಕು ಅಂತ. ನನಗೆ ಜಾತ್ರೆ ನಾನು ಬರೋದಿಲ್ಲ, ಇಲ್ಲ ನೀವು ಬರಲೇಬೇಕು ಅಂತ ಭಾಳ ಪ್ರೀತಿಯಿಂದ ಕರೆದಿದ್ದಾರೆ. ಆದರೆ ಅವರ ಪ್ರೀತಿಗಿಂತಲೂ ಅಬ್ಬಕ್ಕನಿಗಾಗಿ ಅವರು ಮಾಡಿದ್ದಂಥ ಕೆಲಸವನ್ನು ನೆನೆಸಿಕೊಂಡು ನಾನು ಇವತ್ತು ಅವರಿಗಾಗಿ ಈ ಸಮಾರಂಭಕ್ಕೆ ಬಂದಿದ್ದೇನೆ. ಅವರಿಗೆ ನನ್ನ ಧನ್ಯವಾದವನ್ನು ಹೇಳುತ್ತಾ, ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಅವರಿಗೆ ಮಾಡುವ ಶಕ್ತಿ ದೇವರು ಕೊಡಲಿ, ಎಲ್ರಿಗೂ ದೇವರು ಕೊಡುವಂತಾಗಲಿ ಅಂತ ಹೇಳಿ ನಮಸ್ಕಾರ. ಓಂ ಶ್ರೀ ಮಂಜುನಾಥ ನಮಃ. ಅಬ್ಬಕ್ಕನ ಚೌಟ ಮನೆತನಕ್ಕೆ ಸೇರಿದರಾದ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ಚರಿತ್ರೆಯ ತಿಳುವಳಿಕೆ ಎಲ್ಲ ಕಾಲಘಟ್ಟಗಳಲ್ಲೂ ಅಗತ್ಯ. ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿದರೆ 500 ವರ್ಷಗಳು ಸಂದರೂ ಕೂಡ ಜನ ನೆನಪಿಡುತ್ತಾರೆ. ಹಾಗೆ ಒಳ್ಳೆಯ ಕೆಲಸಗಳನ್ನು ಎಲ್ಲರೂ ಮಾಡಬೇಕು. ಪಠ್ಯಕ್ರಮದಲ್ಲಿ ವೀರ ವನಿತೆ ಅಬ್ಬಕ್ಕನ ಪರಿಚಯ ಆಗಬೇಕಾದ್ರೆ ಪಠ್ಯಕ್ರಮದಲ್ಲಿ ಅಬ್ಬಕ್ಕನ ಪಾಠದ ಬಗ್ಗೆ ಸೇರ್ಪಡೆ ಆಗಬೇಕು ಅನ್ನೋ ಬಗ್ಗೆ ಹಿತನುಡಿಗಳನ್ನು ಆಡಿದ್ದಾರೆ. ಧನ್ಯವಾದಗಳು ಮೇಡಮ್ ನಿಮಗೆ. ಇದೀಗ ಸಮಯ 500ರ ಸಂಭ್ರಮದಲ್ಲಿ ಬಹುನಿರೀಕ್ಷಿತ ಅಬ್ಬಕ್ಕನ ನೆನಪಿನ ಇಸಿರಿಯ ಲೋಕಾರ್ಪಣೆ ಪುಸ್ತಕ ಬಿಡುಗಡೆ ಸಮಾರಂಭ. ಇದನ್ನು ಶ್ರೀ ಸುಧೀರ್ ಅವರು, ಅಖಿಲ ಭಾರತೀಯ ಸಹಬೌದ್ಧಿಕ್ ಪ್ರಮುಖ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವರು ನೆರವೇರಿಸಿಕೊಡಲಿದ್ದಾರೆ.
ಅಬ್ಬಕ್ಕ 500ರ ಸ್ಮರಣ ಸಂಚಿಕೆ ಇದೀಗ ಲೋಕಾರ್ಪಣೆಗೊಳ್ಳುತ್ತಿದೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಈ ಪುಸ್ತಕವನ್ನು ಬಿಡುಗಡೆ ಮಾಡುತ್ತಿದ್ದಾರೆ. ಎಲ್ಲ ಸಹೃದಯ ಓದುಗರಲ್ಲಿ ಒಂದು ವಿನಂತಿ. ಈಗ ಲೋಕಾರ್ಪಣೆ ಮಾಡಿದ ಈ ಸಂಚಿಕೆಯು ಇಂದು 30% ರಿಯಾಯಿತಿ ದರದಲ್ಲಿ ಎಲ್ಲರಿಗೆ ಲಭ್ಯವಿರುತ್ತದೆ. ಓದುಗರು ಕೊಂಡು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೀಗ ನಾವೆಲ್ಲ ಬಹಳ ಕಾತರದಿಂದ ಕಾಯುತ್ತಿರುವಂತಹ ಸಮಯ ಬೌದ್ಧಿಕ್. ಪ್ರಧಾನ ಬೌದ್ಧಿಕಾಗಿ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಶ್ರೀ ಸುಧೀರ್ ಜಿ ಅವರು. ಬಹಳ ಸಂಖ್ಯೆಯಲ್ಲಿ ಆಗಮಿಸಿರುವಂತಹ ಎಲ್ಲ ಮಹನೀಯರಲ್ಲಿ ಒಂದು ವಿನಂತಿ ಏನಂತ ಹೇಳಿದರೆ, ಈ ಬೌದ್ಧಿಕ ಕಾರ್ಯಕ್ರಮದ ನಿಯಮದ ಪ್ರಕಾರ ಸುಧೀರ್ ಜಿ ಅವರು ಸುಮಾರು 30ರಿಂದ 40 ನಿಮಿಷಗಳ ಕಾಲ ತಮ್ಮ ಬೌದ್ಧಿಕವನ್ನು ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಮಹನೀಯರು ಮೊಬೈಲ್ ಬಳಕೆಯನ್ನು ಮಾಡಬಾರದಾಗಿ ವಿನಂತಿ. ಮತ್ತು ಕಾರ್ಯಕ್ರಮ ಆಗುವವರೆಗೆ ನಿಮ್ಮ ಸಂಪೂರ್ಣ ಸಹಕಾರವನ್ನು ನಾವು ಕೋರುತ್ತೇವೆ. ಶ್ರೀಯುತ ವಸಂತ ಉಳ್ಳಾಲಿಯವರು ಇಂದಿನ ಬೌದ್ಧಿಕ್ ಸುಧೀರ್ ಜಿ ಅವರಿಗೆ ವಿಶೇಷ ಸ್ಮರಣಿಕೆಯನ್ನು ನಿರ್ಮಿಸಿ ನೀಡುವ ಸಂಕಲ್ಪವನ್ನು ಮಾಡಿರುತ್ತಾರೆ. ವೇದಿಕೆ ಈಗ ನಿಮಗಾಗಿ ಸರ್. ಶ್ರೀಯುತ ವಸಂತ ಉಳ್ಳಾಲಿಯವರು ಬೌದ್ಧಿಕ ಸುಧೀರ್ ಜಿ ಅವರಿಗೆ ವಿಶೇಷ ಸ್ಮರಣಿಕೆಯನ್ನು ನೀಡಿ ತಾವೇ ನಿರ್ಮಿಸಿರುವಂತಹ ಸ್ಮರಣಿಕೆಯನ್ನು ನೀಡುವ ಸಂಕಲ್ಪ ಮಾಡಿರುತ್ತಾರೆ. ವೇದಿಕೆಯಲ್ಲಿರುವ ಅತಿಥಿ ಗಣ್ಯರು ಹಾಗೂ ಎಲ್ಲ ಸಭಾಸದರಲ್ಲಿ ಒಂದು ವಿನಂತಿ. ಅಬ್ಬಕ್ಕ ರೂಪಕದ ನೃತ್ಯ ಸಂಚಲನದ ಮೂಲಕ ಸಮಾಜಕ್ಕೆ ವೀರವನಿತೆ ಅಬ್ಬಕ್ಕನನ್ನು ಪರಿಚಯಿಸುತ್ತಿರುವಂತಹ ನಾಟ್ಯಾಚಾರ್ಯರಾದ ಉಳ್ಳಾಲ ಮೋಹನ್ ಕುಮಾರ್ ಅವರಲ್ಲಿ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸುತ್ತಾ ಇದೀಗ ಇಂದು ನೃತ್ಯ ಪ್ರದರ್ಶನವನ್ನು ನೀಡಿದಂತಹ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ಪುರಸ್ಕೃತ ಗುರು ರಾಜಶ್ರೀ ಉಳ್ಳಾಲ್ ನಾಟ್ಯ ನಿಕೇತನ ಕೊಲ್ಯ ಇವರನ್ನು ವೇದಿಕೆಯಲ್ಲಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಂದನೆಗಳು ಮೇಡಮ್. ನಮ್ಮ ನೃತ್ಯ ನಿಕೇತನದ ಮೂಲಕ ಇನ್ನಷ್ಟು ನಾಟ್ಯ ಸೇವೆಯು ಸಮಾಜಕ್ಕೆ ಸಿಗಲಿ ಎನ್ನುವ ಆಶಯದೊಂದಿಗೆ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಈಗ ಇಂದಿನ ಪ್ರಮುಖ ಬೌದ್ಧಿಕ್ ಬಹಳ ಕುತೂಹಲದಿಂದ ನಿರೀಕ್ಷಿಸುತ್ತಿರುವ ಸುಧೀರ್ ಜಿ ಅವರ ನುಡಿಗಳಿಗಾಗಿ ವೇದಿಕೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಸಭೆಯಲ್ಲಿ ಆಗಮಿಸಿರುವಂಥ
ಎಲ್ಲ ಸಜ್ಜನ ಬಂಧುಗಳೇ, ಮಾತಾ ಭಗಿನಿಯರೇ, ಮನಸ್ಸಿಗೆ ತುಂಬ ಆನಂದ ಆಗ್ತಾಯಿದೆ ಇವತ್ತು. ರಾಣಿ ಅಬ್ಬಕ್ಕನ ಹೆಸರಿನಲ್ಲಿ 500ಕ್ಕೂ ಹೆಚ್ಚು ಕಾರ್ಯಕ್ರಮಗಳಾಗಿವೆ. ಈ ಮಂಗಳೂರು ವಿಭಾಗದಲ್ಲೇ 100ಕ್ಕೂ ಹೆಚ್ಚು ಕಾರ್ಯಕ್ರಮಗಳಾಗಿವೆ. ಅದರ ಜೊತೆಯಲ್ಲಿ ಇವತ್ತೊಂದು ಪುಸ್ತಕ ಕೂಡ ಲೋಕಾರ್ಪಣೆಯಾಗಿದೆ ಇವತ್ತು. ಹೀಗಾಗಿ ಮನಸ್ಸಿಗೆ ತುಂಬ ಆನಂದ ಆಗಿದೆ. ಯಾಕಂದರೆ ಅಬ್ಬಕ್ಕ ನಮ್ಮ ನಾಡಿನವಳು. ನಾನು ಪ್ರಾಥಮಿಕ ಶಾಲೆಯಲ್ಲಿ ಓದ್ತಿರಬೇಕಾದ್ರೆ ಪ್ರಾಯಶಃ 7ನೇ ಕ್ಲಾಸ್ನಲ್ಲಿ ರಾಣಿ ಅಬ್ಬಕ್ಕನ ಬಗ್ಗೆ ನಮಗೊಂದು ಪಾಠ ಇತ್ತು. ಕರ್ನಾಟಕದ ವೀರವನಿತೆ, ಕರಾವಳಿಯ ವೀರವನಿತೆ ರಾಣಿ ಅಬ್ಬಕ್ಕ ಅಂಥೇಳಿ. ನಮಗೆ ನೆನಪಿರೋದು ಅಷ್ಟು ಮಾತ್ರ. ಆ ಕಥೆನೂ ನೆನಪಿರಲಿಲ್ಲ. ಪೋರ್ಚುಗೀಸರನ್ನು ಓಡಿಸಿದವಳು ಅಂತ ಅಷ್ಟು ಮಾತ್ರ ನೆನಪಿತ್ತು ನಮಗೆ. ಇನ್ನೇನೂ ಆಕೆ ಬಗ್ಗೆ ಗೊತ್ತಿರಲಿಲ್ಲ. ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ ಅಥವಾ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇವರಿಗೆ ನಮ್ಮ ಇತಿಹಾಸದಲ್ಲಿ ಎಷ್ಟು ಪ್ರಚಾರ ಪ್ರಸಿದ್ಧಿಗಳು ಸಿಕ್ತೋ ರಾಣಿ ಅಬ್ಬಕ್ಕನಿಗೆ ಸಿಗಲಿಲ್ಲ ಅದು. ಹೀಗಾಗಿ ನಮ್ಮ ದೇಶದಲ್ಲಿ ತುಂಬ ಜನರಿಗೆ ಅಬ್ಬಕ್ಕನ ಹೆಸರು ಗೊತ್ತಿರಲಿಲ್ಲ. ಕಳೆದ ವರ್ಷ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಪ್ರತಿನಿಧಿ ಸಭಾ ಬೈಠಕ್ನಲ್ಲಿ ನಾವು ನಿಶ್ಚಯ ಮಾಡಿದ್ವಿ, ಈ ಶುಭ ಸಂದರ್ಭದಲ್ಲಿ ರಾಣಿ ಅಬ್ಬಕ್ಕನ 500ನೇ ವರ್ಷದ ಈ ಜಯಂತಿಯ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಆಕೆಯನ್ನು ಪರಿಚಯಿಸಬೇಕು. ಆಕೆಯ ಶೌರ್ಯದ, ಪರಾಕ್ರಮದ, ಸಾಹಸದ, ಯುದ್ಧ ಕೌಶಲದ ಆ ಪರಿಚಯವನ್ನು ಇಡೀ ದೇಶಕ್ಕೆ ಮಾಡಬೇಕು ಎನ್ನುವ ಹಂಬಲದಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ. ಅದರಂತೆ ದೇಶದಲ್ಲಿ ಎಲ್ಲ ಕಡೆಗಳಲ್ಲಿ ಕಾರ್ಯಕ್ರಮಗಳಾಗ್ತಾ ಇದೆ. ಇವತ್ತು ನಾನು ಬಹಳ ಸಂತೋಷದಿಂದ ಹೇಳ್ತಾ ಇದ್ದೀನಿ, ದೇಶದ ಎಲ್ಲ ರಾಜ್ಯಗಳಲ್ಲಿ ಅಬ್ಬಕ್ಕ 500 ಕಾರ್ಯಕ್ರಮಗಳಾಗಿದೆ. 4 ರಾಜ್ಯಗಳಲ್ಲಿ ನಾನೇ ಸ್ವತಃ ಹೋಗಿ ಭಾಷಣ ಮಾಡಿದ್ದೀನಿ. ನಾನು ಡೆಲ್ಲಿನಲ್ಲಿ ಮಾತನಾಡಿದ್ದೀನಿ, ಒರಿಸ್ಸಾದಲ್ಲಿ ಮಾತನಾಡಿದ್ದೀನಿ, ಆಂಧ್ರ ಪ್ರದೇಶ ಮತ್ತು ಗುಜರಾತ್ನಲ್ಲಿ ಅಬ್ಬಕ್ಕನಿಗೆ ಸಂಬಂಧಪಟ್ಟಂಥ ಭಾಷಣಗಳನ್ನು ಮಾಡುವಂಥ ಅವಕಾಶ ನನ್ನ ಪಾಲಿಗೆ ಸಿಕ್ಕಿತ್ತು. ಸೊ ಹೀಗೆ ಅಬ್ಬಕ್ಕನನ್ನು ಈಗ ಇಡೀ ದೇಶಕ್ಕೆ ಪರಿಚಯಿಸುವಂಥ ಒಂದು ಶುಭಗಳಿಗೆ ಈ 500ನೇ ಜಯಂತಿಯ ಸಂದರ್ಭದಲ್ಲಿ ಬಂತು. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ಅವಲೋಕಿಸಿದಾಗ ಒಂದು ಬಲಿದಾನಿಗಳ ಒಂದು ಉಜ್ವಲ ಪರಂಪರೆಯನ್ನು ನೋಡ್ತೀವಿ ನಾವು. 1000 ವರ್ಷ ಮೊಘಲರ ಜೊತೆ ಹೋರಾಟ ಮಾಡಿದ್ವಿ. 190 ವರ್ಷ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ವಿ ನಾವು. ಆ 1000 ವರ್ಷ ಮೊಘಲರ ವಿರುದ್ಧದ ಸಂಘರ್ಷದ ಸಂದರ್ಭದಲ್ಲಿ ರಾಜಸ್ಥಾನದಲ್ಲಿ ನಮಗೆಲ್ಲ ಗೊತ್ತಿದೆ ರಾಣಾ ಪ್ರತಾಪ್, ಮಹಾರಾಷ್ಟ್ರದಲ್ಲಿ ಅಂದರೆ ಭಾರತದ ಪಶ್ಚಿಮ ಭಾಗದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್, ಭಾರತದ ಮಧ್ಯಭಾಗದಲ್ಲಿ ಬುಂದೇಲ್ಖಂಡದ ಛತ್ರಸಾಲ, ಈಶಾನ್ಯ ಭಾರತದಲ್ಲಿ ಲಚಿತ್ ಬರ್ಫುಖಾನ್ ಮತ್ತು ದಕ್ಷಿಣ ಭಾರತದಲ್ಲಿ ಅಂದರೆ ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯ, ಇವರೆಲ್ಲರೂ ಹೋರಾಟ ಮಾಡಿದರು. ಅದರ ಕಥೆಗಳನ್ನು ನಾವು ಕೇಳ್ತೀವಿ ನಾವು. ಆಮೇಲೆ 190 ವರ್ಷ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ವಿ ನಾವು. ಎಷ್ಟು ಜನ ಪ್ರಾಣ ಕೊಟ್ಟರು ಅದರಲ್ಲಿ? 3000ಕ್ಕೂ ಹೆಚ್ಚು ಜನ ಪ್ರಾಣ ಕೊಟ್ಟರು, ಬಲಿದಾನ ಮಾಡಿದರು ಅಂತ ನಾವು ಕೇಳ್ತೀವಿ ನಾವು. ನಮ್ಮ ತರುಣರು ಸಾಯ್ಲಿಕ್ಕೆ ಹೆದರಲಿಲ್ಲ. ಬ್ರಿಟಿಷರ ಕೋವಿಯ ಗುಂಡಿಗೆ ತಮ್ಮ ಎದೆಗುಂಡಿಗೆಯನ್ನು ಕೊಟ್ಟು ನಿಂತರು. ಗಲ್ಲಿನ ಉರುಳನ್ನು ಚುಂಬಿಸಿ ಕೊರಳು ಕೊಟ್ಟರು. ಎಷ್ಟು ಸಣ್ಣ ಸಣ್ಣ ವಯಸ್ಸಿನವರು ಕೂಡ ಪ್ರಾಣ ಕೊಟ್ಟರು. ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಮೊಟ್ಟ ಮೊದಲನೇ ಬಾಂಬೆಸ್ದಂಥ ಕ್ರಾಂತಿಕಾರಿ ಖುದಿರಾಮ್ ಬೋಸ್, 15 ವರ್ಷ ಅವನಿಗೆ ಮೀಸೆ ಬಾರದ ಪೋರ ಅವನು. ಅಸ್ಸಾಂನಲ್ಲಿ ರಾಷ್ಟ್ರಧ್ವಜ ಹಾರಿಸ್ಲಿಕ್ಕೆ ಹೋಗಿ ಪ್ರಾಣವನ್ನು ಕೊಟ್ಟಂಥ, ಗುಂಡೇಟಿಗೆ ಬಲಿಯಾದಂಥ ಕನಕಲತಾ, ಆಕೆ 16 ವರ್ಷ. ಸಾವನ್ನು ಕಾಲ ಕಸದಾಗಿ ನಮ್ಮ ತರುಣರು ನೋಡಿದರು, ಸಾಯ್ಲಿಕ್ಕೆ ಹೆದರಲಿಲ್ಲ. 3000ಕ್ಕೂ ಹೆಚ್ಚು ಜನ ಪ್ರಾಣ ಕೊಟ್ಟರು. ನಮ್ಮ ದೇಶದಲ್ಲಿ ಅನೇಕರ ಹೆಸರುಗಳು ಗೊತ್ತೇ ಇಲ್ಲ ನಮಗೆ, ಅನೇಕರ ಹೆಸರುಗಳೇ ಗೊತ್ತಿಲ್ಲ. ನಮ್ಮ ಚರಿತ್ರೆಯಲ್ಲಿ ಕೆಲವು ಹೆಸರುಗಳು ವಿಜೃಂಭಿಸ್ತಾ ಇವೆ, ಕೆಲವು ಹೆಸರುಗಳು. ಆದರೆ ಎಷ್ಟು ಜನ ಬಲಿದಾನಿಗಳಿದ್ದಾರೆ, ತಮ್ಮ ಜೀವನ ಸರ್ವಸ್ವವನ್ನು ಅರ್ಪಿಸಿದವರು ಸಾಕಷ್ಟು ಜನಗಳಿದ್ದಾರೆ. ನಾನು ಇತ್ತೀಚೆಗೆ ಬೆಂಗಳೂರಿನಲ್ಲಿ
ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅದು ಕೂಡ ಕರ್ನಾಟಕದವರೇ, ಅದು ಕೂಡ ಕರಾವಳಿಯವರದೇನೆ. ಅದು ಅತ್ತಾವರ ಯಲ್ಲಪ್ಪನವರು ಅಂತ, ಅವರ ಹೆಸರನ್ನು ಇಲ್ಲಿಯವರು ಕೇಳಿದಾರೆಲ್ಲ ಗೊತ್ತಿಲ್ಲ ನನಗೆ. ಅವರು ಅತ್ತಾವರ ಯಲ್ಲಪ್ಪನವರು, ಮಂಗಳೂರಿನವರು, ಗಾಣಿಗ ಸಮಾಜಕ್ಕೆ ಸೇರಿದವರು ಅತ್ತಾವರ ಯಲ್ಲಪ್ಪನವರು. ಸುಭಾಷ್ ಚಂದ್ರ ಬೋಸರ ಸೈನ್ಯದಲ್ಲಿ ಪ್ರಮುಖ ಸ್ಥಾನವನ್ನು ಅಲಂಕರಿಸಿದವರು. ಸುಭಾಷ್ ಚಂದ್ರ ಬೋಸರು ಒಂದು ಕ್ಯಾಬಿನೆಟನ್ನು ಸಿಂಗಾಪುರದಲ್ಲಿ ರಚನೆ ಮಾಡಿದಾಗ ಅದರಲ್ಲಿ ಅರ್ಥಮಂತ್ರಿಯಾಗಿದ್ದವರು. ಸಿಂಗಾಪುರದ ನಂಬರ್ 1 ಕುಬೇರ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದವರು. ಅವರ ಹೆಸರು ನಮ್ಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಕರಾವಳಿ ಜನತೆಗೆ ಗೊತ್ತಿಲ್ಲ. ಸೊ ಆ ರೀತಿ ಅನೇಕರ ಹೆಸರುಗಳು ನಮಗಿನ್ನೂ ಗೊತ್ತೇ ಇಲ್ಲ. ನಮ್ಮ ಯುವಜನತೆಗೆ ಅವರ ಹೆಸರುಗಳೇ ಗೊತ್ತಿಲ್ಲ. ಆ ರೀತಿಯ ಒಂದು ಹೆಸರು ನಮ್ಮ ರಾಣಿ ಅಬ್ಬಕ್ಕನದು. ಇವತ್ತು ಪಠ್ಯಪುಸ್ತಕದಲ್ಲಿ ಇಲ್ಲ. ನಮಗೆ ಮೊಘಲರ ವಿರುದ್ಧ ಹೋರಾಡಿದವರ ಕೆಲವರ ಹೆಸರುಗಳನ್ನು ಕೇಳ್ತೀವಿ ನಾವು. ಬ್ರಿಟಿಷರ ವಿರುದ್ಧ ಹೋರಾಡಿದವರ ಕೆಲವರ ಹೆಸರುಗಳನ್ನು ಕೇಳ್ತೀವಿ ನಾವು. ಆದರೆ ಪೋರ್ಚುಗೀಸರ ವಿರುದ್ಧ ಹೋರಾಡಿದವರು ಯಾರು? ಅವರ ಹೆಸರುಗಳು ಇಲ್ಲವೇ ಇಲ್ಲ, ನಮ್ಮ ಇತಿಹಾಸದಲ್ಲಿ ಇಲ್ಲವೇ ಇಲ್ಲ. ಸೊ ರಾಣಿ ಅಬ್ಬಕ್ಕ ಆ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಹೆಸರು ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಬೇರೆ ಯಾವ ಹೆಸರನ್ನು ಕೂಡ ಕಾಣ್ತಾ ಇಲ್ಲ. ನಾವು ಪೋರ್ಚುಗೀಸರ ವಿರುದ್ಧ ಹೋರಾಡಿದ ವೀರವನಿತೆ ರಾಣಿ ಅಬ್ಬಕ್ಕ ನಮ್ಮ ಕರ್ನಾಟಕದವರು, ನಮ್ಮ ಕರಾವಳಿಯವರು ಅಂತ ಹೇಳೋದು ನಮಗೆ ಅತ್ಯಂತ ಅಭಿಮಾನದ ಸಂಗತಿ. ಅದು 1498ರಲ್ಲಿ ವಾಸ್ಕೋ ಡ ಗಾಮ ಭಾರತಕ್ಕೆ ಬಂದ, ಕಲ್ಲಿಕೋಟೆಗೆ ಬಂದ ಅಂತ ಕೇಳ್ತೀವಿ ನಾವು. ಅವನ ಹಿಂದೆಯೇ ಪೋರ್ಚುಗೀಸರು ಬಂದರು, ವ್ಯಾಪಾರದ ಹೆಸರಿನಲ್ಲಿ ಬಂದರು. ನಿಧಾನವಾಗಿ ಬಂದರುಗಳನ್ನು ನಿರ್ಮಾಣ ಮಾಡಿದರು, ದೊಡ್ಡ ದೊಡ್ಡ ಮಾರ್ಕೆಟ್ಗಳನ್ನು ತಯಾರು ಮಾಡಿದರು. ಕ್ರಮೇಣ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಲಿಕ್ಕೆ ಪ್ರಯತ್ನ ಮಾಡಿದರು. ಕರಾವಳಿ ಭಾಗದಲ್ಲಿ ತಳವೂರಿದರು. ನಾವೆಲ್ಲ ನೋಡಿದ್ದೀವಿ, ಗೋಮಾಂತಕ ರಾಜ್ಯವನ್ನು ಅವರು ಸ್ಥಾಪನೆ ಮಾಡಿದರು. 1961ರವರೆಗೆ ಗೋವಾ ಪೋರ್ಚುಗೀಸರ ಕೈನಲ್ಲಿತ್ತು. ಇಡೀ ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು, ಗೋವಾಕ್ಕೆ ಸಿಕ್ಕಿರಲಿಲ್ಲ. 14 ವರ್ಷಗಳ ನಂತರ 1961ರಲ್ಲಿ ಗೋವಾಕ್ಕೆ ಸ್ವಾತಂತ್ರ್ಯ ಸಿಕ್ತು. ಗೋವಾ ಪೋರ್ಚುಗೀಸರ ಹಿಡಿತದಲ್ಲಿತ್ತು. ಆದರೆ ಪೋರ್ಚುಗೀಸರು ಮಂಗಳೂರು ಬಂದರಿನಲ್ಲೂ ಕೂಡ ತಮ್ಮ ಸ್ವಾಮ್ಯವನ್ನು ಸಾಧಿಸಿದರು. ಈ ಬಂದರಿನ ಮೂಲಕ ವ್ಯಾಪಾರವನ್ನು ಮಾಡ್ತಾಯಿದ್ರು. ಆದರೆ ಮಂಗಳೂರು ಅವರ ಕೈಗೆ ಸಿಗಲಿಲ್ಲ. ಅವ್ರ ಕೈಗೆ ನಮ್ಮ ಇತಿಹಾಸದಲ್ಲಿ ನೋಡಿದಾಗ ಕೇವಲ ಗೋವಾ ಮಾತ್ರ ದೀರ್ಘಕಾಲ ಪೋರ್ಚುಗೀಸರ ವಶದಲ್ಲಿತ್ತು. ನಮ್ಮ ಕರಾವಳಿ ಅವರ ವಶಕ್ಕೆ ಹೋಗಲಿಲ್ಲ. ಅದಕ್ಕೆ ಮುಖ್ಯವಾದಂಥ ಕಾರಣ ರಾಣಿ ಅಬ್ಬಕ್ಕ. ಅದಕ್ಕೆ ರಾಣಿ ಅಬ್ಬಕ್ಕ ಮಾಡಿದಂಥ ಹೋರಾಟ ಪೋರ್ಚುಗೀಸರಿಗೆ ಇಲ್ಲಿಗೆ ಸಾಮ್ರಾಜ್ಯ ಕಟ್ಟುವಂಥ ಧೈರ್ಯ ಮಾಡಲಿಕ್ಕೆ ಬಿಡಲಿಲ್ಲ. ರಾಣಿ ಅಬ್ಬಕ್ಕ ಯಾರು? ಇತಿಹಾಸವನ್ನು ನೋಡಿದಾಗ ಪ್ರಾಯಶಃ ಇಲ್ಲಿ ಅದರ ಬಗ್ಗೆ ತುಂಬ ಅಧ್ಯಯನ ಮಾಡಿದಂಥ ತುಕಾರಾಮ್ ದಂಪತಿಗಳಿದ್ದಾರೆ. ಅಬ್ಬಕ್ಕ ಅಂದರೆ ಒಬ್ಬ ವ್ಯಕ್ತಿ ಅಲ್ಲ ಅಂತ ಹೇಳೋದು ಇತಿಹಾಸದಲ್ಲಿ ಹೇಳ್ತಾರೆ. ಅಬ್ಬಕ್ಕ ಅಂತ ಹೇಳೋದು ಅದೊಂದು ಪಟ್ಟದ ಹೆಸರು ಅಂತ ಹೇಳ್ತಾರೆ. 13ನೇ ಶತಮಾನದಿಂದ 18ನೇ ಶತಮಾನದವರೆಗೆ 5 ಜನ ರಾಣಿ ಅಬ್ಬಕ್ಕರು ಆಗಿ ಹೋದರು ಅಂತ ನಾವು ಕೇಳ್ತೀವಿ. ನಾವು 5 ಜನ ರಾಣಿ ಅಬ್ಬಕ್ಕರು ಆಗಿ ಹೋದರು. ಇದರಲ್ಲಿ 1525ರಲ್ಲಿ ಹುಟ್ಟಿದಂಥ ಅಬ್ಬಕ್ಕ, ಯಾರ ನಾವು 500ನೇ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ, ಆಕೆ ಆಮೇಲೆ ಆ ನಂತರ ಬಂದಂಥ ಆಕೆಯ ಮಗಳು, ಅವರಿಬ್ಬರೂ ಕೂಡ ಪೋರ್ಚುಗೀಸರಿಗೆ ಬಲವಾದಂಥ ಹೊಡೆತವನ್ನು ಕೊಟ್ಟವರು. ನಮ್ಮ ಕರಾವಳಿ ಇತಿಹಾಸವನ್ನು ನೋಡಿದರೆ 2ನೇ ಶತಮಾನದಿಂದ 14ನೇ ಶತಮಾನದವರೆಗೆ ಇಲ್ಲಿ ಆಳ್ವಿಕೆ ನಡೆಸಿದವರು ಆಳುಪ ವಂಶದವರು ಅಂತ ನಾವು ಕೇಳ್ತೀವಿ. ನಾವು ತುಳುನಾಡಿನ ರಾಜರಾಗಿದ್ದರು. ಅವರು ದಕ್ಷಿಣ ಭಾರತದ ಒಂದು ಪ್ರಸಿದ್ಧ ಒಂದು ಅರಸು ಮನೆತನ ಅದು. ಅದಾದ ನಂತರ 2 ಶತಮಾನ ತುಳುನಾಡು ಇದು ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿತ್ತು. ಆ ಸಮಯದಲ್ಲಿ ತುಂಬ ಜನ, ಅಂದರೆ ತುಂಬ ಸಣ್ಣ ಸಣ್ಣ ಗುಂಪುಗಳು, ಸಾಮಂತರಾಜರು ಸುಮಾರು 16 ಗುಂಪುಗಳಿತ್ತು ಅಂತ ನಾನು ಕೇಳಿದ್ದೀನಿ. ನಾನು ಅವರಿಲ್ಲಿ ಆಳ್ವಿಕೆಯನ್ನೆಲ್ಲ ನಡೆಸ್ತಾ ಇದ್ದರು. ಇಲ್ಲಿ ಯಾವಾಗ ಪೋರ್ಚುಗೀಸರು ಕರಾವಳಿಗೆ ಬಂದರು, ಮಂಗಳೂರಿಗೆ ಬಂದರು, ಆ ಸಮಯದಲ್ಲಿ ಇಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಿದ್ದು ಚೌಟ ವಂಶಕ್ಕೆ ಸೇರಿದಂಥ ರಾಣಿ ಅಬ್ಬಕ್ಕ.
1525ರಲ್ಲಿ ಹುಟ್ಟಿದವಳು ಅವಳು. ಆದರೆ 1554ರಲ್ಲಿ ಆಕೆ ಪಟ್ಟಕ್ಕೆ ಬಂದಳು. 34 ವರ್ಷಗಳ ಕಾಲ ರಾಜ್ಯಭಾರ ನಡೆಸಿದಳು. ಆ ಸಮಯದಲ್ಲಿ ಆಕೆ ಇರಲಿಲ್ಲ. ಪೋರ್ಚುಗೀಸರು ಬಂದರು, ನಿಧಾನವಾಗಿ ವ್ಯಾಪಾರ ಪ್ರಾರಂಭ ಮಾಡಿದರು. ಬಂದರ್ನಲ್ಲಿ ತಮ್ಮ ಸ್ವಾಮ್ಯವನ್ನು ಸ್ಥಾಪಿಸಲಿಕ್ಕೆ ಪ್ರಯತ್ನ ಮಾಡಿದರು. ಅಲ್ಲಿಂದ ಹೋಗ್ತಿದ್ದಂಥ ಹಡಗುಗಳಿಗೆ, ಬರ್ತಿದ್ದಂಥ ಹಡಗುಗಳಿಗೆ ಸುಂಕ ವಿಧಿಸಲಿಕ್ಕೆ ಪ್ರಾರಂಭ ಮಾಡಿದರು. ತೆರಿಗೆ ಕೊಡಬೇಕಾಗಿತ್ತು. ರಾಣಿ ಹಬ್ಬಕ್ಕೆ ಅದನ್ನು ವಿರೋಧಿಸಿದ್ರು. ಸಾಧ್ಯನೇ ಇಲ್ಲ, ಇದು ನಮ್ಮ ನಾಡಿದು, ನಮಗೆ ಸುಂಕ ವಿಧಿಸಲಿಕ್ಕೆ ನೀವು ಯಾರು? ನೀವು ಹಬ್ಬಕ್ಕ ಸೆಡ್ತು ನಿಂತಲು. 1467ರಲ್ಲಿ ಒಂದು ದೊಡ್ಡ ಹೋರಾಟ, 1567ರಲ್ಲಿ ಒಂದು ದೊಡ್ಡ ಹೋರಾಟ ನಡೀತು ಅಂತ ಕೇಳ್ತೀನಿ. ನೇತ್ರಾವತಿ ನದಿ ದಡದಲ್ಲಿ ದೊಡ್ಡದೊಂದು ಹೋರಾಟ ನಡೀತು. ಆ ಹೋರಾಟದಲ್ಲಿ ಪೋರ್ಚುಗೀಸರು ಸೋತು ಹೋದರು ಅಂತ ಕೇಳ್ತೀನಿ. ಪೋರ್ಚುಗೀಸರು ಸೋತು ಹೋದರು. ಆದರೆ ಮತ್ತೆರಡು ವರ್ಷದಲ್ಲೇ 1570ನೇ ಇಸ್ವಿನಲ್ಲೇ ಮತ್ತು ಪೋರ್ಚುಗೀಸರು ದೊಡ್ಡ ಸೈನ್ಯ ತಂದು ಇಲ್ಲಿ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ನಮಗೆಲ್ಲ ಗೊತ್ತಿರ್ಬೋದು, ಚೌಟ ವಂಶಕ್ಕೆ ಸೇರಿದಂಥ ರಾಣಿ ಹಬ್ಬಕ್ಕ ಪುತ್ತಿಗೆ ಮತ್ತು ಉಳ್ಳಾಲ ಎರಡೂ ಕಡೆಯಿಂದ ರಾಜ್ಯಭಾರ ಮಾಡ್ತಾಯಿದ್ರು. ಹೋರಾಟ ನಡೆದಿದ್ದು ಉಳ್ಳಾಲದಲ್ಲಿ. ಆ ಸಮಯದಲ್ಲಿ 70ರಲ್ಲೂ ಹೋರಾಟ ನಡೀತು. ಆದರೆ ಆ ಹೋರಾಟದ ಸಮಯದಲ್ಲಿ ಸ್ವತಃ ಅವಳ ಗಂಡ ಬಂಗರಸ ಕಾಮರಾಜ ಅವನು ಪೋರ್ಚುಗೀಸರ ಜೊತೆ ಸೇರಿಕೊಂಡ. ಒಂದು ರೀತಿಯಲ್ಲಿ ದ್ರೋಹದ ಕೆಲಸ ಮಾಡಿದವನು. ಹೀಗಾಗಿ ರಾಣಿ ಹಬ್ಬಕ್ಕೆ ಸೋತು ಹೋದ್ಲು. ಮಂಗಳೂರು ಬಂದರು ಪೂರ್ತಿ ಪೋರ್ಚುಗೀಸರ ಕೈವಶವಾಯಿತು. ಆದರೆ ಪ್ರಯತ್ನವನ್ನು ಬಿಡಲಿಲ್ಲ ಆಕೆ. ಮತ್ತು ಪುನಃ ಶಿವಮೊಗ್ಗದಲ್ಲಿದ್ದಂಥ ಚೆನ್ನಭೈರಾದೇವಿ ಅಂದರೆ ಕೆಳದಿಯ ರಾಣಿ, ಆಕೆಯನ್ನು ಕೇರಳದ ಜಾಮೋರಿನ್ ದೊರೆಗಳು, ಬಿಜಾಪುರದ ಸುಲ್ತಾನ ಇವರೆಲ್ಲರನ್ನ ಮತ್ತೆ ಭೇಟಿ ಮಾಡಿ ಮತ್ತೊಂದು ಸೈನ್ಯ ಕಟ್ಟಿ ಹೋರಾಟ ಮಾಡುವಂಥ ಪ್ರಯತ್ನ ಮಾಡಿದರು. ಆದರೆ ಯಶಸ್ಸು ಸಿಗಲಿಲ್ಲ. ಅದಾದ ನಂತರ 1595ನೇ ಇಸ್ವಿನಲ್ಲಿ ಪಟ್ಟಕ್ಕೆ ಬಂದವಳು ಅವಳ ಮಗಳು. ಅವಳು ಕೂಡ ಪಟ್ಟದ ಹೆಸರೇ ಹಬ್ಬಕ್ಕ, ಆದ್ದರಿಂದ ಆಕೆನೂ ರಾಣಿ ಹಬ್ಬಕ್ಕನೇ. ಆ ರಾಣಿ ಹಬ್ಬಕ್ಕ ಇದ್ದಾಗ 1617ನೇ ಇಸ್ವಿನಲ್ಲಿ ದೊಡ್ಡದಾದಂಥ ಒಂದು ಯುದ್ಧ ನಡೀತಿಲ್ಲ. ಯಾಕೆ ಆ ಯುದ್ಧ ನಡೆಯಿತು? ಈ ಮಗಳಾದಂಥ ರಾಣಿ ಹಬ್ಬಕ್ಕ ಪೋರ್ಚುಗೀಸರ ಯಾವ ನಿಯಮಗಳಿಗೂ ಸೊಪ್ಪು ಹಾಕದೇನೆ ನೇರವಾಗಿ ಅರಬ್ಬರ ಜೊತೆಯಲ್ಲಿ, ಪರಿಷಾದ ಜೊತೆಯಲ್ಲಿ ಅವಳು ವ್ಯಾಪಾರ ಸಂಬಂಧ ಇಟ್ಕೊಂಡು ಅವತ್ತಿನ ಕಾಲದಲ್ಲಿ ಗೋವಾದಿಂದ ಹಿಡಿದು ಕೇರಳದವರೆಗೆ ಎಲ್ಲರ ಮೇಲೂ ಪೋರ್ಚುಗೀಸರು ಸುಂಕ ವಿಧಿಸುವಂಥ ಪ್ರಯತ್ನ ಮಾಡ್ತಿದ್ರು. ಇವಳ ತಾಯಿಯಾದಂಥ ಹಬ್ಬಕ್ಕೂ ಕೂಡ ಅದನ್ನು ಮೊದಲು ಮಾನ್ಯ ಮಾಡಿರಲಿಲ್ಲ. ಆದರೆ ಸೋತು ಹೋದಾಗ ಮತ್ತು ಪೋರ್ಚುಗೀಸರ ನಿಯಮಗಳು ಜಾರಿಯಾಗಿದ್ದು, ತೆರಿಗೆ ಕಟ್ಟಬೇಕಾಗಿತ್ತು, ಸುಂಕ ಕಟ್ಟಬೇಕಾಗಿತ್ತು. ಅದರ ಮಗಳದನ್ನು ಒಪ್ಪಲಿಲ್ಲ. ನೇರವಾಗಿ ಸಂಬಂಧ ಇಟ್ಕೊಂಡು ಮಕ್ಕಾದಿಂದ ಹೊರಟಂಥ ಒಂದು ಹಡಗನ್ನು ಪೋರ್ಚುಗೀಸರು ಒಳಗೆ ಬರಲಿಕ್ಕೆ ಬಿಡಲಿಲ್ಲ. ಈ ಕಿರಿಯ ರಾಣಿ ಹಬ್ಬಕ್ಕನಿಗೆ ಬಹಳ ಸಿಟ್ಟು ಬಂತು. ಅವರು ಮಂಗಳೂರಿನಲ್ಲಿದ್ದಂಥ ಪೋರ್ಚುಗೀಸರ ಬಂದರಿನ ಮೇಲೆ, ಪೋರ್ಚುಗೀಸರ ಶಸ್ತ್ರಾಗಾರದ ಮೇಲೆ, ಪೋರ್ಚುಗೀಸರ ಸೈನ್ಯದ ಮೇಲೆ ಇದ್ದಕ್ಕಿದ್ದಾಗ ಹಠಾತ್ ದಾಳಿ ಮಾಡಿದ್ರು. ಒಂದು ರೀತಿಯಲ್ಲಿ ಗೆರಿಲ್ಲಾ ಯುದ್ಧ ತಂತ್ರ. ಆ ಗೆರಿಲ್ಲಾ ತಂತ್ರದ ಬಗ್ಗೆ ನಾವು ಕೇಳಿದ್ದೀವಿ. ನಾವು ಶತ್ರುಗಳಿಗೆ ಯಾವ ಮುನ್ಸೂಚನೆ ಇಲ್ಲದೆ ಶತ್ರುಗಳ ಮೇಲೆ ದಾಳಿ ಎಸಗುವಂಥದ್ದು, ಶತ್ರು ಕಣ್ಣು ಬಿಡುವ ಮೊದಲೇ ವಾಪಸ್ ಆಗುವಂಥದ್ದು, ಅಷ್ಟರೊಳಗೆ ಶತ್ರುಗೆ ಬಲವಾದಂಥ ಹೊಡೆತ ಕೊಡೋದು. ಅದರಲ್ಲಿ ಸುಮಾರು 200 ಜನ ಪೋರ್ಚುಗೀಸ್ ಸೈನಿಕರು ಸತ್ತು ಹೋದರು. ಪೋರ್ಚುಗೀಸರು ಪಲಾಯನ ಮಾಡಿದರು ಅಂತ ಕೇಳ್ತಾ ಇದ್ದೀವಿ ನಾವು. 1617ರಲ್ಲಿ ಆ ಯುದ್ಧ ನಡೀತು ಅಂತ ನಾವು ಕೇಳ್ತೀವಿ ನಾವು. ಮತ್ತು ಪೋರ್ಚುಗೀಸರು ಬಂದರು. ಪೋರ್ಚುಗೀಸರಿಗೆ ಇದನ್ನು ಸಹಿಸಲಿಕ್ಕಾಗಲಿಲ್ಲ. ಈ ಅಪಮಾನದ ಅದರ ಸೇಡನ್ನು ತೀರಿಸಬೇಕನ್ನೋ ಉದ್ದೇಶದಿಂದ ಅದರ ಮುಂದಿನ ವರ್ಷವೇ ಅವರು ಗೋವಾದಿಂದ, ಯಾಕಂದರೆ ಗೋವಾದಲ್ಲಿ ಅವರದೇ ಸಾಮ್ರಾಜ್ಯ ಇತ್ತು, 7 ನೌಕೆಗಳಲ್ಲಿ 3000 ಜನ ಸೈನಿಕರು ಬಂದರು. 7 ನೌಕೆಗಳಲ್ಲಿ ಬಂದರು ಅವರು. ಉಳ್ಳಾಲದಲ್ಲಿ ಅವರು ಲಂಗರ ಹಾಕಿದರು. ಈ ಸುದ್ದಿ ರಾಣಿ ಹಬ್ಬಕ್ಕನಿಗೆ ಗೊತ್ತಾಯಿತು. ದೊಡ್ಡ ಸೈನ್ಯ, ಆಧುನಿಕ ಶಸ್ತ್ರಾಸ್ತ್ರ ಆಕೆ ಅಂದರೆ ಪೋರ್ಚುಗೀಸರ ಬಳಿ ಇದೆ. ಎದುರಿಸೋದು ಯಾಕೆ? ಆಕೆ ಧೈರ್ಯಗೊಂದಿಲ್ಲ. ಹಬ್ಬಕ್ಕನ ಯುದ್ಧ ಕೌಶಲ ಅದು ಬೆಳಕಿಗೆ ಬಂದಿದ್ದು ಈ ಯುದ್ಧದಿಂದ. ಎಂಥ ತಂತ್ರ ಹೂಡಿದ್ಲು. ಇಲ್ಲಿದ್ದಂಥ ಎಲ್ಲರನ್ನು ಒಟ್ಟಿಗೆ ಸೇರಿಸಿದ್ಲು. ರಾಣಿ ಹಬ್ಬಕ್ಕ ಹೇಳಿದ್ಲು, ಒಂದು ದೊಡ್ಡ ಧ್ಯೇಯ ಕಣ್ಮುಂದೆ ಇದ್ದಾಗ ನಮ್ಮ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳನ್ನ ಪಕ್ಕಕ್ಕಿಡಬೇಕು ನಾವಿಲ್ಲಿ. ಇಲ್ಲಿದ್ದಂಥ ಬಿಲ್ಲವರು, ಇಲ್ಲಿದ್ದಂಥ ಜೈನರು, ಇಲ್ಲಿದ್ದಂಥ ಮಗುವೀರರು, ಇಲ್ಲಿದ್ದಂಥ ಒಂದಷ್ಟು ಮಾಪಿಳ್ಳೆಗಳು ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಒಂದು ತಂತ್ರವನ್ನು ಹೂಡಿದ್ಲು. ರಾತ್ರಿ ಹೊತ್ತಿನಲ್ಲಿ
10 ದೋಣಿಗಳಲ್ಲಿ ಇವರೆಲ್ಲರೂ ಕೂಡ ಆ ನೌಕೆ ಹತ್ರ ಹೋದರು. ಆ ತೆಂಗಿನ ಒಣಗಿದ ಆ ತೆಂಗಿನ ಇದರಿಂದ ಸೂಡಿಯನ್ನು ತಯಾರು ಮಾಡಿದರು. ಅದಕ್ಕೆ ತೆಂಗಿನ ಒಣಗರಿಕೆಯಿಂದ ಸೂಡಿಗಳನ್ನು ತಯಾರು ಮಾಡಿದರು. ಶತ್ರುಗಳಿಗೆ ಗೊತ್ತಾಗದ ಹಾಗೆ ರಾತ್ರಿ ಹೊತ್ತಿನಲ್ಲಿ, ಮಧ್ಯರಾತ್ರಿ ಹೊತ್ತಿನಲ್ಲಿ ಇವರೆಲ್ಲರೂ ಕೂಡ ಆ ದೋಣಿಗಳೆಲ್ಲ ಅಲ್ಲಿಗೆ ಹೋದ್ರಲ್ಲಿ. ಆ ನೌಕೆ ಒಳಗಡೆ ಬೆಂಕಿಯ ಸೂಡಿಗಳನ್ನು ಹಾಕಿದರು. ಇದನ್ನು ಅಗ್ನಿಬಾಣ ಅಂತ ಚರಿತ್ರೆಯಲ್ಲಿ ಬರೆದಿದ್ದಾರೆ. ಅದು ಯಾವ ರೀತಿ ಅದನ್ನು ಹೆಸರು ಯಾರಿಗೂ ಗೊತ್ತಿಲ್ಲ. ನಾವು ತೆಂಗಿನ ಸೂಡಿಗಳನ್ನು ನೋಡಿದ್ವಿ ನಾವು, ಆದರೆ ಅದನ್ನು ನೌಕೆ ಒಳಗೆ ಎಸಿಬೇಕಲ್ಲ. 7 ನೌಕೆಗಳು ಸುಟ್ಟು ಬೂದಿಯಾದವು. 100 ಅಲ್ಲ 1000 ಸೈನಿಕರು ಸುಟ್ಟು ಬೂದಿಯಾದರು. ಇದು ಎಂಥ ದೊಡ್ಡ ಒಂದು ಯುದ್ಧ ಅದು. ಪೋರ್ಚುಗೀಸರಿಗೆ ಬೇರೆ ವಿಧಿಯೇ ಇರಲಿಲ್ಲ. ಅಳುದಳದಂಥ ಪೋರ್ಚುಗೀಸ್ ಸೈನಿಕರು ಪಲಾಯನ ಮಾಡಿದರು. ನಮ್ಮ ಚರಿತ್ರೆಯಲ್ಲಿ ಎಂಥ ಒಂದು ದೊಡ್ಡ ಯುದ್ಧ ಇದು. ಆದರೆ ನಮ್ಮ ಚರಿತ್ರೆಯಲ್ಲಿ ಅದಕ್ಕೆ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಹೇಳೋದು ನಮ್ಮ ದುರ್ದೈವ ಅಂತ ಹೇಳ್ತಾ ಇದ್ದೀನಿ ನಾನು. ಅಂದರೆ ಅಬ್ಬಕ್ಕ ರಾಣಿ ಆ ತೋರಿಸಿದಂಥ ರಣಕೌಶಲ ಇದೆಯಲ್ಲ, ಆ ತಂತ್ರ ಇದೆಯಲ್ಲ, 7 ನೌಕೆಗಳು ಸಂಪೂರ್ಣವಾಗಿ ಸುಟ್ಟು ಹೋದವು. ಇದನ್ನು ನಾವು ಚರಿತ್ರೆಯಲ್ಲಿ ನೋಡುವಂಥದ್ದು ನಾವು. ಸೊ ಈ ರೀತಿಯ ಒಂದು ದೊಡ್ಡ ಯುದ್ಧವನ್ನು ಮಾಡಿದವಳು ರಾಣಿ ಅಬ್ಬಕ್ಕ. ಈ ರಾಣಿ ಅಬ್ಬಕ್ಕನ ಕೀರ್ತಿ ಯುರೋಪ್ನಲ್ಲೆಲ್ಲ ಹರಡುತ್ತೆ. ಆಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಪೋರ್ಚುಗೀಸ್ ಸೈನ್ಯವನ್ನು ಮಣಿಸಿದವಳು ಯಾರಿವಳು? ಆಕೆಯನ್ನು ನೋಡಬೇಕಂತ ಅನೇಕ ವಿದೇಶಿಯರು ಬಂದರು ಇಲ್ಲಿಗೆ. ಆಕೆಯನ್ನೇ ನೋಡಬೇಕಂತ ಹೇಳೋದಕ್ಕೆ ಇಟಲಿಯಿಂದ ಒಬ್ಬ ವಿದೇಶಿಗ, ಅವನ ಹೆಸರು ಪಿಯೆಟ್ರೋ ಡೆಲ್ಲೋ ವೆಲ್ಲೋ ಅಂತ ನಾನು ಕೇಳಿದ್ದೀನಿ ನಾನು. ಅವನು ಭಾರತಕ್ಕೆ ಬಂದ, ಕರಾವಳಿಗೆ ಬಂದ. ಕರಾವಳಿಗೆ ಬಂದು ಉಳ್ಳಾಲಕ್ಕೆ ಬಂದ ರಾಣಿ ಅಬ್ಬಕ್ಕನನ್ನು ನೋಡಬೇಕಂತ. ಆಗ ಹೇಳಿದರು ರಾಣಿ ಅಬ್ಬಕ್ಕ ಉಳ್ಳಾಲದಲ್ಲಿಲ್ಲ, ಅವಳು ಮಳೆಯಲ್ಲಿದ್ದಾಳೆ ಅಥವಾ ಮಳಲಿಗೆ ಹೋಗಿದ್ದಾಳೆ ಅಂತ ಹೇಳಿದರು. ಅಲ್ಲಿಗೆ ಹೋದವನು. ಅಲ್ಲಿಗೆ ಹೋದರೆ ರಾಣಿ ಅಬ್ಬಕ್ಕ ಅಲ್ಲೂ ಇರಲಿಲ್ಲ. ರಾಣಿ ಅಬ್ಬಕ್ಕ ಎಲ್ಲಿದ್ದಾಳಾಗಿದೆ ರಾಣಿ ಅಬ್ಬಕ್ಕ? ಅವಳು ನೀರಾವರಿ ಕಾರ್ಯಕ್ಕೋಸ್ಕರ ಅಲ್ಲೆಲ್ಲೋ ಹೋಗಿದ್ದಾರೆ, ಸಂಜೆ ಹೊತ್ತಿಗೆ ವಾಪಸ್ ಬರ್ತಾರೆ ಅಂತ ಅವನು ಕೇಳ್ದ. ಅವನು ಕಾಯ್ತಾ ನಿಂತಿದ್ದ. ಅಬ್ಬಕ್ಕನನ್ನು ನೋಡಿದವನು, ಅವನಿಗೆ ಆಶ್ಚರ್ಯ ಆಯಿತು. ಆಕೆಯನ್ನು ರಾಣಿ ಅಂತ ಗುರುತಿಸ್ಲಿಕ್ಕೆ ಅವನಿಂದ ಸಾಧ್ಯ ಆಗಲೇ ಇಲ್ಲ ಅವನಿಗೆ. ಯಾಕಂದರೆ ಕಾಲಿನಲ್ಲಿ ಚಪ್ಪಲಿ ಇಲ್ಲ, ತಲೆ ಕಿರೀಟಿ ಇಲ್ಲ, ಮೈ ಬಣ್ಣ ನೋಡಿದರೆ ಒಂದು ಕಪ್ಪು ಬಣ್ಣದ ಒಂದು ಸಾಮಾನ್ಯ ಹೆಂಗಸವಳು. ಆದರೆ ಇಂಥ ಒಂದು ಅಪ್ರತಿಮ ಸಾಹಸಿ ಪರಾಕ್ರಮಿ ನೋಡಿದಾಗ ಗೊತ್ತೇ ಆಗ್ತಿರಲಿಲ್ಲ. ಅವನದನ್ನು ದಾಖಲೆ ಮಾಡಿ ಬರೆದಿದ್ದಾನೆ. ಈಕೆಯಲ್ಲಿ ಇಂಥ ಒಂದು ತೇಜಸ್ಸಿದೆ. ತೇಜಸ್ ಅಂದರೆ ಇಂಥ ಒಂದು ಚೈತನ್ಯ ಇದೆ, ಶಕ್ತಿ ಇದೆ ಅಂತ ಹೇಳಿದು ಹೊರನೋಟಕ್ಕಂತೂ ಕಾಣಿಸ್ತಾನೇ ಇರಲಿಲ್ಲ ಅಂತ ಬರೆದಿದ್ದಾನೆ. ಸೊ ಈ ರೀತಿಯ ಅಬ್ಬಕ್ಕ ಸಾಮಾನ್ಯರ ಜೊತೆ ಒಂದಾಗಿ ಕೆಲಸ ಮಾಡ್ತಾಯಿದ್ದ. ಅಬ್ಬಕ್ಕನ ಆಡಳಿತ ವೈಖರಿ ಬಗ್ಗೆ ಆತ ದಾಖಲೆ ಮಾಡಿದ್ದಾನೆ. ಯಾವ ರೀತಿ ಆಡಳಿತ ನಡೆಸ್ತಿದ್ಲು? ಜನರಿಗೆಲ್ಲ ಅಚ್ಚುಮೆಚ್ಚಿನ ರಾಣಿಯಾಗಿದ್ಲು. ಕಾಮಗಾರಿಯಲ್ಲಿ ಜನರ ಜೊತೆ ಸೇರ್ಕೊಳ್ತಾ ಇದ್ಲು. ಆಕೆಗೆ ಬಿಡುವಂತ ಹೇಳೋದು ಇರಲೇ ಇಲ್ಲ. ಇಡೀ ದಿನ ಅದಕ್ಕೋಸ್ಕರ ರಾಜ್ಯಭಾರದಲ್ಲೇ ಆಕೆ ಮುಳುಗಿದ್ಲು. ವಾಸ್ತವವಾಗಿ ಅವಳ ಗಂಡ ಅವಳಿಗೆ ಮೋಸ ಮಾಡಿದ್ದವಳು. ಹಾಗೆ ತನ್ನ ತಾಯಿಗೆ ಆಕೆಯ ಗಂಡ ಮೋಸ ಮಾಡಿದ್ದ, ತಂದೆ ಮೋಸ ಮಾಡಿದ್ದ. ಹಾಗೆ ಇವಳಿಗೆ ಕೂಡ ಇವಳ ಗಂಡ, ಅವನು ಕೂಡ ಬಂಗರಸನೇ. ಅವನು ಬಂಗರಸ ನರಸಿಂಹ ಲಕ್ಷ್ಮಪ್ಪ, ಅವನು ಕೂಡ ಮೋಸ ಮಾಡಿದ್ದ. ಅವನು ಕೂಡ 2ನೇ ಮದುವೆಯನ್ನು ಮಾಡಿಕೊಂಡ. ಯುದ್ಧದಲ್ಲಿ ಪೋರ್ಚುಗೀಸರ ಜೊತೆ ಸೇರಿಕೊಂಡಿದ್ದವನು. ಆದರೂ ಕೂಡ ಇವಳು ಎದೆಗೊಳ್ಳಲಿಲ್ಲ, ಅದರಿಂದ ವಿಚಲಿತಲಾಗಲಿಲ್ಲ. ಇವಳು ಯುದ್ಧವನ್ನೂ ಮಾಡಿದ್ಲು, ರಾಜ್ಯಭಾರವನ್ನೂ ನಡೆಸಿದ್ಲು ಅವಳು. ಅಷ್ಟು ಮಾತ್ರ ಅಲ್ಲ, ಸಾಮರಸ್ಯಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ಳು. ವಾಸ್ತವವಾಗಿ ಆಕೆ ಜೈನ ಪರಂಪರೆಗೆ ಸೇರಿದವಳು. ಆದರೆ ಆಕೆ ಆರಾಧ್ಯ ದೈವ ಉಳ್ಳಾಲದ ಸೋಮೇಶ್ವರ. ಅವಳು ಯುದ್ಧ ಮಾಡಬೇಕಾದ್ರೆ ಗರ್ಜನೆ ಕೂಡ ಜೈ ಸೋಮನಾಥ ಗರ್ಜನೆ, ಅದು ವೀರ ಗರ್ಜನೆ ಆಗಿತ್ತು. ಜೈ ಸೋಮನಾಥ ಜೈ ಸೋಮನಾಥ. ಆ ಯುದ್ಧದ ಒಂದು ಗರ್ಜನೆ ಯಾವುದು ಅಂತ ಕೇಳಿದರೆ ಜೈ ಸೋಮನಾಥ ಗರ್ಜನೆ. ಇದು ಅನೇಕ ಜೈನರನ್ನು ಮತ್ತು ಶೂದ್ರರನ್ನು ಸೇರಿಸಿ ಮದುವೆ ಮಾಡಿಸಿದ್ಲು ಅಂತ ಇತಿಹಾಸದಲ್ಲಿ ನೋಡ್ತೀವಿ ನಾವು. ಆ ರೀತಿ ಸಾಮರಸ್ಯಕ್ಕೊಂದು ದೊಡ್ಡ ನಾಂದಿಯನ್ನು ಹಾಕಿದ್ಲು. ರಾಜ್ಯಭಾರ ಮಾಡ್ತಿರಬೇಕಾದ್ರೆ ಬ್ರಾಹ್ಮಣರು ಮತ್ತು ಲಿಂಗಾಯತರ ಮಧ್ಯೆ ಯಾವುದೋ ಕಾರಣಕ್ಕೆ ಮನಸ್ತಾಪಗಳು ಬಂದಾಗ ಒಟ್ಟಿಗೆ ಸೇರಿಸಿ ಅದನ್ನು ನಿವಾರಿಸುವಂಥ ಪ್ರಯತ್ನವನ್ನು ಮಾಡಿದ್ಲು. ಸಾಮರಸ್ಯಕ್ಕೆ ತುಂಬ ಪ್ರಯತ್ನ ಮಾಡಿದ್ಲು. ಯಾವಾಗಲೂ ಒಂದು ಮಾತನ್ನು ಹೇಳ್ತರು, ನಾವು ಒಟ್ಟಾಗಿದ್ದಾಗ ಏನನ್ನು ಬೇಕಾದರೂ ಸಾಧಿಸ್ಬೋದು. ನಾವು ಒಟ್ಟಾಗಿದ್ದಾಗ ಯಾರನ್ನು ಬೇಕಾದರೂ ನಾವು ಎದುರಿಸ್ಬೋದು. ಅದಕ್ಕೆ ಇಲ್ಲಿದ್ದಂಥ ಬಿಲ್ಲವರು, ಇಲ್ಲಿದ್ದಂಥ ಮಗುವೀರರು, ಇಲ್ಲಿದ್ದಂಥ ಮಾಪಿಳ್ಳೆಗಳು ಎಲ್ಲರನ್ನ ಒಟ್ಟಿಗೆ ಸೇರಿಸ್ಕೊಂಡು ಮುಂದಕ್ಕೆ ತಗೊಂಡು ಹೋಗುವಂಥ ಪ್ರಯತ್ನವನ್ನು ಆಕೆ ಮಾಡಿದ್ಲು ಅಂತ ನಾವು ಇತಿಹಾಸದಲ್ಲಿ ನೋಡ್ತೀವಿ ನಾವು. ಹೀಗೆ ರಾಣಿ ಅಬ್ಬಕ್ಕ ಬರೇ ಹೋರಾಟಗಾರ್ತಿ ಮಾತ್ರ ಅಲ್ಲ, ಒಳ್ಳೆಯ ಒಂದು ಆಡಳಿತವನ್ನು ಕೊಟ್ಟವಳು, ಒಳ್ಳೆಯ ಒಂದು ಸಾಮರಸ್ಯಕ್ಕೆ
ಪ್ರಯತ್ನವನ್ನು ಮಾಡಿದವಳು. ಒಂದು ರೀತಿಯಲ್ಲಿ ನೋಡಿದರೆ ಸಮಾಜ ಸುಧಾರಕಿ ಅಂತಲೂ ಕೂಡ ಆಕೆ ಬಗ್ಗೆ ಹೇಳ್ಬೋದು. ಇಷ್ಟು ಒಂದು ದೊಡ್ಡ ವ್ಯಕ್ತಿತ್ವದ, ಒಂದು ಮಹಾನ್ ವ್ಯಕ್ತಿತ್ವದ ಅಬ್ಬಕ್ಕ ರಾಣಿಯ ಹೆಸರು ಇವತ್ತು ಚರಿತ್ರೆ ಪುಟಗಳಲ್ಲಿಲ್ಲ. ಯಾವುದನ್ನು ನಾವು ಓದ್ತಾ ಇದ್ದೀವಿ ಆ ಚರಿತ್ರೆಯಲ್ಲಿಲ್ಲ. ನಾನಂತೂ ಪ್ರಾಥಮಿಕ ಇದು ಶಾಲೆಯಲ್ಲಿದ್ದಾಗ ಶಾಲೆಯಲ್ಲಿ ಆ ಪಾಠವನ್ನು ಓದಿದ್ದು ನೆನಪಿದೆ ನನಗೆ. ಆದರೆ ಇವತ್ತು ಪಠ್ಯಪುಸ್ತಕದಲ್ಲಿ ಇಲ್ಲ ಅಂತ ನನಗೆ ಇವತ್ತು ಗೊತ್ತಾಯ್ತು. ನನಗೆ ಇವತ್ತು ಆ ವಂಶಕ್ಕೆ ಸೇರಿದಂಥ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ವೇದಿಕೆಯಲ್ಲಿ ಇರೋದು ಈ ಕಾರ್ಯಕ್ರಮಕ್ಕೊಂದು ಮೆರುಗನ್ನು ಕೊಟ್ಟಿದೆ ಅಂತ ನಾನು ಭಾವಿಸಿದ್ದೆ. ನಾನು ಅಬ್ಬಕ್ಕಂತ ಹೇಳಿದಾಗ ನೆನಪಾಗೋದು ಆಕೆ ಹೋರಾಟನೇ. ಅಬ್ಬಕ್ಕಂತ ನೆನಪಾಗೋದು ಪೋರ್ಚುಗೀಸರಿಗೆ ಆಕೆ ಕೊಟ್ಟಂಥ ಹೊಡೆತ. ಅದು ಅಬ್ಬಕ್ಕಂದ್ರೆ ನೆನಪಾಕೋದು ಆಕೆ ರಣಕೌಶಲ. ಸೊ ಈ ರೀತಿ ಅಬ್ಬಕ್ಕನ ನಾಡಿನವರು ನಾವು. ಸೊ ಇವತ್ತಿನ ನಮ್ಮ ಪೀಳಿಗೆಗೆ ಅಬ್ಬಕ್ಕನ ಆ ಹೋರಾಟದ ಕತೆ, ಅಬ್ಬಕ್ಕನ ಜೀವನದ ಪರಿಚಯ ಆಗಬೇಕಲ್ಲ. ನಮ್ಮ ಕರಾವಳಿ ಜನತೆಗೆ ಗೊತ್ತಿಲ್ಲ, ಇನ್ನು ಕರ್ನಾಟಕದವರಿಗೆ ಹೇಗೆ ಗೊತ್ತಿರೋದು, ಇನ್ನು ದೇಶಕ್ಕೆ ಗೊತ್ತಾಗೋದು ಹೇಗೆ? ಕಳೆದ ವರ್ಷ ಈ ಕಾರ್ಯಕ್ರಮ ಮಾಡಬೇಕು ಅಂತ ನಿಶ್ಚಯ ಮಾಡಿದಾಗ ಆ ಅಖಿಲ ಭಾರತೀಯ ಪ್ರಸಭಾ ಬೈಠಕ್ನಲ್ಲಿ ತುಂಬ ಜನ ಕರ್ನಾಟಕದವರಿದ್ದರು. ಆದರೆ ಕರ್ನಾಟಕದವರಿಗೆ ಕೂಡ ತುಂಬ ಜನರಿಗೆ ಅಬ್ಬಕ್ಕ ಕರ್ನಾಟಕದವರು, ಮಂಗಳೂರಿನವರು ಅಂತ ಗೊತ್ತಿರಲಿಲ್ಲ. ಕೆಲವರು ಕೇರಳದವರಂತಲೇ ಅಂದ್ಕೊಂಡಿದ್ರು. ಅಂಥ ಸ್ಥಿತಿ ಇತ್ತು. ಅಂದರೆ ಅಬ್ಬಕ್ಕ ಇವತ್ತಿಗೂ ನಮ್ಗೆ ಅಪರಿಚಿತಲಾಗಿದ್ದಾಳೆ. ಇತಿಹಾಸದಲ್ಲಿ ಆಕೆಗೆ ಸಿಕ್ಕಬೇಕಾದಂಥ ಸ್ಥಾನ ಸಿಕ್ಕಿಲ್ಲ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ನೋಡಿದಾಗ ಕೆಲವರಿಗೆ ಆ ಹೆಸರುಗಳು ಆ ಸ್ಥಾನ ಮೀಸಲಾಗಿಬಿಟ್ಟಿದೆ. ಎಷ್ಟು ಜನ ಪ್ರಾಣ ಕೊಟ್ಟರು. ನಾನು ಪ್ರಾರಂಭದಲ್ಲಿ ಹೇಳಿದೆ, ನಾನು ಸಾಯ್ಲಿಕ್ಕೆ ನಮ್ಮ ದೇಶದ ತರುಣರು ಹೆದರಲಿಲ್ಲ. 3,000ಕ್ಕೂ ಹೆಚ್ಚು ಜನ ಪ್ರಾಣ ಕೊಟ್ಟರು. ಚರಿತ್ರೆಯಲ್ಲಿ ಅವರ ಹೆಸರುಗಳು ಉಲ್ಲೇಖನೇ ಇಲ್ಲ. ಇತ್ತೀಚೆಗೆ ನಮ್ಮ ಮಿತ್ರರೊಬ್ಬರು ಅಂಡಮಾನಿಗೆ ಹೋಗಿದ್ದರು. ಅಂಡಮಾನಲ್ಲಿ ಏನು ಸೆಲ್ಯುಲರ್ ಜೈಲಿದೆ, ಆ ಜೈಲನ್ನು ನೋಡಿದಾಗ ಎಷ್ಟು ಜನ ಕೈದಿಗಳಿದ್ದರಲ್ಲಿ. ಕೆಲವರು ಆ ನರಕ ಯಾತನೆ ಅನುಭವಿಸಿ ಅಲ್ಲೇ ಪ್ರಾಣ ಕೊಟ್ಟರಲ್ಲ. ಅಲ್ಲಿ ಅವರ ಹೆಸರುಗಳು ಅಲ್ಲಂತೂ ಗೋಡೆಗಳ ಮೇಲಿದೆ, ಅಲ್ಲಿ ಫಲಕಗಳಲ್ಲಿ ಇದೆ ಅಲ್ಲಿ. ಆದರೆ ಚರಿತ್ರೆ ಅಂದರೆ ನಾನು ಹೇಳ್ತಾ ಇರೋದು ಪಠ್ಯಪುಸ್ತಕದಲ್ಲಿ ಎಲ್ಲೂ ಅವರ ಹೆಸರುಗಳಿಲ್ಲ. ಅಲ್ಲಿ ಎಲ್ಲೂ ಅವರ ಹೆಸರುಗಳಿಲ್ಲ. ಅಲ್ಲಿ ನಮ್ಮ ಮಕ್ಕಳಿಗೆ ಈ ಹೋರಾಟದ, ನಮ್ಮ ಮಕ್ಕಳಿಗೆ ಈ ಬಲಿದಾನದ ಕಥೆಯನ್ನು ಹೇಳಿದರೆ ಪ್ರಾಯಶಃ ಅವರಲ್ಲೂ ಈ ಭಾವ ಜಾಗೃತ ಆಗುತ್ತೆ. ಇವತ್ತು ಈ ದೇಶಕ್ಕೆ ಎಷ್ಟು ಸವಾಲುಗಳಿದೆ, ಸಮಾಜದ ಒಳಗೆ ಕೂಡ ಯಾವ ರೀತಿ ಎಷ್ಟು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಅದನ್ನು ಎದುರಿಸಲಿಕ್ಕೆ ಬೇಕಾದಂಥ ಒಂದು ಏನು ಆ ಗುಣಗಳು ಬೇಕಾಗಿದೆ, ಒಂದು ಕ್ಷಾತ್ರಭಾವ ಬೇಕಾಗಿದೆ. ಆ ಕ್ಷಾತ್ರಭಾವ ಬೇಕಾದರೆ ಈ ರೀತಿಯ ಒಂದು ಬಲಿದಾನಿಗಳ, ಈ ರೀತಿಯ ಹೋರಾಟ ಮಾಡಿದವರ ಅವರ ಜೀವನ ಚರಿತ್ರೆಗಳನ್ನು ನಾವು ಮಕ್ಕಳಿಗೆ ತಿಳಿಸಿ ಹೇಳಬೇಕಾಗಿದೆ. ಸೊ ಆ ರೀತಿ ಒಂದು ಪ್ರಯತ್ನವನ್ನು ಅಬ್ಬಕ್ಕ 500ನೇ ಸಂದರ್ಭದಲ್ಲಿ ಒಂದು ದೊಡ್ಡ ಪ್ರಯತ್ನ ಆಗಿದೆ. ತುಂಬ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಎಷ್ಟು ಆನಂದ ಆಯಿತು ಅಂದರೆ, ಮೊನ್ನೆ ಮಧ್ಯಪ್ರದೇಶದಲ್ಲಿ ನಡೆದಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಾನು ಯೂಟ್ಯೂಬ್ನಲ್ಲಿ ನೋಡಿದೆ. ವೀರ ವನಿತೆಯರು ಅಂತ ಒಂದು ಕಾರ್ಯಕ್ರಮ, ಅದು ನಾರಿ ಶಕ್ತಿ ಸಂಬಂಧಿತ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಮುಖ್ಯ ಭಾಷಣಕಾರ್ತಿ ಆಕೆೊಬ್ಬರು ರಾಜಕಾರಣಿ. ಆ ಭಾಷಣಕಾರ್ತಿ ಮಾತಾಡ್ತಾ ದಕ್ಷಿಣ ಭಾಗದಲ್ಲಿ ಕರ್ನಾಟಕದ ಅಬ್ಬಕ್ಕ ಅಂತ ನಾನು ಆಕೆ ಯೂಟ್ಯೂಬ್ನಲ್ಲಿ ಹೇಳಿದ್ದನ್ನು ನೋಡಿದಾಗ ನಂಗೆ ತುಂಬ ಆನಂದ ಆಯಿತು ನನಗೆ. ಯಾಕಂದರೆ ಕಳೆದ ವರ್ಷದವರೆಗೆ ಉತ್ತರ ಭಾರತದವರಿಗೆ ಅಬ್ಬಕ್ಕನ ಹೆಸರು ಗೊತ್ತಿರಲಿಲ್ಲ ಅವರಿಗೆ. ಪ್ರಾಯಶಃ ನಮ್ಮ ಕಾರ್ಯಕ್ರಮದ ಕಾರಣದಿಂದಾಗಿ ದೇಶದಲ್ಲಿ ತುಂಬ ಜನರಿಗೆ ಈ ಹೆಸರು ಗೊತ್ತಾಗಿದೆ ಇವತ್ತು. ಹೀಗಾಗಿ ಆ ಹೆಸರನ್ನು ಉಚ್ಚರಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು. ಸೊ ಇವತ್ತು ಈ ಕಾರ್ಯಕ್ರಮ ಆಗಿದೆ. ಇಲ್ಲಿ ಅಬ್ಬಕ್ಕನ ಕರ್ಮಭೂಮಿನಲ್ಲೇ ಈ ಕಾರ್ಯಕ್ರಮ ಆಗಿದೆ. ಅದರ ಜೊತೆಯಲ್ಲಿ ಇಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆಗಿದೆ. ಒಳ್ಳೊಳ್ಳೆ ಲೇಖನಗಳು ಅದರಲ್ಲಿದೆ. ನಮ್ಮ ಮುಂದಿನ ಪೀಳಿಗೆಗೆ ಅಬ್ಬಕ್ಕನ ಪರಿಚಯ ಆಗಬೇಕು. ಅಷ್ಟು ಮಾತ್ರ ಅಲ್ಲ, ಪಠ್ಯಪುಸ್ತಕದಲ್ಲಿ ಹೆಸರು ಬರಬೇಕು. ಅಷ್ಟೇ ಆದರೂ ಸಾಲದು, ಮಕ್ಕಳಲ್ಲಿ ಆ ಗುಣಗಳು ಮೈಗೂಡಬೇಕು. ಅದಕ್ಕೆ ನಾನು ಇಲ್ಲಿರುವಂಥ ಎಲ್ಲರಲ್ಲಿ ಕೇಳ್ತಾ ಇದ್ದೀನಿ, ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ ಆಯಿತು ಅಂತ ನಾವು ಅಂದ್ಕೊಳ್ಬಾರ್ದು. ಈ 500ನೇ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮ ಇದು. ಆದರೆ ಪ್ರಾರಂಭದಲ್ಲೇ ತಿಳಿಸಿದರು, ಇಲ್ಲಿಂದ ಪ್ರಾರಂಭ ಅಂತ. ಇದು 500ನೇ ಜನ್ಮ ಜಯಂತಿ ಮುಕ್ತಾಯ ಆಗಿರ್ಬೋದು, ಆದರೆ ಅಬ್ಬಕ್ಕನ ಪರಿಚಯದ ಕಾರ್ಯಕ್ರಮ, ಅಬ್ಬಕ್ಕನ ಹೋರಾಟದ ಕಥೆಗಳು ಅದು ನಿರಂತರವಾಗಿ ನಡ್ಕೊಂಡು ಹೋಗಬೇಕು. ನಮ್ಮ ಮುಂದಿನ ಪೀಳಿಗೆ ಆಗಬೇಕು, ಅದರ ಪರಿಚಯ ಆಗಬೇಕದು. ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕೇವಲ ಕರಾವಳಿಯಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಎಲ್ಲ ಕಡೆಗಳಲ್ಲಿ ಆಗಬೇಕು. ಆ ದೃಷ್ಟಿಯಿಂದ ನಾವಿಲ್ಲಿರೋರೆಲ್ಲರೂ ಕೂಡ
ಆಕೆಯ ಬಗ್ಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಶಾಲೆಗಳಲ್ಲಿ, ಕಾರ್ಯಕ್ರಮಗಳಲ್ಲಿ, ನಾಟ್ಯಗಳಲ್ಲಿ, ನಮ್ಮ ನಾಟಕಗಳಲ್ಲಿ, ನೃತ್ಯದಲ್ಲಿ ಅಬ್ಬಕ್ಕನ ಬಗ್ಗೆ ಅಂದರೆ ಯಾವ್ಯಾವ ಮಾಧ್ಯಮಗಳ ಮೂಲಕ ನಾವು ತಿಳಿಸ್ಬೋದು ಆ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದವರ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ನನ್ನ ಮಾತುಗಳನ್ನು ನಾನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಬ್ಬಕ್ಕನ 500ನೇ ಜಯಂತಿಯ ಈ ಸಂದರ್ಭದಲ್ಲಿ ಅಬ್ಬಕ್ಕನ ಪರಿಚಯ ದೇಶದಾದ್ಯಂತ ಇರಬೇಕೆನ್ನುವ ಪರಿಕಲ್ಪನೆಯ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಚರಿತ್ರೆಯ ಪುಟಗಳನ್ನು ತಿರುವಿದಾಗ ಕೆಲವು ಹೆಸರುಗಳು ಕಾಣಸಿಗುತ್ತದೆ. ಕಾಣದ ಕೈಗಳು, ಮರೆಯಾದ ಹೆಸರುಗಳು ಎಷ್ಟೋ ಇವೆ. ಚರಿತ್ರೆಯ ಪುಟಗಳ ತಿರುವಿಕೆ ಮತ್ತೆ ಆಗಬೇಕು. ಬೆಳಕಿಗೆ ಬಾರದವರು ಬೆಳಕಿಗೆ ಬರಬೇಕು. ನಮ್ಮ ಎಲ್ಲ ಮಕ್ಕಳಿಗೂ ಎಲ್ಲರ ತ್ಯಾಗ ಬಲಿದಾನದ ಪರಿಚಯ ಆಗಬೇಕು ಎನ್ನುವಂತಹ ಮಾತುಗಳನ್ನಾಡಿದಂತಹ ಸುಧೀರ್ಜಿ ಅವರಿಗೆ ವಂದನೆಗಳು. ಮಾತಿಗಿಂತ ಕೃತಿ ಮೇಲು. ಸಾಧಕರು ಮಾತನಾಡುವುದಿಲ್ಲ, ಬದಲಾಗಿ ಅವರ ಕಾರ್ಯಗಳು ಸಾಧನೆಯಾಗಿ ಮಾತನಾಡುತ್ತದೆ. ಎಲೆಮರೆಯ ಕಾಯಿಯಂತೆ ಅವಿರತವಾಗಿ ಸ್ಥಳೀಯ ಇತಿಹಾಸವನ್ನು ಅಧ್ಯಯನ ಮಾಡಿ ಜನತೆಗೆ ಚರಿತ್ರೆಯ ಹೊಸ ಪುಟಗಳನ್ನು ತೆರೆದಿಟ್ಟಂತಹ ಡಾಕ್ಟರ್ ತುಕಾರಾಮ್ ಪೂಜಾರಿ, ಸಂಸ್ಥಾಪಕರು ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ, ಸಂಚಯಗಿರಿ, ಬಂಟ್ವಾಳ. ಹಾಗೂ ಪ್ರತಿಯೊಂದು ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ ಎಂಬ ಮಾತಿಗೆ ಪೂರಕವಾಗಿ, ಪತಿಗೆ ಬೆಂಬಲವಾಗಿ ಈ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವಂತಹ ಡಾಕ್ಟರ್ ಆಶಲತಾ ಸುವರ್ಣ, ನಿವೃತ್ತ ಪ್ರಾಧ್ಯಾಪಕರು, ಗೋಕರ್ಣನಾಥೇಶ್ವರ ಕಾಲೇಜು, ಮಂಗಳೂರು. ಈ ದಂಪತಿಗಳನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಅವರನ್ನು ಗೌರವಪೂರ್ಣವಾಗಿ ಸನ್ಮಾನಿಸಬೇಕೆಂದು ಎಲ್ಲ ಅತಿಥಿ ಗಣ್ಯರಲ್ಲಿ ಕೋರಿಕೆ. ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶ್ರೀಮತಿ ಮಮತಾ ಶೆಟ್ಟಿ. ಭವಿಷ್ಯ ನಿಂತಿರುವುದು ಗತಕಾಲದ ಆಧಾರದಿಂದ. ಇತಿಹಾಸದ ಪರಂಪರೆಗೆ ಜೀವ ಭಾವ ತುಂಬುವ ಕೈಂಕರ್ಯವನ್ನು ಡಾಕ್ಟರ್ ತುಕಾರಾಮ ಪೂಜಾರಿ ಹಾಗೂ ಡಾಕ್ಟರ್ ಆಶಾಲತಾ ಸುವರ್ಣ ದಂಪತಿಗಳು ಕಾಯ ವಾಚ ಮನಸ ನಿರ್ವಹಿಸಿದ್ದಾರೆ ಎಂದರೆ ತಪ್ಪಾಗಲಾರದು. ದಿವಂಗತ ಮಂಜಪ್ಪ ಪೂಜಾರಿ ಹಾಗೂ ದಿವಂಗತ ಚಂದ್ರಾವತಿ ಪೂಜಾರಿ ದಂಪತಿಗಳ ಪುತ್ರರಾದ ಡಾಕ್ಟರ್ ತುಕಾರಾಮ ಪೂಜಾರಿಯವರು SVS ಕಾಲೇಜು ಬಂಟ್ವಾಳ ಇಲ್ಲಿ ಇತಿಹಾಸ ಪ್ರಾಧ್ಯಾಪಕರಾಗಿ ನಂತರ ಪ್ರಾಂಶುಪಾಲರಾಗಿ ನಿವೃತ್ತರಾದವರು. ತಾವು ಬಂಟ್ವಾಳದ ಸಂಚಯಗಿರಿಯಲ್ಲಿ ಕಟ್ಟಿ ಬೆಳೆಸಿದ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸುವ ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಡಾಕ್ಟರ್ ತುಕಾರಾಮ ಪೂಜಾರಿಯವರ ಸರ್ವ ಕಾರ್ಯಕ್ಕೂ ಪ್ರೇರಣೆಯಾದವರು, ಸ್ಫೂರ್ತಿ ನೀಡುತ್ತಿರುವವರು ಅವರ ಸಹಧರ್ಮಿಣಿ ಡಾಕ್ಟರ್ ಆಶಾಲತಾ ಸುವರ್ಣ. ಕಾರ್ಕಳದ ನಕ್ರಿಯ ದಿವಂಗತ ಸದಾಶಿವ ಸುವರ್ಣ ಹಾಗೂ ದಿವಂಗತ ಯಶವಂತಿ ಸುವರ್ಣರ ಪುತ್ರಿಯಾದ ಇವರು ಮಂಗಳೂರಿನ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜಿನ ಪ್ರಾಂಶುಪಾಲರಾಗಿ ಇದೀಗ ನಿವೃತ್ತಿ ಹೊಂದಿದ್ದಾರೆ. ವಾಣಿಜ್ಯ ಶಾಸ್ತ್ರದ ಪ್ರಾಧ್ಯಾಪಕಿಯಾದರೂ ಕಲೆ, ಇತಿಹಾಸ, ಸಾಹಿತ್ಯ ಇವರ ಆಸಕ್ತಿಯ ಕ್ಷೇತ್ರ. ಈ ಕಾರಣದಿಂದ ಭೌತಿಕ ಶೋಧ, ಸಿರಿಕಂಡ ಇತ್ಯಾದಿ ಕೃತಿಗಳನ್ನು ಸಂಪಾದಿಸಿದ್ದಲ್ಲದೆ ಬಂಟ್ವಾಳ ಇತಿಹಾಸ ದರ್ಶನ, ದಿ ಗ್ರ್ಯಾನರಿ ಆಫ್ ತುಳು ಹೆರಿಟೇಜ್ ಇವೆಲ್ಲವೂ ಸದ್ದುಗದ್ದಲವಿಲ್ಲದೆ ಕೃತಿರೂಪ ಕಂಡ ವಿಷಯಗಳು. ಅತ್ಯಂತ ಸರಳ ಜೀವನ ನಡೆಸಿ ತಮ್ಮ ಬದುಕಿನ ಬಹುಪಾಲು ಆದಾಯವನ್ನು 4,000ಕ್ಕೂ ಹೆಚ್ಚಿನ ಜನಪದ, ಐತಿಹಾಸಿಕ, ಪಾರಂಪರಿಕ ಪರಿಕರಗಳನ್ನು ಸಂಗ್ರಹಿಸಿ ದಾಖಲಿಸಿ ಅಬ್ಬಕ್ಕ ಸಂಶೋಧನಾ ಕೇಂದ್ರವನ್ನು ಬೆಳೆಸಿರುತ್ತಾರೆ. ಇವರು ಸ್ಥಾಪಿಸಿದ ಅಬ್ಬಕ್ಕ ಕಲಾ ಗ್ಯಾಲರಿ ತುಳುನಾಡಿನ ಜನಪದ ಬದುಕನ್ನು ಪ್ರತಿನಿಧಿಸುತ್ತದೆ. SU ಪಣಿಯಾಡಿಯವರ ಹೆಸರಿನಲ್ಲಿ ಗ್ರಂಥಾಲಯವನ್ನು ತೆರೆದ ಹಿರಿಮೆ ಇವರದ್ದು. ತುಳುನಾಡಿನ ಕುರಿತಂತೆ ಅಧ್ಯಯನ ಮಾಡುವ ಆಸಕ್ತರಿಗೆ ಇದು ಆಕರ್ಷಣೀಯ ಆಕರ ಕೇಂದ್ರವಾಗಿ ಬೆಳೆಯುತ್ತಿದೆ. ಇದು ಡಾಕ್ಟರ್ ತುಕಾರಾಮ ಪೂಜಾರಿಯವರು ದೇಶಕ್ಕೆ ನೀಡಿದ ಅಮೂಲ್ಯವಾದ ಜ್ಞಾನ ಭಂಡಾರ ಎಂದರೆ ಅತಿಶಯೋಕ್ತಿಯಲ್ಲ. ಯಾವುದೇ ಅನುದಾನವಿಲ್ಲದೆ ಏಕಾಂಗಿಯಾಗಿ ಇದನ್ನು ಮುನ್ನಡೆಸಿಕೊಂಡು ಬಂದಿರುವುದು ಹೆಗ್ಗಳಿಕೆಯ ವಿಚಾರ. ತುಳುನಾಡಿನ ವೀರರಾಣಿ ಅಬ್ಬಕ್ಕಳ ಸಾಹಸ ಗಾಥೆಯನ್ನು ಜೀವಂತವಾಗಿರಿಸಿದ ಕೀರ್ತಿ ತುಕಾರಾಮ ಪೂಜಾರಿ ದಂಪತಿಗಳದ್ದು. ಯಾವುದೇ ಪ್ರಶಸ್ತಿ ಪದಕಗಳಿಗೆ ತಮ್ಮನ್ನರ್ಪಿಸಿಕೊಳ್ಳದೆ ಕಾರ್ಯವನ್ನಷ್ಟೇ ಮಾಡುತ್ತಿರುವ ಡಾಕ್ಟರ್ ತುಕಾರಾಮ ಪೂಜಾರಿ ಮತ್ತು ಡಾಕ್ಟರ್ ಆಶಾಲತಾ ಸುವರ್ಣ ಇವರ ಪ್ರಾಂಜಲ ಮನಸ್ಸಿನ ಸಮಾಜ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ ಆಯೋಜಿಸುತ್ತಿರುವ ಅಬ್ಬಕ್ಕ ಎಟ್ 500 ಪ್ರೇರಣಾದಾಯಿ 100 ಉಪನ್ಯಾಸ ಸರಣಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಅರ್ಪಿಸುವಂತಹ ಗೌರವ ಸನ್ಮಾನ.
ಇತಿಹಾಸವನ್ನು ಸಮಾಜಕ್ಕೆ ಪರಿಚಯಿಸುವಲ್ಲಿ ಈ ದಂಪತಿಗಳ ಅನನ್ಯ ಕೊಡುಗೆ ನಿರಂತರವಾಗಿರಲಿ. ಭಗವಂತನು ಅವರಿಗೆ ಇನ್ನಷ್ಟು ಸಾಧನೆಯನ್ನು ಮಾಡುವ ಶಕ್ತಿಯನ್ನು ನೀಡಲಿ ಎನ್ನುವ ಶುಭಾಶಯಗಳೊಂದಿಗೆ ಗೌರವ ಸನ್ಮಾನಗಳನ್ನು ನೀಡಿದ ತಮ್ಮಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಮುಖ್ಯ ಅತಿಥಿಗಳಾದಂತಹ ಶ್ರೀ ಪ್ರವೀಣ್ ಕುಮಾರ್ ಇಂದ್ರ ಅವರು ತಮ್ಮ 2 ಅತಿಥಿ ನುಡಿಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಕರ್ನಾಟಕ ರಾಜ್ಯ ಮಹಾವಿದ್ಯಾನಿಲಯ ರಕ್ಷಕ ಸಂಘ ಮಂಗಳೂರು ವಿಭಾಗ ಮತ್ತು ನಿರ್ಮಲಾ ಭಾರತಿ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಹಬ್ಬಕ್ಕ ಅಟ್ 500 ಸಂಚಿಕೆ ಲೋಕಾರ್ಪಣೆಯ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಗಣ್ಯರೇ, ಸೋದರಿಯರೇ, ಇಂದು ಈ ಮಹತ್ವದ ಹಬ್ಬಕ್ಕ ಅಟ್ 500 ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸುವ ಅವಕಾಶ ನನಗೆ ದೊರಕಿರುವುದು ನನ್ನ ಭಾಗ್ಯವೆಂದು ಭಾವಿಸುತ್ತೇನೆ. ತುಳುನಾಡಿನ ಹೆಮ್ಮೆ, ನಮ್ಮ ನಾಡಿನ ಸ್ವಾಭಿಮಾನ, ಪ್ರತ್ಯೇಕ ರಾಣಿ ಹಬ್ಬಕ್ಕ ಅವರು ಕೇವಲ ಒಬ್ಬ ರಾಣಿಯಲ್ಲ, ಒಂದು ಶಕ್ತಿ. ವಿದೇಶಿ ಆಕ್ರಮಣಕಾರರ ವಿರುದ್ಧ ಅಸಾಧಾರಣ ಧೈರ್ಯದಿಂದ ಹೋರಾಡಿದ ಮಹಿಳೆ. ಅವರು ಇಂದಿಗೂ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದ್ದಾರೆ. ಹಬ್ಬಕ್ಕ ಅಟ್ 500 ಎಂಬ ಮಹತ್ವಕಾರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸಿದ ಕರ್ನಾಟಕ ರಾಜ್ಯ ಮಹಾವಿದ್ಯಾನಿಲಯ ಶಿಕ್ಷಕ ಸಂಘ KRMSS ಅವರ ಕಾರ್ಯ ನಿಜಕ್ಕೂ ಅಭಿನಂದನೀಯ. ಈ ಸಂಘಟನೆ ಈವಾಗಲೇ 100 ಕಾರ್ಯಕ್ರಮಗಳನ್ನು ನಡೆಸಿರುವುದು ಅವರು ಸಮರ್ಪಣೆ ಮತ್ತು ಸಮಾಜದ ಮೇಲಿನ ಬದ್ಧತೆಯನ್ನು ತೋರಿಸುತ್ತದೆ. ಇದು ಕೇವಲ ಒಂದು ಕಾರ್ಯಕ್ರಮಗಳ ಸ್ಮರಣೀಯ ಅಲ್ಲ, ಇದು ಒಂದು ಸಾಂಸ್ಕೃತಿಕ ಜಾಗೃತಿಕ ಕಲ್ಚರಲ್ ವಾಕಿಂಗ್. ಇದರ ಜೊತೆಗೆ ಎಲ್ಲ ಕಾರ್ಯಕ್ರಮಗಳು ವಿವರವಾಗಿ ಒಳಗೊಂಡ ಪುಸ್ತಕಗಳನ್ನು ಪ್ರಕಟಿಸುವ ಪ್ರಯತ್ನವು ಅತ್ಯಂತ ಶ್ಲಾಘನೀಯ. ಇಂದು ಮುಂದಿನ ಪೀಳಿಗೆಗಾಗಿ ಒಂದು ಅಮೂಲ್ಯ ದಾಖಲೆಯಾಗಲಿದೆ. ಇಂದು ನಮ್ಮ ಯುವಜನತೆಗೆ ಹಬ್ಬಕ್ಕ ಅವರ ಜೀವನ ಒಂದು ಪಾಠವಾಗಬೇಕು. ಯಾವ ಪರಿಸ್ಥಿತಿಯಲ್ಲಾದರೂ ಧೈರ್ಯದಿಂದ ನಿಲ್ಲುವುದು, ಸ್ವಾಭಿಮಾನವನ್ನು ಕಾಪಾಡುವುದು ಮತ್ತು ನಾಡ ನವಿಲಿಗೆ ಕೆಲಸ ಮಾಡುವುದು. ಕೊನೆಗೆ ನಾನು ಹೇಳಬೇಕೆಂದರೆ ಹಬ್ಬಕ್ಕ ಎಂದರೆ ಧೈರ್ಯ. ಹಬ್ಬಕ್ಕ ಅಟ್ 500 ಎಂದರೆ ಒಂದು ಚಳವಳಿ ಮತ್ತು ಈ ಚಳವಳಿಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ KRMS ತಂಡಕ್ಕೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳುತ್ತಾ, ಈ ಅದ್ಭುತ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ, ವೇದಿಕೆಯಲ್ಲೂ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರುವ ನಮಸ್ಕರಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಅತಿಥಿ ಭಾಷಣವನ್ನು ಮಾಡಿದಂತಹ ಪ್ರವೀಣ್ ಕುಮಾರ್ ಇಂದ್ರ ಅವರಿಗೆ ಧನ್ಯವಾದಗಳು. ಇದೀಗ ಅಧ್ಯಕ್ಷೀಯ ನುಡಿ ಶ್ರೀ ಜಯಶ್ರೀ ಕೋಟ್ಯಾನ್, ಅಧ್ಯಕ್ಷರು, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಉಳ್ಳಾಲ ಇವರಿಂದ. ಕುಲದೇವರಿಗೆ ವಂದಿಸುತ್ತಾ, ವ್ಯಾಘ್ರ ಚಾಮುಂಡಿಯ ಪಾದಾರವಿಂದಕ್ಕೆ ವಂದಿಸುತ್ತಾ, ಶ್ರೀ ಶಾರದಾ ಮಾತೆಯ ವಂದಿಸುತ್ತಾ, ಕರ್ನಾಟಕ ರಾಜ್ಯ ಮಹಾವಿಶ್ವವಿದ್ಯಾನಿಲಯ ಶಿಕ್ಷಕರ ಸಂಘ ಮಂಗಳೂರು ಇವರ ವತಿಯಿಂದ ಇವತ್ತು ಹಬ್ಬಕ್ಕ 500 ಎಂಬ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಮಾರಂಭದ ಉದ್ಘಾಟಕರು ಹಬ್ಬಕ್ಕ ವಂಶಸ್ಥರಾದ ಶ್ರೀಮತಿ ಸುರೇಂದ್ರ ಕುಮಾರ್ ಅವರೇ. ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ಪ್ರವೀಣ್ ಕುಮಾರ್ ಇಂದ್ರರವರೇ, ದಿವ್ಯ ಉಪಸ್ಥಿತಿರುವಂಥ PS ಪ್ರಕಾಶ್ ಅವರೇ, ಗುರುನಾಥ್ ಬಡಿಗಾರ್ರವರೇ, ಸಂದೀಪ್ ಬೂದಿಹಾಳ್ರವರೇ, ಶ್ರೀ ರಮೇಶ್ರವರೇ, ಹಾಗೂ ಇವತ್ತು ವಿಶೇಷ ಗೌರವವನ್ನು ಪಡೆದಂಥ
ತುಕಾರಾಮ್ ಪೂಜಾರಿ ಹಾಗೂ ಆಶಲತರವರೇ, ಖಂಡಿತ ನಾವೊಂದು ವಿಶ್ವವಿಖ್ಯಾತವಾದ ಕಾರ್ಯಕ್ರಮದಲ್ಲಿ ಇದ್ದೇವೆ. ಯಾಕಂದರೆ ಈಗಾಗಲೇ ಬೌದ್ಧಿಕ್ ಅವರು ಹೇಳಿದಂತೆ ಖಂಡಿತ ನಮಗೆ ಅಬ್ಬಕ್ಕನವರ ವಿಸ್ತೃತವಾದ ಸಾಹಸ ಇರ್ಬೋದು, ವಿಶೇಷತೆ ಇರ್ಬೋದು, ನಮಗೆ ಗೊತ್ತಿಲ್ಲ. ಖಂಡಿತ ಇವತ್ತು ಇಲ್ಲಿ ನೆರೆದವರಿಗಿರ್ಬೋದು, ನಮ್ಮಂಥ ಇರುವಿರ್ಬೋದು, ಖಂಡಿತ ಅವರ ಸಾಧನೆ, ಅವರ ವಿಶೇಷತೆಯನ್ನು ತಿಳಿಕೊಟ್ಟದಾಗಿ ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಇಂಥ ಹಲವಾರು ಕಾರ್ಯಕ್ರಮಗಳು ಮೂಡಿ ಬಂದರೆ ಮಾತ್ರ ವೀರ ರಾಣಿ ಅಬ್ಬಕ್ಕನದಿರ್ಬೋದು, ಅವರ ಬೇರೆ ಬೇರೆ ಐತಿಹಾಸಿಕ ವೀರರ ಒಂದು ಕಾರ್ಯಕ್ರಮಗಳು ನಮಗೆ ಬೆಳಕಿಗೆ ಬರ್ತೇವೆ. ಖಂಡಿತ ಅಬ್ಬಕ್ಕನ ಇದರ ಮೊದಲು ನಾನು ಅಬ್ಬಕ್ಕನ ಹಬ್ಬಕ್ಕೆ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೇನೆ. 500 ಕಾರ್ಯಕ್ರಮಗಳನ್ನು ತಾವು ಮಾಡಿ ಇವತ್ತು ಇದರ ಸಮಾರೋಪವನ್ನು ಅವಳ ಹುಟ್ಟಿದ ಊರಲ್ಲೇ ಮಾಡಿದ್ದು ಖಂಡಿತ ಈ ಒಂದು ದೊಡ್ಡ ಕಾರ್ಯಕ್ರಮ ಅಂತೇಳಿ ನಾವು ಮಾಡ್ಬೋದು. ಇಂಥ ಒಂದು ಕಾರ್ಯಕ್ರಮಗಳು ಖಂಡಿತ ನಮ್ಮ ಶಿಕ್ಷಕರಿಂದ ಮೂಡಿ ಬಂದರೆ ಮಾತ್ರ ಮಕ್ಕಳಿಗೆ ಇರ್ಬೋದು ಅಥವಾ ಬೇರೆ ಬೇರೆ ಐತಿಹಾಸಿಕ ನಮ್ಮಂಥ ಹಿರಿಯರಿಗೆ ಈ ಒಂದು ಕಾರ್ಯಕ್ರಮದಿಂದ ನಮ್ಮೆಲ್ಲರ ಸಾಹಸಿಕರ ಒಂದು ಸಾಹಸ ನಮಗೆ ಖಂಡಿತ ಗೊತ್ತಾಗ್ತದೆ. ಈಗಾಗಲೇ ತಮ್ಮ ಒಂದು ರಾಣಿ ಅಬ್ಬಕ್ಕಳ ಅಕಾಡೆಮಿನ ಸ್ಥಾಪಿಸಿ ಅವರ ಒಂದು ಎಲ್ಲ ಕಾರ್ಯಕ್ರಮ ತಾವು ಮಾಡಿದ್ದಕ್ಕೆ ನಿಮಗೆ ಇಲ್ಲಿ ಸನ್ಮಾನ ಮಾಡಿದ್ದಾರೆ. ಖಂಡಿತ ಇಂಥ ಹಲವಾರು ಸಾಧಕರು ನಮ್ಮಲ್ಲಿ ಮೂಡಿ ಬಂದರೆ ಖಂಡಿತ ಬೇರೆ ಬೇರೆ ಸಾಧಕರ ಹೆಸರು ನಮ್ಮ ಕ್ಷೇತ್ರದಲ್ಲಿ ಅಚ್ಚಳಿಯದೆ ಉಳಿತದೆ ಅಂತೇಳಿ ನಾನು ಹೇಳ ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದ ಮುಂದೆ ಇರುವಂಥ ಎಲ್ಲ ಅಗ್ರಮಾನ್ಯ ನಾಯಕರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಇಂಥ ಕಾರ್ಯಕ್ರಮಗಳು ಮೂಡಿ ಬರಲು ನಮ್ಮ ಎಲ್ಲ ಹಿರಿಯರ ಸಾಧಕರ ಒಂದು ಬೆಂಬಲವೇ ಇದಕ್ಕೆ ಮುಖ್ಯ ಕಾರಣ ಅಂತ ನಾನು ಹೇಳ ಬಯಸ್ತೇನೆ. ಮತ್ತೊಂದು ವಿಶೇಷ ಅಂದರೆ ಈಗಾಗಲೇ ಪೋರ್ಚುಗೀಸರ ಯುದ್ಧ ಮಾಡುವ ಸಂದರ್ಭದಲ್ಲಿ ಅವರ ಸೇನಾನಿಯಾಗಿ ಮೊಗವೀರರ ಚಿನ್ನಮರಕಾಲರವರು ಇದ್ದರು ಅಂತೇಳಿ ಒಂದು ಇತಿಹಾಸ ಇದೆ. ಖಂಡಿತ ಆ ಒಂದು ವಂಶದಲ್ಲಿ ಆ ಒಂದು ಸಮಾಜದಲ್ಲಿ ಹುಟ್ಟಿದ ನನ್ನನ್ನು ಈ ಒಂದು ಸಮಾರಂಭದ ಅಧ್ಯಕ್ಷ ಮಾಡಿದ್ದಕ್ಕೆ ಖಂಡಿತ ಸಮಾರಂಭದ ಅದಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಇಂಥ ಒಂದು ಕಾರ್ಯಕ್ರಮಗಳು ಅದ್ಭುತವಾಗಿ ಮೂಡಿ ಬರಲಿ ಅಂತ ಆಶಿಸುತ್ತಾ ಅವಕಾಶ ಕೊಟ್ಟದ್ದಕ್ಕೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಪ್ರೇರಣಾದಾಯಿ ಅಧ್ಯಕ್ಷೀಯ ನುಡಿಗಳನ್ನು ನುಡಿದಂತಹ ಜಯಶ್ರೀ ಸುವರ್ಣನವರಿಗೂ ನಮನಗಳು. ಜಯಶ್ರೀ ಕೋಟ್ಯಾನವರಿಗೆ ನಮನಗಳು, ಕ್ಷಮಿಸಿ. ಈ ಸುಂದರ ಸಂಜೆಯ ಸಮಾರೋಪ ಕಾರ್ಯಕ್ರಮ ಎಲ್ಲರ ಮನದಲ್ಲಿ ಚಿರಸ್ಮರಣೀಯವಾಗಿರಲಿ ಎನ್ನುವ ಕನಸಿನೊಂದಿಗೆ ಇದೀಗ ಅತಿಥಿಗಳಿಗೆ ನೆನಪಿನ ಕಾಣಿಕೆಯ ಸಮರ್ಪಣೆ. ಸರ್ವರಿಗೂ ನಮಸ್ಕಾರ. ಯುವ ಮನಸ್ಸುಗಳಲ್ಲಿ ಕಡಲತಡಿಯ ಸಿಂಹಿಣಿ ಅಬ್ಬಕ್ಕಳ ವೀರ ಸಾಧನೆಯ ಸಾಹಸದ ಪಥವನ್ನು ಅರಿವು ಮೂಡಿಸುವಂಥ ಒಂದು ಹಂಬಲದಿಂದ ನಮ್ಮ ಸಂಘ ಹಮ್ಮಿಕೊಂಡಂತಹ ಸರಣಿ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭದ ದೀಪ ಪ್ರಜ್ವಲನವನ್ನು ಮಾಡಿದ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್, ಅಬ್ಬಕ್ಕ ವಂಶಸ್ಥರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರಿಗೆ ಸೇರಿರುವ ಸರ್ವರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. KRMSS ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಗುರುನಾಥ್ ಬಡಿಗೇರಿ ಇವರು ಸ್ಮರಣಿಕೆಯನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಸಮಾರೋಪ ಭಾಷಣವನ್ನು ಮಾಡಿದ ಶ್ರೀ ಸುಧೀರ್ ಜಿ ಹಿರಿಯರು, ಅಖಿಲ ಭಾರತೀಯ ಸಹಬೌದ್ಧಿಕ್ ಪ್ರಮುಖ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವರಿಗೂ ಕೂಡ ಸೇರಿರುವ ಸರ್ವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು ಶ್ರೀ ಜಯಸಿ ಕೋಟ್ಯಾನ್, ಅಧ್ಯಕ್ಷರು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ರಿಜಿಸ್ಟರ್ಡ್ ಉಚ್ಚಿಲ, ಇವರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದ ಶ್ರೀ ಪ್ರವೀಣ್ ಕುಮಾರ್ ಇಂದ್ರ, ಕಾರ್ಯದರ್ಶಿಗಳು ಮಹಾಮಸ್ತಾಭಿಷೇಕ ಸಮಿತಿ ವೇಣೂರು, ಇವರಿಗೂ ಸರ್ವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದವರು ಶ್ರೀ PS ಪ್ರಕಾಶ್, ಪ್ರಾಂತ ಸಹ ಕಾರ್ಯವಾಹರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕರ್ನಾಟಕ ದಕ್ಷಿಣ ಪ್ರಾಂತ, ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡಿದವರು ಡಾಕ್ಟರ್ ಗುರುನಾಥ ಬಡಿಗೇರಿ, KRMSSನ ರಾಜ್ಯಾಧ್ಯಕ್ಷರು, ಶ್ರೀಯುತ ಸಂದೀಪ್ ಬೂದಿಹೊಳ ಹಾಲ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ಉಪಸ್ಥಿತಿರುವವರು ಶ್ರೀ ಸಂದೀಪ ಬೂದಿಹಾಳ,
ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕ ಸಂಘ, ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದವರು ನಿರ್ಮಲ ಭಾರತ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು, ಇದರ ವಿಶ್ವಸ್ತರಾದ ಶ್ರೀ ಕೆ ರಮೇಶ್ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಗೌರವ ಸನ್ಮಾನವನ್ನು ಸ್ವೀಕರಿಸಿದ ಡಾಕ್ಟರ್ ತುಕಾರಾಮ್ ಪೂಜಾರಿ ಮತ್ತು ಡಾಕ್ಟರ್ ಆಶಾಲತಾ ಸುವರ್ಣ ಇವರಿಗೂ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಲ್ಲಿ ನಮಗೆ ಸರ್ವ ಸಹಕಾರವನ್ನು ನೀಡಿದ ಉಳ್ಳಾಲದ ಎಲ್ಲ ಸಂಘಟನೆಗಳ ಸರ್ವ ಸದಸ್ಯರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಕ್ಕಿಂತ ಬಹಳಷ್ಟು ಮುಂಚೆ ನಮಗಿಂತಲೂ ಮುಂದೆ ಬಂದು ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟಂತಹ ಉಳ್ಳಾಲದ ಸಮಸ್ತ ಜನತೆಗೆ KRMSSನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಲ್ಲಿ ಶ್ರಮಿಸಿದವರು ನಮ್ಮ ಸಂಘದ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಗೆ ಸ್ಥಳಾವಕಾಶವನ್ನು ನೀಡಿದ ಶಾರದಾ ನಿಕೇತನ ಸಭಾಂಗಣದ ಎಲ್ಲ ವ್ಯವಹಾರ ಸಮಿತಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದವನ್ನು ನೀಡಿದ ಮೇಡಮ್ ತಮಗೂ ಧನ್ಯವಾದಗಳು. ಒಂದೇ ಮಾತರಂ ಶತಮಾನಗಳಿಂದ ಪ್ರತಿಯೊಬ್ಬ ಭಾರತೀಯನಲ್ಲೂ ಜಾಗೃತವಾಗಿರುವಂತಹ ಬೀಜ ಮಂತ್ರ. ಒಂದೇ ಮಾತರಂ ಗೀತೆಯನ್ನು ಈಗ ಹಾಡಲಿದ್ದಾರೆ ಪ್ರಿಯಾ ಭಟ್ ಅವರು. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜೋತ್ಸ್ನಾ ಪುಲಕಿತಯಾಮಿನೀಂ ಪುಲ್ಲಕುಸುಮಿತಾ ದ್ರುಮದಲಶೋಭಿನೀಂ ಸುಹಾಸಿನೀಂ ಸುಮಧುರಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈದ್ರತ ಖರ ಕರವಾಲೆ ಅಬಲಾ ಕೇನೋ ಮಾಯೇತೋ ಬಲೆ ಬಹುಬಲಧಾರಿಣೀಂ ನಮಾಮಿ ತಾರಿಣೀಂ ರಿಪುದಲವಾರಿಣೀಂ ಮಾತರಂ ವಂದೇ ಮಾತರಂ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ ತ್ವಂ ಹಿ ಪ್ರಾಣ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರಯಿ ಪ್ರತಿಮಾ ಗಡಿ ಮಂದಿರೆ ಮಂದಿರೆ ವಂದೇ ಮಾತರಂ ತ್ವಂ ಹಿ ದುರ್ಗಾ ದಶ ಪ್ರಹರಣಧಾರಿಣಿ ಕಮಲಾ ಕಮಲದಲ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಬಂಧುಗಳೇ, ಈ ವೇದಿಕೆಯಲ್ಲಿ 13 ನಿಮಿಷಗಳ ಬಹಳ ಅದ್ಭುತವಾದಂಥ ಅಬ್ಬಕ್ಕನ ಕುರಿತಾದ ಒಂದು ಸಿನಿಮಾ ಇದೆ. ಅದನ್ನು ತಾವು ನೋಡ್ಕೊಂಡು ಹೋಗಬೇಕು.
ಅದರ ಜೊತೆಗೆ ಕೆಳಗೆ ಎಲ್ರಿಗೂ ಉಪಹಾರದ ವ್ಯವಸ್ಥೆ ಇದೆ. ದಯಮಾಡಿ ತಾವು ಅದನ್ನು ಸ್ವೀಕರಿಸಬೇಕು ಅಂತ ಅತ್ಯಂತ ಕಳಕಳಿಯಿಂದ ಸಂಘಟಕರ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ವಿಶ್ವಾಸ ಇದ್ದಾರಲ್ಲ ಅಲ್ಲಿ ಬದಿಯಲ್ಲಿ ಅವರ ಕಾರಲ್ಲಿ ಅವರಿಗೆ ಕೊಟ್ಟು ಅವರು ಕಾರ್ಯಕ್ರಮದಲ್ಲಿ 92 ವರ್ಷ ವಯೋವೃದ್ಧರಾದಂತಹ ಹಿರಿಯ ಕಲಾವಿದ ಶ್ರೀಯುತ ಉಳ್ಳಾಲ ಮೋಹನ್ ಕುಮಾರ್ ಅವರಿದ್ದಾರೆ. ಅವರ ಉಪಸ್ಥಿತಿಯನ್ನು ಅತ್ಯಂತ ಗೌರವದಿಂದ ಇಲ್ಲಿ ನೆನಪು ಮಾಡಿಕೊಳ್ತಾ ಇದ್ದೇವೆ. ಹಿಂದ್ವಿ ಸ್ವರಾಜ್ಯದ ನಿರ್ಮಾತೃ ಛತ್ರಪತಿ ಶಿವಾಜಿ ಮಹಾರಾಜರು ಜನಿಸುವುದಕ್ಕಿಂತ ಬರೋಬ್ಬರಿ 100 ವರ್ಷಗಳ ಪೂರ್ವದಲ್ಲಿ ಆಕ್ರಮಣಕಾರಿ ಪೋರ್ಚುಗೀಸರ ಹೆಡೆಮುರಿ ಕಟ್ಟಿದ ಕಡಲ ತಡಿಯ ಸಿಂಹಿಣಿ ಉಳ್ಳಾಲದ ವೀರರಾಣಿ ಅಬ್ಬಕ್ಕನ ಕಥೆಯಿದು. ಸುಮಾರು 230 ವರ್ಷಗಳ ಕಾಲ ತಮ್ಮ ಸಾಮ್ರಾಜ್ಯದ ಚತುಸ್ಸೀಮೆಯೊಳಗೆ ಯಾವ ಆಕ್ರಮಣಕಾರಿಯನ್ನೂ ಬರಗೊಡದೆ ಅಜೇಯವಾಗಿ ರಾಜ್ಯಭಾರ ನಡೆಸಿದ ವಿಜಯನಗರ ಸಾಮ್ರಾಜ್ಯ 1565ರ ರಕ್ಕಸ ತಂಗಡಿ ಯುದ್ಧದಲ್ಲಿ ಸೋಲೊಪ್ಪಿಕೊಂಡು ಪತನದ ಅಂಚಿನಲ್ಲಿತ್ತು. ವಿಜಯನಗರದ ಸಾಮರ್ಥ್ಯ ಕುಂದಿದೆ ಎಂದು ತಿಳಿತಾ ಇದ್ದಂತೆ ಅಲ್ಲಿಯವರೆಗೆ ಬಾಲ ಮುದುರಿಕೊಂಡಿದ್ದ ಆಕ್ರಮಣಕಾರಿಗಳು ಮತ್ತೆ ಚಿಗುರಿದರು. ವ್ಯಾಪಾರಕ್ಕೆಂದು ಬಂದಿದ್ದ ಪೋರ್ಚುಗೀಸರು ಗೋವಾದಲ್ಲಿ ನೆಲೆಯೂರಿ ಕರ್ನಾಟಕದ ಕರಾವಳಿಯಲ್ಲಿ ಲೂಟಿ ಆರಂಭ ಮಾಡಿದರು. ಬಸ್ರೂರು, ಬಾರ್ಕೂರು, ಮಂಗಳೂರು ಸಹಿತವಾಗಿ ಕರಾವಳಿಯ ಬಂದರುಗಳನ್ನು ಸಂಪೂರ್ಣ ತಮ್ಮ ವಶಕ್ಕೆ ತೆಗೆದುಕೊಂಡರು. ತಮ್ಮನ್ನು ಒಪ್ಪದವರನ್ನು ಅತ್ಯಂತ ಕ್ರೂರವಾಗಿ ಹಿಂಸಿಸಿದರು. ಅಸಂಖ್ಯ ಅಂಗಡಿ ಮನೆಗಳಿಗೆ, ತೆಂಗಿನ ತೋಟಗಳಿಗೆ ಬೆಂಕಿ ಇಟ್ಟರು. ಇಲ್ಲಿನ ತಾಮ್ರ, ಬೆಲೆ ಬಾಳುವ ಮಣಿಗಳು, ಪಾದರಸ, ಕರಿಮೆಣಸು, ಏಲಕ್ಕಿ ಮುಂತಾದ ಸಾಂಬಾರ ಪದಾರ್ಥಗಳು ಎಲ್ಲವನ್ನು ಮನಸೋ ಇಚ್ಛೆ ದೋಚಿದರು. ಬಂದರಿನಲ್ಲಿದ್ದ ನಮ್ಮವರ ಹಡಗುಗಳನ್ನು ಮುಳುಗಿಸಿದರು. ಸಮಕಾಲೀನ ಪೋರ್ಚುಗೀಸ ಇತಿಹಾಸಕಾರ ಕ್ಯಾಸ್ಟನಿಡಾ ಈ ಎಲ್ಲ ಘಟನೆಗಳನ್ನು ಸವಿವರವಾಗಿ ದಾಖಲು ಮಾಡುತ್ತಾರೆ. ಗೋವಾದಿಂದ ಉಳ್ಳಾಲದ ತನಕ ಕರಾವಳಿಯನ್ನು ಸಂಪೂರ್ಣವಾಗಿ ತಮ್ಮ ಹಿಡಿತದಲ್ಲಿರಿಸಿಕೊಂಡು ಸಮುದ್ರದಲ್ಲಿನ ಯಾವುದೇ ಚಟುವಟಿಕೆಗೆ ಪೋರ್ಚುಗೀಸರಿಂದ ಅನುಮತಿ ಪಡೆಯಬೇಕಾದ ಅನಿವಾರ್ಯತೆ ನಮ್ಮವರದಾಗಿತ್ತು. ಉಳಿದ ಆಳರಸರು
ಆಕ್ರಮಕರ ಕಾರ್ಯಗಳಿಗೆ ತಲೆಬಾಗಿ ಭಾರತೀಯರ ಮೇಲೆ ಅವರ ದೌರ್ಜನ್ಯಗಳನ್ನು ಕಂಡು ಕಾಣದಂತಿದ್ದು ಕಾಲ ಕಾಲಕ್ಕೆ ಕಪ್ಪವನ್ನ ತಪ್ಪದೆ ನೀಡುತ್ತಾ ತೆಪ್ಪಗಿದ್ದ ಸಂದರ್ಭದಲ್ಲಿ ಬೆಂಕಿಯ ಚೆಂಡಿನಂತೆ ಪೋರ್ಚುಗೀಸರ ಹಡಗುಗಳಿಗೆ ಬೆಂಕಿ ಹಚ್ಚಿ ಅಧರ್ಮಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ಉಳ್ಳಾಲದ ವೀರರಾಣಿ ಅಬ್ಬಕ್ಕ. 15ನೇ ಶತಮಾನದವರೆಗೂ ಉತ್ತರದ ಅಂಕೋಲಾ ನದಿಯಿಂದ ದಕ್ಷಿಣದ ಕಾಸರಗೋಡಿನ ಪಯಸ್ವಿನಿ ನದಿಯ ತನಕ ಸಮುದ್ರ ತಟದಿಂದ ಸಹ್ಯಾದ್ರಿ ಅಂಚಿನವರೆಗಿನ ಪ್ರದೇಶವನ್ನ ತುಳುನಾಡು ಎಂದೇ ಕರೆಯಲಾಗ್ತಾ ಇತ್ತು. ತನ್ನದೇ ಆದ ವೈಶಿಷ್ಟ್ಯಪೂರ್ಣ ರಾಜಕೀಯ ಸಾಂಸ್ಕೃತಿಕ ಪರಂಪರೆಗಳಿದ್ದ ಪ್ರದೇಶ ಈ ತುಳುನಾಡು. ಪುರುಷರು ಮಾತ್ರ ರಾಜ್ಯವಾಳಬೇಕಾದವರು. ಅಕಸ್ಮಾತ್ ಗಂಡು ಸಂತಾನವಿಲ್ಲದಿದ್ದರೆ ಆ ರಾಜ್ಯಕ್ಕೆ ಭವಿಷ್ಯವೇ ಇಲ್ಲ ಅನ್ನುವ ಮಾನಸಿಕತೆಯಲ್ಲಿ ಯುರೋಪಿನಂತಹ ಮುಂದುವರಿದ ದೇಶಗಳಿದ್ದಾಗ ಅಳಿಯ ಸಂತಾನ ಕಟ್ಟಿನ ಸಂಪ್ರದಾಯದಂತೆ ಸ್ತ್ರೀಯರಿಗೂ ಪಟ್ಟ ಕಟ್ಟಿ ಅವರ ಶೌರ್ಯವನ್ನ ಒರೆಗಲ್ಲಿಗೆ ಹಚ್ಚಿ ಭಾರತೀಯ ನಾರಿಯರ ಪರಾಕ್ರಮವನ್ನ ಜಗತ್ತಿಗೆ ತಿಳಿಯಪಡಿಸಿದ ವಿಶಿಷ್ಟ ಸಂಪ್ರದಾಯ ತುಳುನಾಡಿನದ್ದು. ಅಬ್ಬಕ್ಕ ತುಳುನಾಡನ್ನು ಆಳುತ್ತಿದ್ದ ಚೌಟ ವಂಶಕ್ಕೆ ಸೇರಿದವಳು. ಅಹಿಂಸಾ ಪರಮೋಧರ್ಮ ಎನ್ನುವ ಜೈನ ಮತವನ್ನ ಅನುಸರಿಸುವವಳಾಗಿದ್ದರೂ ಧರ್ಮಹಿಂಸಾ ತಥೈವಚ ಎನ್ನುತ್ತಾ ರಾಷ್ಟ್ರ ರಕ್ಷಣೆಗಾಗಿ ಕತ್ತಿಯನ್ನ ಹಿಡಿದು ಭಾರತೀಯ ಸಂಸ್ಕೃತಿಯನ್ನ ಮೆರೆದವಳು. ಚೌಟರ ಅರಸು ಮನೆತನದಲ್ಲಿ ಅಬ್ಬಕ್ಕ ಹೆಸರಿನ 4 ಆಳಿದ ದಾಖಲೆಗಳು ಇರುವುದರಿಂದ ಈಕೆಯನ್ನ ಹಿರಿಯ ಅಬ್ಬಕ್ಕಳೆಂದೇ ಇತಿಹಾಸಕಾರರು ಗುರುತಿಸ್ತಾರೆ. ಈಕೆ ಉಳ್ಳಾಲವನ್ನ ಆಳಿದ್ದು 1554ರಿಂದ 1588ರವರೆಗೆ. ಅಬ್ಬಕ್ಕ ಪಟ್ಟಕ್ಕೆ ಬರುವ ಮೊದಲೇ ಯುದ್ಧ ಕೌಶಲ್ಯಗಳು, ಆಡಳಿತ ತರಬೇತಿಯನ್ನ ಮೊದಲೇ ಹೊಂದಿದ್ದಳು. ಜೊತೆಗೆ ಉತ್ತಮ ರೀತಿಯಲ್ಲಿ ಶಾಸ್ತ್ರಾಭ್ಯಾಸವನ್ನು ಕೂಡ ಮಾಡಿದ್ದಳು. ಮಾತ್ರವಲ್ಲದೆ ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಅಬ್ಬಕ್ಕಳಿಗೆ ಅಪಾರ ಅಭಿರುಚಿ ಇತ್ತು ಎಂಬುದನ್ನು ಪೋರ್ಚುಗೀಸ್ ಇತಿಹಾಸಕಾರರು ತಮ್ಮ ಬರವಣಿಗೆಯಿಂದ ತಿಳಿಯಪಡಿಸುತ್ತಾರೆ. ಅರಬ್ಬರು ಕಲ್ಲಿಕೋಟೆಯ ಸಾಮುದ್ರಿ ಅರಸ ಅಂದರೆ ಜಾಮೋರಿನ್ ಮತ್ತು ಇನ್ನಿತರ ರಾಜರ ಜೊತೆ ವ್ಯಾವಹಾರಿಕ ಒಪ್ಪಂದವನ್ನ ಮಾಡಿಕೊಂಡಿದ್ದ ರಾಣಿ ಅಬ್ಬಕ್ಕ ಆ ಕಾಲದಲ್ಲಿಯೇ ಸಾಗರೋತ್ತರ ವ್ಯವಹಾರಗಳನ್ನು ನಡೆಸಿದ್ದಳು. ಆದರೆ ಕರ್ನಾಟಕ ಕರಾವಳಿಯಲ್ಲಿ ನಮ್ಮ ಅಧಿಪತ್ಯವಿರುವುದರಿಂದ ನಮ್ಮ ಅನುಮತಿ ಇಲ್ಲದೆ ಉಳ್ಳಾಳದ ರಾಣಿ ನಡೆಸ್ತಾ ಇರುವಂತಹ ವ್ಯವಹಾರ ಪೋರ್ಚುಗೀಸರನ್ನ ಕೆರಳಿಸಿತು. ಅಬ್ಬಕ್ಕಳಿಗೆ ಎಚ್ಚರಿಕೆ ನೀಡಿದರು. ಅವರ ಕಾನೂನುಗಳಿಗೆ ಕ್ಯಾರೆ ಅನ್ನದ ಅಬ್ಬಕ್ಕ, ಬೆಳೆ ನನ್ನ ದೇಶದ್ದು, ಬೆಳೆದವರು ನನ್ನ ದೇಶದ ರೈತರು, ಸಮುದ್ರ ನನ್ನ ದೇಶದ್ದು, ಇಲ್ಲಿ ವ್ಯವಹಾರ ಮಾಡುವುದಕ್ಕೆ ಎಲ್ಲಿಂದಲೂ ಬಂದ ದರೋಡೆಕೋರರ ಅನುಮತಿ ನಾನು ಪಡೆದುಕೊಳ್ಳಬೇಕೆ? ಸಾಧ್ಯವಿಲ್ಲ ಎಂದು ದಿಟ್ಟತನದಿಂದ ಉತ್ತರ ನೀಡಿದ್ದಳು. ಪೋರ್ಚುಗೀಸರಿಂದ ಬರಬಹುದಾದ ಅಪಾಯವನ್ನು ತಡೆಗಟ್ಟಲು ಮತ್ತು ಅವರನ್ನು ಸಂಪೂರ್ಣ ಮಟ್ಟ ಹಾಕಲು ಅಬ್ಬಕ್ಕ ಸಂಪೂರ್ಣ ಸಿದ್ಧತೆಯನ್ನು ನಡೆಸಿದ್ದಳು. ಮೀನುಗಾರ ಸಮಾಜದ ಉಳ್ಳಾಲದ ಚೆನ್ನಪ್ಪ ಗುರಿಕಾರ ರಾಣಿ ಅಬ್ಬಕ್ಕಳ ನೌಕಾದಳದ ಮುಖ್ಯ ಅಧಿಕಾರಿಯಾಗಿದ್ದ ಕಾರಣ ಅಪಾರ ಸಂಖ್ಯೆಯಲ್ಲಿ ಮೀನುಗಾರ ಸಮಾಜದ ಯುವಕರು ಅಬ್ಬಕ್ಕನ ಸೈನ್ಯವನ್ನು ಸೇರಿಕೊಳ್ಳುವುದು ಸಾಧ್ಯವಾಯಿತು. ಜೊತೆಗೆ ಕರಾವಳಿಯ ಬಿಲ್ಲವರು, ಬಂಟರು, ಮಾಪಿಳ್ಳೆಗಳು ಅಬ್ಬಕ್ಕನ ಸೈನ್ಯವನ್ನು ಸೇರಿ ಆಕೆಯ ಸೈನ್ಯದ ಶಕ್ತಿಯನ್ನ ಮತ್ತಷ್ಟು ಸಮರ್ಥವಾಗಿಸಿದ್ದರು. ಪೋರ್ಚುಗೀಸರಿಂದ ಸಂಭಾವ್ಯವಾದ ದಾಳಿಯನ್ನ ಊಹಿಸಿದ ಅಬ್ಬಕ್ಕ ಉಳ್ಳಾಲದಲ್ಲಿ ಅವೇಧ್ಯವಾದಂಥ ಕೋಟೆಯನ್ನ ನಿರ್ಮಿಸಿ ಅದರ ಮೇಲೆ ಫಿರಂಗಿಗಳನ್ನು ಸನ್ನದ್ಧವಾಗಿರಿಸಿದ್ದಳು. ರಾಣಿ ಅಬ್ಬಕ್ಕ ಅಷ್ಟು ಸುಲಭದಲ್ಲಿ ಬಗ್ಗುವವಳಲ್ಲವೆಂದು ಮೊದಲೇ ಅರಿತಿದ್ದ ಆಗಿನ ಪೋರ್ಚುಗೀಸ್ ವೈಸರಾಯ್ 1555ರಲ್ಲಿ ತನ್ನ ಅತ್ಯಂತ ಸಮರ್ಥನಾದ ಅಡ್ಮಿರಲ್ ಡೋಮ್ ಅಲ್ವೇರೋ ಡಾ ಸಿಲ್ವೇರನ ನೇತೃತ್ವದಲ್ಲಿ 21 ಯುದ್ಧ ನೌಕೆಗಳನ್ನು ಮಂಗಳೂರಿಗೆ ಕಳುಹಿಸ್ತಾನೆ. ಆರಂಭವಾಯಿತು ಮಂಗಳೂರಿನಲ್ಲಿ ಪೋರ್ಚುಗೀಸರಿಂದ ನರಮೇಧ. ಉಳ್ಳಾಲದ ಸೋಮೇಶ್ವರ ದೇವಸ್ಥಾನದ ಮೇಲೂ ಬರ್ಬರ ದಾಳಿಯಾಯಿತು. ಅಬ್ಬಕ್ಕ ತಡ ಮಾಡಲಿಲ್ಲ. ಪೋರ್ಚುಗೀಸರೇ ಬೆಚ್ಚಿ ಬೀಳುವಂಥ ಪ್ರತ್ಯಾಘಾತಗಳು ಆರಂಭವಾದವು. ತೆಂಗಿನ ಗರಿಗಳಿಂದ ತಯಾರು ಮಾಡಿದ ಸೂಟೆಗಳು, ತೆಂಗಿನ ಗೆರಟೆಯೊಳಗೆ ಕೋವಿಯ ಮದ್ದನ್ನ ತುಂಬಿಸಿ ತಯಾರಿಸಿದ ಬಾಂಬುಗಳು, ಪುಂಖಾನುಪುಂಖವಾಗಿ ಬರುತ್ತಿದ್ದ ಬೆಂಕಿಯ ಬಾಣಗಳಿಂದ, ಗೆರಟೆ ಬಾಂಬುಗಳಿಂದ ಪೋರ್ಚುಗೀಸರು ತತ್ತರಿಸಿ ಹೋದರು. ಅನೇಕರು ಪ್ರಾಣ ಕಳೆದುಕೊಂಡರು.
ಪ್ರಾಣ ಉಳಿಸಿಕೊಂಡವರ ಮುಖ ಮೂತಿಗಳು ಸುಟ್ಟು ಹೋದವು. ಯುದ್ಧಕ್ಕೆ ಬಂದಿದ್ದ ಆ 21 ಹಡಗುಗಳು ಕೂಡ ಸಂಪೂರ್ಣ ಸುಟ್ಟು ಭಸ್ಮವಾದವು. ಸಾಕಷ್ಟು ಸಾವು ನೋವುಗಳು ಆಗ್ತಾ ಇರುವುದನ್ನು ಕಂಡು ಕಲ್ಲಿಕೋಟೆಯ ದೊರೆ ಸಾಮುದ್ರಿ ಅರಸ ಮಧ್ಯಸ್ಥಿಕೆ ವಹಿಸಿದ, ಸಂಧಾನ ಮಾಡಿ ಯುದ್ಧವನ್ನ ನಿಲ್ಲಿಸಿದ. ಅಬ್ಬಕ್ಕ ಮತ್ತವಳ ಸೈನ್ಯದ ವೀರಾವೇಶವನ್ನ ಜೀರ್ಣ ಮಾಡಿಕೊಳ್ಳಲು ಪೋರ್ಚುಗೀಸರಿಗೆ ಬರೋಬ್ಬರಿ 2 ವರ್ಷಗಳೇ ಬೇಕಾಯಿತು. ಆದರೆ ಹೊನ್ನು, ಮಣ್ಣು ಮತ್ತು ಅಧಿಕಾರದ ಆಸೆಯಿಂದ ಮತ್ತೆ 1557ರಲ್ಲಿ ಮತ್ತೊಮ್ಮೆ ಕಾಲು ಕೆರೆದು ಯುದ್ಧಕ್ಕೆ ಬಂದರು. ಆಗ ಪೋರ್ಚುಗೀಸರ ಮುಂದಾಳುವಾಗಿದ್ದವನು ಲೂಯಿಸ್ ಡಿ ಮೆಲ್ಲೋ. ಪರಕೀಯರ ನೌಕೆಗಳು ಉಳ್ಳಾಲಕ್ಕೆ ಬಂದು ಮುಟ್ಟುವ ಮೊದಲೇ ಅಬ್ಬಕ್ಕನ ಸೈನ್ಯ ಮತ್ತು ಕರಾವಳಿಯ ಮೀನುಗಾರರು ಪ್ರಬಲ ಪ್ರತ್ಯಾಘಾತಗಳನ್ನು ಒಡ್ಡಿತು. ಮುಂದೆ ನಡೆದ ಭೀಕರ ಯುದ್ಧದ ಪರಿಣಾಮ ಸಮುದ್ರದ ಮೂಲಕ ನೌಕೆಯಲ್ಲಿ ಬಂದ ಆಕ್ರಮಣಕಾರಿಗಳು ಬದುಕಿದರೆ ಬಾಳು ಎಂಬಂತೆ ರಸ್ತೆಗಳ ಮೂಲಕ ಗೋವಾಕ್ಕೆ ಪಲಾಯನ ಮಾಡಿದರು. ಮುಂದೆ 10 ವರ್ಷಗಳ ಕಾಲ ಉಳ್ಳಾಲದ ಕಡೆ ತಲೆ ಹಾಕಿಯೂ ಮಲಗಲಿಲ್ಲ ಪೋರ್ಚುಗೀಸರು. ಮತ್ತೆ ಆರಂಭವಾಯಿತು ಅಬ್ಬಕ್ಕನ ಅಜೇಯ ರಾಜ್ಯಭಾರ. ಒಂದೆಡೆ ಪೋರ್ಚುಗೀಸರಿಗೆ ಸಲ್ಲುತ್ತಿದ್ದ ಕಪ್ಪಕ್ಕೂ ಕಲ್ಲು ಬಿತ್ತು. ಮತ್ತೊಂದೆಡೆ ಅವರ ವೈರಿ ಕಲ್ಲಿಕೋಟೆಯ ದೊರೆ ಸಾಮುದ್ರಿ ಅರಸನ ಜೊತೆಗೆ ರಾಜಕೀಯ ಸಖ್ಯವನ್ನ ಬೆಳೆಸಿಕೊಂಡು ಅವನ ಹಡಗುಗಳ ಜೊತೆ ಪರ್ಷಿಯಾ, ಅರಬ್ ಮುಂತಾದ ದೇಶಗಳ ಜೊತೆ ವ್ಯಾಪಾರ ವ್ಯವಹಾರವನ್ನ ಪುನರಾರಂಭ ಮಾಡಿದಳು ಅಬ್ಬಕ್ಕ. ಭಾರತದ ಪಶ್ಚಿಮ ಸಮುದ್ರದಲ್ಲಿ ವ್ಯವಹಾರಕ್ಕೆ ಪೋರ್ಚುಗೀಸರು ವಿಧಿಸಿದ್ದ ಸಮುದ್ರ ವ್ಯವಹಾರಗಳ ತೆರಿಗೆ ಕರ್ತಾಜಿಗೆ ಕವಡೆ ಕಿಮ್ಮತ್ತಿನ ಬೆಲೆಯೂ ಇಲ್ಲದಾಯಿತು. ಮತ್ತೆ ಬಂದರು ದಂಡೆತ್ತಿ ಪೋರ್ಚುಗೀಸರು. ಆ 3ನೇ ಕದನದಲ್ಲಿ ಪೋರ್ಚುಗೀಸರ ಸೇನಾಧಿಕಾರಿಯಾಗಿದ್ದವ ಜಾವೋ ಪಿಕ್ಸಿವೋಟೋ. ರಾಣಿ ಅಬ್ಬಕ್ಕ ಎದೆ ಕವಚವನ್ನ ಧರಿಸಿ ಬಿಳಿ ಕುದುರೆಯ ಮೇಲೆ ಕುಳಿತು ಸೈನಿಕರಲ್ಲಿ ಯುದ್ಧೋತ್ಸಾಹವನ್ನ ತುಂಬುತ್ತಿದ್ದ ರೀತಿಯನ್ನ ಪೋರ್ಚುಗೀಸ್ ಇತಿಹಾಸಕಾರರಾದ ಕೂಟೋ ಮತ್ತು ಫ್ರಾನ್ಸಿಕೋ ಬಹಳವಾಗಿ ಮೆಚ್ಚಿ ದಾಖಲು ಮಾಡುತ್ತಾರೆ. ಪೋರ್ಚುಗೀಸ್ ಸೈನಿಕರು ಉಳ್ಳಾಳವನ್ನ ಆಕ್ರಮಣ ಮಾಡುತ್ತಾರೆ. ಕಂಡವರನ್ನು ಸುಟ್ಟರು, ಊರಿಗೆ ಬೆಂಕಿ ಇಟ್ಟರು, ಕ್ರೂರವಾಗಿ ಜನರನ್ನ ಹಿಂಸೆ ಮಾಡತೊಡಗಿದರು. ಅಬ್ಬಕ್ಕ ಮತ್ತವಳ ಸೈನಿಕರು ಪೋರ್ಚುಗೀಸರಿಗೆ ಬಹಳ ಪ್ರಬಲವಾದ ಪ್ರತಿರೋಧವನ್ನು ತೋರಿದರು. ಅಪಾರವಾದ ಸಾವು ನೋವುಗಳು ಉಳ್ಳಾಲದಲ್ಲಿ ಸಂಭವಿಸುತ್ತಿರುವುದನ್ನು ಕಂಡು ಅಬ್ಬಕ್ಕ ಯುದ್ಧ ತಂತ್ರದ ಭಾಗವಾಗಿ ತನ್ನ ಸೈನಿಕರ ಜೊತೆ ಅಲ್ಲಿಂದ ತಪ್ಪಿಸಿಕೊಂಡು ಪಕ್ಕದ ಬೆಟ್ಟಗಳಲ್ಲಿ ತಲೆಮರೆಸಿಕೊಂಡಳು. ಇತ್ತ ಅಬ್ಬಕ್ಕ ಓಡಿ ಹೋದಳೆಂದು ಪೋರ್ಚುಗೀಸ್ ಸೈನಿಕರು ವಿಜಯೋನ್ಮಾದದಿಂದ ಕಂಠಪೂರ್ತಿ ಕುಡಿದು ತೂರಾಡ್ತಾ ಇದ್ದಾಗ ರಾತ್ರಿಯ ಹೊತ್ತು ಇದ್ದಕ್ಕಿದ್ದಂತೆ ಅಬ್ಬಕ್ಕ ತನ್ನ ಸೈನಿಕರೊಂದಿಗೆ ಸಿಂಹಿಣಿಯಂತೆ ಎರಗುತ್ತಾಳೆ. ಸೇನಾಧಿಕಾರಿ ಜಾವೋ ಪಿಕ್ಸಿವೋಟೋ ಅಬ್ಬಕ್ಕನ ಅಬ್ಬರಕ್ಕೆ ಸಿಲುಕಿ ಇಹಲೋಕವನ್ನೇ ತ್ಯಜಿಸ್ತಾನೆ. ನಮ್ಮ ಸೇನಾಧಿಕಾರಿಯನ್ನ ಬರ್ಬರವಾಗಿ ಯಮಪುರಿಗಟ್ಟಿದ ಸುದ್ದಿ ತಿಳಿತಾ ಇದ್ದಂತೆ ಪೋರ್ಚುಗೀಸ್ ಸೈನಿಕರು ಅರ್ಧ ದಾರಿಯಲ್ಲಿ ತಮ್ಮ ನೌಕೆಗಳನ್ನ ಗೋವಿಯತ್ತ ತಿರುಗಿಸಿ ಓಡಿದರು. ಅಸಂಖ್ಯ ಪೋರ್ಚುಗೀಸ್ ಸೈನಿಕರು ಸತ್ತು ಬಿದ್ದರು. ಬದುಕಿ ಉಳಿದವರು ಕಂಗಾಲಾಗಿ ವೈರಿಗಳು ಯಾರು, ನಮ್ಮವರು ಯಾರು ಎಂದು ತಿಳಿಯಲಾಗದೆ ತಮ್ಮವರಿಗೆ ಗುಂಡು ಹಾರಿಸಿಕೊಂಡರು. 1570 ಹೊತ್ತಿಗೆ ಪೋರ್ಚುಗೀಸರನ್ನ ಭಾರತದಿಂದ ಓಡಿಸಲು ಗೇರುಸೊಪ್ಪೆಯ ರಾಣಿ ಚೆನ್ನಭೈರಾದೇವಿ, ಕಲ್ಲಿಕೋಟೆಯ ಸಾಮುದ್ರಿ ಅರಸ ಮುಂತಾದವರು ಸೇರಿ ಯೋಜನೆ ಸಿದ್ಧಪಡಿಸುವಾಗ ಛಲದ ಜ್ವಾಲೆಯಂತಿದ್ದ ರಾಣಿ ಅಬ್ಬಕ್ಕಳು ಅವರೊಂದಿಗೆ ಸೇರಿಕೊಳ್ಳುತ್ತಾಳೆ. ಪೋರ್ಚುಗೀಸರಿಗೆ ಮತ್ತಷ್ಟು ಸಂಕಟವಾಯಿತು. ಈ ನಡುವೆ ಮಲಬಾರ್ ನೌಕಾಧಿಕಾರಿ ಕುಟ್ಟಿಪೋಖರೆಯನ್ನ ಆಹ್ವಾನ ಮಾಡಿ, ಮಂಗಳೂರಿನಲ್ಲಿದ್ದ ಪೋರ್ಚುಗೀಸರ ಕೋಟೆಯನ್ನ ನೀನ್ ವಶಪಡಿಸ್ಕೋ, ಅದಕ್ಕೆ ಬೇಕಾದ ಎಲ್ಲ ಖರ್ಚುಗಳನ್ನ ನಾನ್ ನೋಡಿಕೊಳ್ಳುತ್ತೇನೆ ಎಂದು ಆತನನ್ನ ಹುರಿದುಂಬಿಸುತ್ತಾಳೆ. ಇದರಿಂದ ಅಪಮಾನಿತರಾದ ಪೋರ್ಚುಗೀಸರು ಮತ್ತೆ ಬಂದರು ಕದನಕ್ಕೆ. ಎಂದಿನಂತೆ ರಾಣಿ ಅಬ್ಬಕ್ಕಳ ವೀರಾವೇಶಕ್ಕೆ, ಅವಳ ಸೈನಿಕರ ಪರಾಕ್ರಮಕ್ಕೆ ಸೀಮೆಯೇ ಇರಲಿಲ್ಲ. ಆದರೆ ತನ್ನ ಗಂಡ ಲಕ್ಷ್ಮಪ್ಪ ಬಂಗರಸ ಪೋರ್ಚುಗೀಸರ ಜೊತೆ ಸೇರಿಕೊಂಡು ನಡೆಸಿದ ದ್ರೋಹದಿಂದಾಗಿ ಅಬ್ಬಕ್ಕ ಸೆರೆ ಸಿಕ್ಕುವಂತಾಯಿತು. ಕಲ್ಲಿಕೋಟೆ ಅರಸನ ಸಂಧಾನದಿಂದ ಬಿಡುಗಡೆಯಾಗಿ ಬಂದ ಆ ಕಡಲ ತಡಿಯ ಸಿಂಹಿಣಿ ಮುಂದೆ 1588ರವರೆಗೆ ಉಳ್ಳಾಲದ ರಾಣಿಯಾಗಿ ಅಜೇಯಳಾಗಿ ರಾಜ್ಯಭಾರ ನಡೆಸ್ತಾಳೆ.
ಮೀಸೆ ತಿರುವುತ್ತಲೇ ಸಿಂಹಾಸನದ ಮೇಲೆ ಕುಳಿತ ಅನೇಕ ರಾಜ ಮಹಾರಾಜರೇ ಆ ಐರೋಪ್ಯರ ಕಾನೂನುಗಳಿಗೆ ಬಗ್ಗಿ ಸಲಾಮು ಹಾಕುತ್ತಿದ್ದ ಕಾಲಘಟ್ಟದಲ್ಲಿ ಸುಮಾರು 3 ದಶಕಗಳಿಗೂ ಹೆಚ್ಚು ಕಾಲ ಆ ಪೋರ್ಚುಗೀಸರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದ ಆ ವೀರಮಾತೆ ಅಬ್ಬಕ್ಕಳನ್ನು ತಾಯಿ ಭಾರತಿ ತನ್ನ ಪುತ್ರಿಯಾಗಿ ಪಡೆದು ಇಂದಿಗೆ 500 ಸಂವತ್ಸರಗಳು.